ತಲೆ ಪಿರ ಬಲಿಪಡು ஞானவுர்க்கடு மௌட்யமூர்க்கடு லோகுகு எட்டு திக்கடு துடரு அர்லடு உன்பினுப்புகு பற்பினீருகு தின்பிதெனசுகு தம்புடு பன்பியோகுடு போகுடு லோகுகு எட்ட திக்கடு துடரு அர்லடு கால காலுகு ಬರ್ಸಬರಡು ಬುಲದ ಕಾರ್ನಿಕು ದಿಂಜಡು ತೆಲಿಕೆ ನಲಿಕೆ ಪಕರಡು ರಾಮರಾಜ್ಯನೆ ಆವಡು துடரு அர்லடு துடரு அர்லடு துடரு ಅರ್ಲಡು. ಶ್ರೀಮತಿ ರತ್ನಕಾಂತಿ ಶೆಟ್ಟಿ, ಶ್ರೀ ಸದಾನಂದ ಶೆಟ್ಟಿ ಅವರ ಸಹೋದರಿ ಮತ್ತು ಶ್ರೀ ಗುರುಕಿರಣ್ ಅವರ ಮಾತೃಶ್ರೀಯವರು, ದುಬೈ ಪ್ರದೀಪ್ ಶೆಟ್ಟಿ ಒಕ್ಕೂಟದ ನಿರ್ದೇಶಕರಾಗಿರುವವರು, ಅವರ ತಂದೆ ಅಟ್ಟಿಂಜೆ ಶಂಭು ಶೆಟ್ಟಿ ಅವರು, ನಮ್ಮ ಪೋಷಕ ಸದಸ್ಯರಾಗಿರುವ ಶ್ರೀ ಸಂಜೀವ ಎನ್ ಶೆಟ್ಟಿ ಇವರ ಪತ್ನಿ ಜಯಂತಿ ಶೆಟ್ಟಿ ನವಿ ಮುಂಬೈ, ಹಾಗೆ ಈ ಅವಧಿಯಲ್ಲಿ ಶ್ರೀದೇವರ ಪಾದ ಸೇರಿರಬಹುದಾದ ಇತರ ಬಂಟರ ಆತ್ಮ ಶಾಂತಿಗಾಗಿ 1 ನಿಮಿಷದ ಮೌನ ಪ್ರಾರ್ಥನೆ, ಚರಮಾಂಜಲಿಯನ್ನು ಅರ್ಪಿಸೋಣ. ಹರಿ ಓಂ. ಮೋಹನ ಮುರಳಿನ ನಾದ ಲೀಲೆಗೆ ಗೋಕುಲ ತೋಜಾಂಡು ಸ್ವಾಗತಗೆ ರಾಧನ ಮೋಹದ ಮೋಡಿಗೆ ಸೋತದು ಕೃಷ್ಣ ಭಕ್ತೆ ತಿಳ್ತೊಂದಗೆ ಅಂಚನೆ ತನ್ಕುಲೆ ತಿರುಕಿ ಮೋನೆಡು ಬೈದಿ ಬಿನ್ನರಿಗು ನಮಲ ಇನಿತ ಈ ಲೇಸಗು ಮೂಕೆ ತೂಗತ ಸ್ವಾಗತ ಸ್ವಾಗತ ಸುಸ್ವಾಗತನು ಕೋರೊಂದಲ್ಲ ಅಂಚನೆ ಬತ್ತಿ ಬಿನ್ನರಿನು ಅತಿ ಉಡಲ ಮೋಕೆಡು ಇತ್ತೆ ಎದುಕೊಂಡ್ವೇರು ನಮ್ಮ ಜಾಗತಿಕ ಬಂಟೆರ್ನ ಸಂಘದ ಒಕ್ಕೂಟದ ಗುರುಕಾರ್ಯರು ಶ್ರೀಯುತ ಐಕಳ ಹರೀಶ್ ಶೆಟ್ಟಿ ಸ್ವಾಗತ ಬೊಕ್ಕ ಪ್ರಸ್ತಾವನೆದ ಮದಿಪದೊಟ್ಟಿಗೆ. ಶರೋ ಮಾ ಗಣಪತಿ ದೇವರನ್ನು, ಕದ್ರಿ ಮಣಿನಾಥ ದೇವರನ್ನು, ಆರಾಧ್ಯ ದೇವರನ್ನ ಕಟೀಲ್ದ ದುರ್ಗಾ ಪರಮೇಶ್ವರಮ್ಮನ ನೆನೆತದು ಬಂಟರ ಸಮಾಜದ ಮಾತಾ ಹಿರಿಯಕಲಿನ ಮಾತಾ ನೆನೆತದು. ಇನಿ ನಮ್ಮ ಗವರ್ನಿಂಗ್ ಕೌನ್ಸಿಲ್ದ ಮೀಟಿಂಗ್, ಆ ಮೀಟಿಂಗ್ ಒಂಚೂರು ಎಂಕುಲು ಜಿಸಿ ತಗೊಂಡು ಅನುಮತಿಕೆ ಎಂದು ಒಂದು ಸಭಾ ಕಾರ್ಯಕ್ರಮದಲ್ಲಿ ಮಲ್ತಂದಿಲ್ಲ. ದಯವನ್ನ ಎಲ್ಲ ಶರತನ್ನು ನಕಲು ಮಾತಾಡಲೇರು ಸೀನಿಯರ್ಸ್ ಬೇತೆ ಬೇತೆ ಮಲ್ಪನ ಇರ್ದ್ರೆ ಅಟ್ಲ ಒಟ್ಟಿಗೆ ಮಲ್ಪಗ ಅಂದು ಒಂಜಿ ಮಲ್ಲ ಮಲ್ಲ ಗೆಸ್ಟ್ ನಕುಲೇರು ನಮ್ಮ ಒಟ್ಟಿಗೂ ಮಸ್ತ್ ಸಮಯ ಕೊಡ್ದು ಮಸ್ತ್ ದೂರ ಹೊಡ್ದು ಒಯ್ದಿನ ಮಾತೆಲ್ಲ ಅತಿಥಿಲಿ ಮೂಲಿತ್ತಿನಾಗ ಪೂರ ಜವಾಬ್ದಾರಿದಾಗಲು ಒಂದೊಂದು ಸಂಘದ ರೆಪ್ರೆಸೆಂಟೇಟಿವ್ಸು, ಮಹಿಳಾ ವಿಭಾಗ, ಯೂತ್ ವಿಂಗ್ ಮಾತಾಡಲೇರು. ಮಾತೆಲ್ಲ ಎಂಕಲ್ನ ಆರ್ಕಿಟೆಕ್ಟ್ UG ಭಟ್ರು ಬರ್ತಾರೆ. ಅರೆಗೆ ನೀಗೆಲ್ಲ ಮಾತಾಡೋ ಪರವಾದ ಸ್ವಾಗತ ಅನ್ಪೆ. UG ಭಟ್ರು ವೇದಿಕೆ ಬರೋದನ್ನು ಎಂಕಲ್ಲಂಜಿ ವಿಜ್ಞಾಪನೆ. ಈ ಸಮಾರಂಭಡು ಸಭೆಟ್ಟು ಜಾಗತಿಕ ಬಂಡ ಸಂಘದ ಒಕ್ಕೂಟದ ಮಲ್ಲದಾನಿ ಸ್ಪೆಷಲ್ ಪ್ರೈಮ್ ಡೈರೆಕ್ಟರ್ ಅದು ಕೋಟಿರ್ಲ ಮಿತ್ತು ಧನಸಹಾಯ ಮಲ್ದಿನಂಚಿನ ಶಶಿಧರ್ ಶೆಟ್ಟಿ ಬರೋಡಲ್ಲಿ ಆರು ನಮ್ಮ ಸಮಾಜ ಆಯ್ತು, ಬಂಟರ ಸಮಾಜನೇ ಆಯ್ತು, ತುಳು ಕನ್ನಡಿಗರ ಮಾತೇರ್ನಲ್ಲ ಒಂಜಿ ಮಲ್ಲ ಆಸ್ತಿ ಸಂಪತ್ತು ಮಸ್ತ್ ಜನಕ್ಕೆ ಬರ್ಪುಂಡು. ಆ ಸಂಪತ್ತು ಸಮಾಜಗೂ
ಅರ್ಪಣೆ ಮಲ್ತದು ಸಮಾಜದ ಜನಕಲ್ನ ಪ್ರೀತಿ ವಿಶ್ವಾಸನು ಗಳಿಸಿದ್ದಾರೆ. ಶಶಿಧರ್ ಶೆಟ್ಟರ್ ಬರೋಡಿತ್ತಂಡಲ್ಲ ಅರ್ನ ಆಲ್ ಇಂಡಿಯಾ ಲೆವೆಲ್ ವಿಶ್ವಡ್ಲ ಉಂಡಾಗೋ ಗೊತ್ತು ಜಂಕಾರನ ವ್ಯವಹಾರ ಹೋಲುಂಡು ಆಲ್ ಇಂಡಿಯಾ ಲೆವೆಲ್ ಮಸ್ತ್ ಮೆಹನತ್ ಬರ್ತದೆ, ಮಸ್ತ್ ಭಂಗ ಬರ್ತದೆ. ಭಾರಿ ಭಂಗದ ದಿನೋಡ್ದು ಮಲ್ಲ ಇನಿ ಈತಿ ಎತ್ತರೋ ಏರ್ದನ್ನಲ್ಲ ಅವೇ ಒಂದು ಸರಳತೆ, ಅವೇ ಒಂದು ಸಜ್ಜನೆ, ಜಾಗತಿಕ ಮನುಷ್ಯ ಒಕ್ಕೂಟ ಮಸ್ತ್ ಕಷ್ಟೊಡಪುನ ಪುರ್ತುಡು ಆಡ ಒಂದು ಶಕ್ತಿ ಉಂಡು. ಆರು ತಾರತಮ್ಯ ಆರ್ಡೈಜಿ ಸಮಾಜಗೂ ಎಡ್ಡಾಪಿನಂಚಿನ ಪುರ್ತುಡು ಐಕ್ ಒಲ್ಪ ಅನ್ಯಾಯ ಪುಂಡಲ ಐಕ್ ಐತ ಒಟ್ಟುಗು ಉಂತು ನಂಚಿನ ಒಂಜಿ ವ್ಯಕ್ತಿತ್ವ. ನಾನು ಅರೇನು ಹೆಚ್ಚ ನಿಗಳು ಮಾತೆಲ್ಲ ಎದುರಿಸಿನಗಳು ಮಾತೆಲ್ಲ ಅರೇನು ತೆರೆದಿನಗಳು ಮಾತೆಲ್ಲ ಗೊತ್ತಿತ್ತಿನಗಳು. ಇನ್ನು ನಮ್ಮ ಮುಲ್ಕಿಡು ಸಭಾಭವನದ ಕೆಲಸ ಒಂದುಂಡು ಪಂಡದ ಮಸ್ತ್ ಅಗತ್ಯತೆ ಇತ್ತಾಯ್ತ ಬಗ್ಗೆ ಬಿಲ್ಡಿಂಗ್ದ ಬಗ್ಗೆ ಎಂಕುಲು ಆರ್ಕಿಟೆಕ್ಟ್ನೇ ಗೋಪಾಲ್ ಭಟ್ರೇನು ಉಡುಪಿದಾರೇನು ಬರ್ರೇವಂತ ಇನ್ನೊಂದು ಇರು ಬರೋಡೊಂದು ಅವ್ರು ಮಾಡಿ ಮುಂಬೈಲ ಬತ್ತುತ್ತೇರು. ಮುಂಬೈಲ ಬಿಲ್ಡಿಂಗ್ದ ಬಗ್ಗೆ ಪೂರ್ಣ ಮಾಹಿತಿನಿ ಮುಂಬೈದ ಕಲೆಗೆ ತೆರಪಾದೇರು ಡೋನರ್ಸ್ನ ಕಲೆಗೆ ಕನ್ವಿನ್ಸ್ ಆಗ್ಲಕ್ಕ ಅದು ಪಾತ್ಯದೇರು. ಇನ್ನು ಬಿಲ್ಡಿಂಗ್ದ ಬಗ್ಗೆ ಆರು ಪಾತ್ಯರ ಉಳ್ಳೇರು ಐತ ಬಗ್ಗೆ ಅನು ಹೆಚ್ಚ ಪಾತ್ಯರು ಇತ್ತಾಯ್ಕೆ ಬೋಡಾಪಿನ ದೊಡ್ಡದ ವಿಷಯ ಬನ್ನಾಲ ಮರ ಮುಂಬೈದ ಮೀಟಿಂಗ್ ಶಶಾನ ನೇತೃತ್ವದ ಒಂಜಿ ಡಿಸಿಷನ್ ಬೈದೆ ಅಂಕುಲು ಮಾತೆರ್ಲ ಐಕ್ ಪಾಸಿಟಿವ್ ಆದ ಸ್ಪಂದನೆ ಮಲ್ತ ಉಳ್ಳೇರು. ಶಶಾನನ ಈ ಪೊರ್ತುಗು ಈ ಸಭೆಗೆ ಯಾನು ಮಾತೆರ್ನ ಪರವಾದ ಸ್ವಾಗತ ಮಾಡ್ತೇನೆ. ಉದಯನ್ನೇ ಪೊಲಿಟಿಕ್ಸ್ ಇಡುತ್ತಲ್ಲ ಮಾತ ಧಾರ್ಮಿಕ ಸಭೆಟ್ಟಿಲ್ಲರಾರು ರಾಜಕೀಯದ ಬುಡ್ದು ಸಮಾಜದ ಬಂಟರ್ನ ಸಮಾಜದ ಓಲು ಮೀಟಿಂಗ್ ಹಾಕೊಂಡಲ್ಲ ಆರುಳ್ಳೇರು. ಮುಂಬೈಗೆ ಪಾಪ ಊರುಡ್ದು ಮೀಟಿಂಗ್ ಹತ್ರ ಪ್ರತಿ ಮೀಟಿಂಗ್ಲ ಮುಂಬೈ ಬರ್ತಾರೆ. ರಾಜಕೀಯದವರ ಸೋಲು ಅಂಡ ಐಬಕ್ಕ ತೂವರ್ ತಿಕ್ಕುಜೇರು ಅಂಡ ಉದಯನ್ನೇ ಸೋದಜೇರು ಅವ್ರು ಗೆಂದದೇರು ಇತರ ಪ್ರತಿ ದಿನಲ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಭಾಗವಹಿಸೋದು ಪಾಸಿಟಿವ್ ಆದ ಜನಗಳಿಗೆ ಸ್ಪಂದನೆ ಮಾಡ್ತದೆ. ಇನಿ ಇಲ್ಲಿ ಅವ್ರನ್ನ ಕಾನ್ಸ್ಟಿಟ್ಯೂಷನ್ ಹತ್ತಂದೆ ಮಾತಾಕೊಡಿಲ್ಲ ಅವ್ರ ಸೇವನೆ ಮಾಡ್ತಂದಿಲ್ಲ. ಉದಯನ್ನ ಪ್ರೀತಿಪೂರ್ವಕವಾದ ಯಾನಿ ಸಂದರ್ಭ ಸ್ವಾಗತ ಮಾಡ್ತಾರೆ. ಎಂಗಲ್ನ ಡೈರೆಕ್ಟರ್ ರಾಜೇಂದ್ರ ಶೆಟ್ಟರ್ ಅವ್ರನ್ನ ಪಂಜುರ್ಲಿ ಗ್ರೂಪ್ ಆಫ್ ಹೋಟೆಲ್ಸ್ ಭಾರಿ ಫೇಮಸ್. ಅವ್ರಲ್ಲ ಭಾರಿ ಒಂಜಿ ಸ್ಪೆಷಲ್ ಜನ. ಅವ್ರು ಭಾರಿ ಕಬ್ಬಿನದ ಕಡಲ ಅಂತಾರೆ ರಂಚ ಭಾರಿ ಗಟ್ಟಿ ವ್ಯಕ್ತಿತ್ವ. ಅವ್ರನ್ನ ಸ್ವಂತ ಮೆಹನತ್ತಿಡು ಬೆಂದು ಒಂಜಿ ಸಿಸ್ಟಮ್ ಉಂಡು. ಅವ್ರನ್ನ ಬಿಸ್ನೆಸ್ ಇಡ್ಲ ಒಂದು ಸಿಸ್ಟಮ್ ಉಂಡು. ಪ್ರತಿ ವಿಷಯಡ್ಲ ಒಂಜಿ ಬಿಸ್ನೆಸ್ ಆಡು ಪ್ರತಿ ವಿಷಯಡ್ಲ ಅವ್ರನ್ನ ಒಂಜಿ ಪಾಲಿಸಿ ಉಂಡು. ಆ ಪಾಲಿಸಿ ಬಿಡ್ದ ರೂಲ ಮಲ್ಪನಾರ ಹತ್ತು ಅರ್ಧ ಅರ್ಬನ್ ಪೆರಿಯಾನು ಬಾರ್ದ ಬೇರೆ ಡ್ರಿಂಕ್ಸ್ದ ಹೋಟೆಲೇ ಮಲ್ಪುಜಿ ಲಾಜಿಂಗ್ದ ಹೋಟೆಲ್ ಮಲ್ಪುಜಿ ಅನ್ನು ಎಂಕಲಿಗೆ ಮಲ್ಪದ್ದು ದುಡ್ಡು ಹಾಕ್ಬಿಟ್ಟು ಡ್ರಿಂಕ್ಸ್ ಮಲ್ಪೋಡಾಪನ್ ಲಾಜಿಂಗ್ಲ ಮಲ್ಪೋಡಾಪನ್ ರಾಜೇಂದ್ರ ಅಂಚ ಪಾಲಿಸಿ ಇತ್ತ ಈ ಸಾರಿ ಮಸ್ತ್ ಓಡಿಸ್ಕೊಂಡ್ಸಿ ಬೇಲೆ ಮಲ್ತದು ಧಾರವಾಡ ಹುಬ್ಳಿದ ಅಧ್ಯಕ್ಷ ಅದು ಆಯ್ಕೆ ಆಗ್ತಾರೆ. ಅದು ಎಂಕಲಿ ಭಾರಿ ಸಂತೋಷದ ಎಂಕಲ್ಲ ಒಂಜಿ ದಾನಿ ಫೆಡರೇಷನ್ದ ಅವತ್ತಂದೆ ಫೆಡರೇಷನ್ ಒಟ್ಟಿಗೆ ಎದ್ದಲ್ಲ ಉಂತದ್ನಾರು ಗಟ್ಟಿ ಉಂತದ್ನಾರು ಇನ್ನು ಯಾರು ಅಲ್ತ ಅಧ್ಯಕ್ಷ ಆದ ಆಯ್ಕೆ ಆಗ್ತಾರೆ. ಅರೇನ ಅಭಿನಂದನೆ ಸಲ್ಲಿಸೋದು ಅರೆಗೆ ಬೊಕ್ಕ ಸನ್ಮಾನ ಮತ ಉಂಡು ಅರೆಗೆ ಯಾನು ಸ್ವಾಗತ ಮಲ್ಪ. ಶಶಿಧರ್ ಶೆಟ್ಟಿ ಎಂಕಲ್ಲ ಇನ್ನಂಜೆ ಆರ್ಲ ಡೈರೆಕ್ಟರ್ ಎಂಕಲ್ನ ಆರ್ನ ಬುಡದಿ ಪ್ಯಾಟ್ರನ್ ಮೆಂಬರ್ ಎಂಗಲ್ ದೊಡ್ಡ ಬಂಗಾನಾಗ ಬೊಕ್ಕ ಕಂಡನ ಶುರು ಮಲ್ಪ ಬೊಕ್ಕ ಬುಡದಿ ಒಂಜಿ ಮಲ್ಪಲೇನು ಕೇನು
ಅಂಚ ದೊಡ್ಡ ಜನಗಳ ನಟದು ಕಂತದು ಏತು ಮಲ್ತನಲ್ಲಿ ಯಾವ ಜಂಚ ಅದನ್ನು ಪರಿಸ್ಥಿತಿ ಸಸ್ಯನ್ನೇ ತುಳು ಕೂಟ ಅಂಚೆ ಬೇತೆ ಬೇತೆ ಸಮಾಜದಾಗಲ್ನೆಲ್ಲ ಹೋಟೆಲ್ ಸೆಷನ್ ಅಂಚಿ ನಾಲ ಸೂಪರ ಹೊಸೈದ ಆ ಸೈಡ್ ಅದನ್ನ ಮಸ್ತ್ ಹೋಟೆಲ್ ಉಂಡು ಆರು ಮಾತಾ ಜನಕ್ಲೆಲ್ಲ ಚಿರಪರಿಚಿತೆ ಎಂಗೆಲ್ಲ ಮುಂಬೈ ಬಂಡ್ ಸಂಘದ ಜಾಯಿಂಟ್ ಟ್ರೆಸರರ್ ಆರು ಅದನ್ನು ಈ ಪುರ್ತುಡು ನಾನು ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪೆ ಅದನ್ನ ಕಾಪುಡು ಸೃಷ್ಟಿ ರೆಸಿಡೆನ್ಸ್ ಉಂಡು ಎರಲ್ಲ ಅಂಚಿರ್ದು ದಾಲ ಫಂಕ್ಷನ್ ಮಲ್ಪರ ಉಂಡ ಪನ್ನೆ ಅರೆ ಬಾಡ್ಯಾಗ ರೋಡ್ ನಿಜ್ಜಿ ಭಾರಿ ಶೋಕದ ಹೋಟೆಲ್ ಉಂಡು ಕಾಪು ದೇವಸ್ಥಾನದ ಬರೀತೆ ಅವಳೊಂದು ಕಲ್ಯಾಣೋತ್ಸವ ಮಲ್ದೇರು ಆಯ್ತು ಓಪನಿಂಗ್ ಭಾರಿ ಪೊರ್ಲುದ ಭಾರಿ ಮಲ್ಲ ಕಾರ್ಯಕ್ರಮ ಆತನು ಗಿರೀಶ್ ಶೆಟ್ಟಿ ಎಂಕಲ್ನ ಯೂತ್ದ ಒಂದು ಶಕ್ತಿ ಎಂಗೆ ಓವೇ ಮೂಮೆಂಟ್ ಇಲ್ಲ ಇಂಚಿನಲ್ಲ ನನ್ನತ್ತೆ ಎಂಗಲಿ ಜವನದಿಗೆ ಮಲ್ಪರ ಆಪಜಿ ಅತ್ತೆ ಏಮಂತನ್ನ ಜವನೇರಿನ ಕೆಲಸ ಜವನೇರಿ ಮಲ್ಪೋಡು ಎಂಕುಲು ಜವನೇರು ಎಂಕುಲು ಜವನಾದಿಗೆ ಕೆಲಸ ಮಲ್ದ ಇತ್ತ ನನ್ನ ಮಲ್ತಂಡ ಐಕ್ ಮರ್ಯಾದೆ ಹೆಚ್ಚಿದ್ದಲ್ಲ ಐಕ್ ಗೌರವ ನೀಜ್ ಅಂಚಿನ ಯೂತ್ದ ಏಪಲೆಂಗ್ಲೀಗ ಅಗತ್ಯ ಪೂರ್ಣಂದ ಗಿರೀಶ್ ಶೆಟ್ರನ್ನ ಮಲ್ಲ ಟೀಮ್ ಉಂಡು ಗಿರೀಶ್ ಶೆಟ್ರ್ ಐಕ್ ಪೂರ ತಯಾರಾದಿಲ್ಲೇರು ಜಾಯಿಂಟ್ ಟ್ರೆಸರರ್ ಆದ ಜಾಯಿಂಟ್ ಸೆಕ್ರೆಟರಿ ಆದ ಮುಂಬೈ ಬಂಡ್ ಸಂಘದ ಕೆಲಸ ಮಾಡ್ತಾರೆ ನಮ್ಮ ಫೆಡರೇಷನ್ದ ನಿರ್ದೇಶಕರ್ಲ ಮಲ್ಲ ಹೋಟೆಲ್ ಮತ್ತು ಒಂದು 10-15 ಹೋಟೆಲ್ ಉಂಡಾದ ನಾನತ್ತ ದುಡ್ಡು ಎಂಗ್ಲಿ ಕಮ್ಮಿ ಅಂಡದಲ್ಲಿ ತೊಂದರೆ ಜಂಚ ಎಂಗಲ್ ವಿಶ್ವನಾಥ್ ಶೆಟ್ರು ಉಪಾಧ್ಯಕ್ಷರು ವಿಶ್ವನಾಥ್ ಶೆಟ್ರು ಮಲ್ಲ ದಾನಿ ಅಂಕಲ್ನ ಫೆಡರೇಷನ್ ಮಲ್ಲ ಜಾಗ ಕೊಡ್ತೇರು ಅವತ್ತಂದೆ ಇನ್ನಿತ ಉಪಾಧ್ಯಕ್ಷ ಆದ ಎಂಕಲ್ಲೊಟ್ಟು ಸುರುಡ್ದಿಂಚಿ ಫೆಡರೇಷನ್ ಕೆಲಸ ಮಾಡ್ತಿನಾರು ಅರೆನ್ನ ಈ ಪುರ್ತುಡು ಪ್ರೀತಿಪೂರ್ವಕವಾದ ಸ್ವಾಗತ ಅಂತ ಉಳ್ತೂರು ಮೋಹನ್ದಾಸ್ ಶೆಟ್ರು ಕುಂದಾಪುರದಿಂದ ಒಂದು ನಮಗೆ ಕ್ಯಾಂಡಿಡೇಟ್ ಬೇಕು ಅಂತ ಮೋಹನ್ದಾಸನ್ನ ನಮ್ಮ ಮೊದಲಿಂದಲೂ ಅವರು ಟ್ರೆಸರರ್ ದಯಮಾಡಿ ಕುಂದಾಪುರದವರಿದ್ದರೆ ಕ್ಷಮಿಸಿ ಸ್ವಲ್ಪ ಕನ್ನಡ ತುಳು ಮಾತಾಡ್ತೇವೆ ನಾವು ಕನ್ನಡ ಕಮ್ಮಿ ಮಾತಾಡೋದು ತುಳು ಹೆಚ್ಚ ಮಾತಾಡೋದು ಮುಂಬೈಯಲ್ಲಿ ಎಲ್ಲ ಕಾರ್ಯಕ್ರಮ ತುಳುವಿನಲ್ಲಿ ಆಗೋದು ಕನ್ನಡದವರು ಇದ್ದಾರೆ ಶಶಾನ್ನ ಇದ್ದಾರೆ ಅಂಪಾರ್ ಬಂದರು ಕುಂದಾಪುರದವರು ತುಂಬ ಜನ ಇದ್ದಾರೆ ಉಳ್ತೂರು ಮೋಹನ್ದಾಸ್ ಶೆಟ್ಟಿ ನಮ್ಮ ಮುಂಬೈಯಲ್ಲಿ ಮಾತೃಭೂಮಿ ಕೋಪರೇಟಿವ್ ಸೊಸೈಟಿನ ಚೇರ್ಮನ್ ಆಗಿ ಮುಂಬೈ ಬಂಡ್ ಸಂಘದ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ತುಂಬ ವರ್ಷ ಮುಂಬೈಯಲ್ಲಿ ಕೂಡ ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು ಈಗ ಫೆಡರೇಷನ್ನ ಟ್ರೆಸರರ್ ಆಗಿ ತುಂಬ ದೇಣಿಗೆ ಸಂಗ್ರಹದಲ್ಲಿ ಕೂಡ ತುಂಬ ಅವರ ಕೊಡುಗೆ ಇದೆ ಅವರನ್ನು ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಗೋಪಾಲ್ ಭಟ್ರು ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಗೋಪಾಲ್ ಭಟ್ರು ಉಡುಪಿಯಲ್ಲಿ ಭಾರಿ ಫೇಮಸ್ ಆರ್ಕಿಟೆಕ್ಟ್ ಮತ್ತು ಭಾರಿ ಸಿಸ್ಟಮ್ಯಾಟಿಕ್ ಆರ್ಕಿಟೆಕ್ಟ್ ಯಾವುದೇ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ ಅವರದ್ದು ನಮ್ಮದು ನನಗೆ ಟೆನ್ಷನೇ ಇಲ್ಲ ನಮ್ಮ ಜಾಕರ್ ಶೆಟ್ಟಿ ಇಂದ್ರಾಲಿ ಮತ್ತು ಚಂದ್ರಸನ್ನ ಬಂಟ್ವಾಲ ಮತ್ತು ಯು ಜಿ ಭಟ್ರು ಮೂರನ್ನು ಒಟ್ಟಿಗೆ ಮಾಡಿಬಿಟ್ಟಿದ್ದೇವೆ ನಾವು ಅಂದರೆ ಟೆಂಡರ್ ತಗೊಳ್ಳೋದು ಕಾಂಟ್ರಾಕ್ಟ್ ಕೊಡೋದು ಫೈನಲೈಸ್ ಮಾಡೋದು ಏನಾದರೂ ಎಲ್ಲಾದರೂ ಪ್ರಾಬ್ಲಮ್ ಆದರೆ ಅವರಿಗೆ ಕೇಳಲಿಕ್ಕೆ ಹಾಗೆ ದೇವರ ದಯದಲ್ಲಿ ಭಾರಿ ಒಳ್ಳೆ ರೀತಿಯಿಂದ ಅಲ್ಲಿನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈ ದಿನ ಜಾಕರ್ ಶೆಟ್ರ್ ಅಂತ ಹೇಳುವಾಗ ನಾವು ಹೇಳಬೇಕಾದ್ರೆ ಜಾಕರ್ ಒಂದು ಬ್ಯಾಂಗ್ಳೂರಲ್ಲಿ ಕೋಆಪರೇಟಿವ್ ಸೊಸೈಟಿದ್ದು ಇಲೆಕ್ಷನ್ ಇದೆ ಆದ್ದರಿಂದ ಅವರಿಗೆ ಎಮರ್ಜೆನ್ಸಿಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ ಅದರೊಟ್ಟಿಗೆ ಚಂದ್ರಸನ್ನ ಮೊದಲೇ ಇಲ್ಲಿ ಟ್ರಿಪ್ಪಿಗೆ ಹೊರಟಿದ್ದಾರೆ ಅವರು ಬಂಟ್ವಾಳ ಬಂಡ್ ಸಂಘದ ಒಟ್ಟಿಗೆ ಟ್ರಿಪ್ಪಿಗೆ ಹೋಗಿದ್ದಾರೆ ಬಾಲಿ ಎಲ್ಲಿ ಹೊರಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಅವರು ಕೂಡ ಬರಲಿಲ್ಲ ಮತ್ತು ನಮ್ಮ ಕೊಲ್ಲಾಡಿ ಬಾಲಕೃಷ್ಣ ರೈ ಅವರು ನಮ್ಮ ಸಂಚಾಲಕರು ಜಾಗತಿಕ ಬಂಡ್ ಸಂಘ ಒಕ್ಕೂಟ ಅಂದರೆ 24 ಗಂಟೆ ಫೋನ್ ಮಾಡಿದರೂ ಕೊಲ್ಲಾಡಿ ಬಾಲಣ್ಣ ಅವರ ಸೇವೆ ಇದೆ ಇಲ್ಲ ಅಂತ ಇಲ್ಲ ಅವರು ಯಾವತ್ತು ಯಾವುದೇ ಕೆಲಸ ಇರಲಿ ಸೈಟ್ನಲ್ಲಿ ಇರಲಿ ಇವತ್ತಿನ ವ್ಯವಸ್ಥೆ ಆಗಲಿ ಪ್ರತಿಯೊಂದಕ್ಕೂ ಅವರಿಗೊಂದು ಫೋನ್ ಮಾಡಿದರೆ ಎಲ್ಲ ಕೆಲಸ ಆಗ್ತದೆ ನಮ್ಮ ನವೀನ್ ಚಂದ್ರ ಶೆಟ್ರು ಕಾಂಗ್ರೆಸ್ನ ದೊಡ್ಡ ಲೀಡರ್ ಅವರು ಯಾವತ್ತೂ ಲೀಡರ್ ಆಗಬೇಕಿತ್ತು ಇಷ್ಟರವರೆಗೆ ಎಷ್ಟೋ ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಮುಂದಿನ ದಿನಕ್ಕೆ ಒಳ್ಳೆಯ ಅವರಿಗೆ ಪದವಿ ಸಿಗಲಿ ನಮ್ಮ ಜಾಗತಿಕ ಬಂಡ್ ಸಂಘ ಒಕ್ಕೂಟದ ಅವರು ಪ್ಯಾಟ್ರನ್ ಮೆಂಬರ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಇದರಲ್ಲಿ ಎಲ್ಲ ಸಂಘದ ಅಧ್ಯಕ್ಷರನ್ನು ಇದ್ದಾರೆ ಒಬ್ಬರನ್ನು ಹೇಳಿ ನಾನು ಒಬ್ಬರನ್ನು ಬಿಟ್ಟರೆ ತುಂಬ ತಪ್ಪಾಗ್ತದೆ ಅದಕ್ಕಾಗಿ ಒಬ್ಬರನ್ನೊಬ್ಬರನ್ನು ನೋಡಿದಾಗ ಅದರೊಂದು ವ್ಯವಸ್ಥೆ ಭಾರಿ ಸಂತೋಷ ಆಗ್ತದೆ ಮಹಿಳೆಯರು ತುಂಬ ದೂರದಿಂದ ಬಂದಿದ್ದಾರೆ
ಯೂತ್ ವಿಂಗ್ನವ್ರು ಬಂದಿದ್ದಾರೆ. ಕುಂದಾಪುರದಿಂದ ಹಿಡಿದು ಇಲ್ಲಿ ಕನ್ಯಾನ ಪುತ್ತೂರಿನಿಂದ ಬಂದಿದ್ದಾರೆ. ನಮ್ಮ ಹೇಮಂತ್ ಅನ್ನ ಆಗಲಿ, ಆನಂದ್ ಅನ್ನ, ನಮ್ಮ ಜಯರಾಮ್ ಶೆಟ್ಟರು ತುಂಬ ಹಿರಿಯರು, ನಮ್ಮ ಫೆಡರೇಷನ್ನ ಮಾರ್ಗದರ್ಶಕರು. ಯಾವತ್ತು ಆಶೀರ್ವಾದ ನಮಗೆ ಕೊಡ್ತಾ ಇರ್ತಾರೆ, ಯಾವತ್ತು ಫೋನ್ ಮಾಡ್ತಾ ಇರ್ತಾರೆ. ನಮ್ಮ ಜಯರಾಮಣ್ಣ ಇದ್ದಾರೆ, ಮೊದಲನೇ ಅಧ್ಯಕ್ಷರು, ಎಕ್ಸ್ ಪ್ರೆಸಿಡೆಂಟ್ ಇದ್ದಾರೆ. ಪ್ರದೀಪ್ ರೈ, ನಮ್ಮ ಬಂಟ್ರ ವಾಹಿನಿ, ನಮ್ಮ ಸಾಮಾನ್ಯವರು, ದಿವಾಕರ್ ಸಾಮಾನ್ಯವರು ತಾಲೂಕು ಬಂಟ ಸಂಘದ ಮಾತೃ ಸಂಘದ ಸಂಚಾಲಕರಾಗಿ ಆಯ್ಕೆ ಆಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡ್ತೇನೆ. ರವಿಯಣ್ಣ ನಮ್ಮ ಎಲ್ಲ ಫಂಕ್ಷನ್ಗೆ ಬರ್ತಾರೆ. ನಮಗೆ ಅವರು ಒಂದು ಅಣ್ಣನ ಹಾಗೆ ಮಾರ್ಗದರ್ಶನ. ಅವ್ರದ್ದು ಮಾತು ಕಮ್ಮಿ ಆಗೋದು, ಆದರೆ ಸಪೋರ್ಟ್ ಪಾಸಿಟಿವ್ ಆಗಿ. ದಯಾಕರ್ ಅವರು ಸುಳ್ಯದಿಂದ ಬಂದಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿ. ಅಶೋಕನ್ನ, ನಮ್ಮ ಹೆಸರು ಕೆಲವು ಹೇಳಲಿಕ್ಕೆ ಆಗೋದಿಲ್ಲ ನನಗೆ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ಪ್ರೀತಿ. ನಮ್ಮ ಹಿರಿಯರು ಪುತ್ತೂರಿನವರು ಸದಾಶಿವಣ್ಣ, ನನಗೆ ನೆನಪಿದೆ, ಸಾರಿ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೇನೆ. ಮತ್ತು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಹೆಚ್ಚಿಗೆ ಇಲ್ಲ, ಯಾಕೆಂದರೆ ಎಲ್ಲರೂ ನೀವೆಲ್ಲ ತಿಳಿದವರೇ, ಮತ್ತು ಮೇಲಿದ್ದವರು ಕೂಡ ತಿಳಿದವರೇ. ಈಗ ಒಂದೇ ಒಂದು ನಮ್ಮದು ದೇಹ ಅಂದರೆ ನಮ್ಮ ಮುಲ್ಕಿ ಕನ್ಯಾನ ಸದಾಶಿವರ ಸಂಕೀರ್ಣದಲ್ಲಿ ಕನ್ಯಾನ ಸದಾಶಿವರ ಹೆಸರಲ್ಲಿ ಸಭಾಭವನ ಆಗ್ತಾಯಿದೆ. ಆ ಸಭಾಭವನವನ್ನು ಸೆಷನ್ನ ಮತ್ತು ಅಲ್ಲಿ ಆ ದಿನ ನಮ್ಮ ಮುಂಬೈಯಲ್ಲಿ ಒಂದು ಮೀಟಿಂಗ್ ಮಾಡಿದಾಗ ಸೆಷನ್ನ ಇದ್ದರು, ನಮ್ಮ ಮಾಜಿ MP ಗೋಪಾಲ್ ಶೆಟ್ಟರ್ ಇದ್ದರು, ಮತ್ತು ರಾಕ್ಷಿ ಬಿಲ್ಡರ್ ರಾಜೇಶ್ ಅಣ್ಣ ಇದ್ದರು, ಗಿರೀಶ್ನ ಅಣ್ಣ ಮಹೇಶ್ ಶೆಟ್ಟಿ, ಅರವಿಂದ್ ಶೆಟ್ಟಿ ಕಾರ್ಪೊರೇಟ್, ಎಲ್ಲ ತುಂಬ ಜನ ಒಟ್ಟಿಗಿದ್ದು ನಾವು ಆನಂದ್ ಶೆಟ್ಟಿ ತೋನ್ಸೆ ಆನಂದ್ ಶೆಟ್ಟಿಯವರು ನಮ್ಮ ಮೊದಲಿಂದಲೂ ಫೆಡರೇಷನ್ ಒಟ್ಟಿಗೆ ತುಂಬ ಅದಕ್ಕೆ ಸಪೋರ್ಟ್ ಮಾಡಿದವರು. ಈಗಲೂ ಇವತ್ತು ಮೀಟಿಂಗ್ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇದರ ಮೊದಲ ಮೀಟಿಂಗ್ ಮುಂಬೈಯಲ್ಲಿ ಇದ್ದರು. ಅವರು ಕೂಡ ನಮಗೆ ಇವರೆಲ್ಲ ಒಟ್ಟಿಗೆ ಒಂದು ಶಕ್ತಿಯಾಗಿ ನಿಂತು ಆ ಒಂದು ಬಿಲ್ಡಿಂಗ್ ಸೆಷನ್ನ ಹೇಳಿದ್ದಾರೆ, ಡಿಸೆಂಬರ್ 31 ಒಳಗೆ ನಮಗೆ ಬಿಲ್ಡಿಂಗ್ ಆಗಬೇಕಂತ. ಅದಕ್ಕೆ ದುಡ್ಡಿನ ವ್ಯವಸ್ಥೆ ಕೂಡ ಎಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ನಮ್ಮದು ತೋನ್ಸೆ ಆನಂದ್ ಶೆಟ್ಟಿ ಅವರದ್ದು ಒಂದು ವೇದಿಕೆ ಆಗ್ತಾಯಿದೆ. ಸಭಾಭವನಕ್ಕೆ ಕನ್ಯಾನ ಸದಾಶಿವರ ಹೆಸರನ್ನು ಇಡ್ತೇವೆ ಎಂದು ನಾವು ಡಿಸೈಡ್ ಮಾಡಿದ್ದೇವೆ. ದೊಡ್ಡ ಇನ್ನೊಂದು 2 ಹಾಲ್ ಇದೆ, ಒಂದು ದೊಡ್ಡದು, ಒಂದು ಸ್ವಲ್ಪ ಅದರಿಂದ ಸ್ವಲ್ಪ ಚಿಕ್ಕದು. ದೊಡ್ಡ ಹಾಲಿಗೆ ವೇದಿಕೆಗೆ ಆನಂದ್ ಶೆಟ್ಟರ ಹೆಸರು ಕೊಟ್ಟಿದ್ದರೆ, ಮತ್ತೊಂದು ಹಾಲಿಗೆ ಶಶಿಯಣ್ಣನ ತಾಯಿಯ ಹೆಸರನ್ನು ಇಡುವುದಂತ ನಾವು ಡಿಸೈಡ್ ಮಾಡಿದ್ದೇವೆ. ಅದಕ್ಕೂ ವೇದಿಕೆ ಮತ್ತು ಹಾಲಿಗೆ ಅವರ ತಾಯಿಯ ಹೆಸರನ್ನು ಇಡ್ತಾ ಇದ್ದೇವೆ. ಶಶನ್ ಹೇಳಿದ್ದಾರೆ 1.25 ಕೋಟಿ ಕೊಟ್ಟು ಇನ್ನೂ ಕಮ್ಮಿ ಆದರೆ ಇನ್ನೊಂದು 50 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ, ದೇವರ ದಯದಲ್ಲಿ. ಮತ್ತು ಬೇರೆಯವರಿಗೆ ಕೂಡ ರಾಜೇಶ್ ಅಣ್ಣ ಹೇಳಿದ್ದಾರೆ, ಅದನ್ನು ಅನೌನ್ಸ್ ಮಾಡಬೇಕಾಗ್ತದೆ. ರಾಜೇಶ್ ಅಣ್ಣ ಮೊದಲು 50 ಲಕ್ಷ ಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಮೀಟಿಂಗಲ್ಲಿ ಡಿಸೈಡ್ ಆದಕ್ಕೆ ನಿನ್ನೆ ಫೋನ್ ಮಾಡಿದ್ದಾರೆ, ನಾನು 50 ಲಕ್ಷದ ಚೆಕ್ ರೆಡಿ ಮಾಡಿ ಇಟ್ಟಿದ್ದೇನೆ, ನೀವು ಬಂದಾಗ ತಗೊಳ್ಳಿ ಅಂತ. ಮತ್ತು ನಮ್ಮ ಉಮಾಕೃಷ್ಣ ಶೆಟ್ಟರ್ ಅವರು ಕೂಡ 50 ಲಕ್ಷ ರೂಪಾಯಿ ಇನ್ನೂ ಎಕ್ಸ್ಟ್ರಾ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಆ ಸಭಾಭವನದಲ್ಲಿ ಒಂದು ಧರ್ಮ ಚಾವಡಿ ಅಂತ, ನಮ್ಮ ಬಂಟರಿಗೆ ಗುತ್ತು ಮನೆಯಲ್ಲಿ ಒಂದು ಚಾವಡಿ ಅಂತ ಇದೆ. ದೇವರಿಗೆ ಕೈ ಮುಗಿದು ಮದುವೆ ಆಗೋದಾದರೂ, ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಬರುವುದಾದರೂ, ನಾವೆಲ್ಲ ದೇವರ ಮೇಲೆ ನಂಬಿಕೆ ಇಟ್ಟವರು, ದೇವರನ್ನು ಸ್ಮರಿಸಿ ಮತ್ತೆ ನಾವು ಮುಂದೆ ಕೆಲಸಕ್ಕೆ ಹೋಗುವವರು. ಆ ಧರ್ಮ ಚಾವಡಿಗೆ ನಮ್ಮ ಸುಧಾಕರ್ ಶೆಟ್ಟರು ಬಂದಿದ್ದಾರೆ, ಉಂತ್ರಿಜಿ ಮೇಲೆ ಬನ್ನಿ ನಾನು. ಆ ಧರ್ಮ ಚಾವಡಿಗೆ ಉಡುಪಿ ಟು ಮುಂಬಯಿಯ ಓನರ್ ಶಿವಚಂದ್ರ ಶೆಟ್ಟರ ತಾಯಿ ಹೆಸರನ್ನು ಕೊಡುವುದಂತ ನಿಶ್ಚಯ ಮಾಡಿದ್ದೇವೆ. ಅದಕ್ಕೂ ಅವರು 1.25 ಕೋಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ. 1 ಕೋಟಿ ಇಷ್ಟರವರೆಗೆ ಕೊಟ್ಟಿದ್ದಾರೆ. ಇನ್ನೂ ಚಿಕ್ಕದ ಫೆಸಿಲಿಟಿ ಎಲ್ಲ ಇದೆ, ಬೇರೆ ಬೇರೆ ಇದೆ. ದುಡ್ಡು ಇನ್ನೂ ಒಂದು ಸಪ್ರೇಟ್ ಯಾರು ಕೊಟ್ಟರು ನಮ್ಮದು ವ್ಯವಸ್ಥೆ ಮಾಡುವಂಥ ಒಂದು ಓಪನ್ ಏರ್ ಗಾರ್ಡನ್ ಕೂಡ ಮಾಡಬೇಕಂತ ಇದ್ದೇವೆ. ಅದಕ್ಕೂ ಒಂದು ವ್ಯವಸ್ಥೆ ಮಾಡಬಹುದು. ಮತ್ತು ಇನ್ನು ಕೂಡ ಹಣ ಒಟ್ಟು ಮಾಡಲಿಕ್ಕೆ ತುಂಬ ಕಷ್ಟದ ಕೆಲಸ. ಆದರೆ ನಾವು
ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿ ಮೊದಲ ಸೇವೆ ಆ ಬಿಲ್ಡಿಂಗ್ನ ಮೊದಲ ಸೇವೆ ಕಟೀಲ್ನ ಆಟ ಮಾಡ್ತೇವೆ ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಕಟೀಲಿಗೆ ಆಟದ ಸೇವೆ ಕೊಡ್ತೇನೆ ಅಂತ ಹೇಳಿದರೆ ಆ ಸೇವೆಯನ್ನು ಅವರು ತೆಗೆದುಕೊಳ್ತಾರೆ, ಅವರದ್ದೇ ಕೆಲಸ ಅದು. ತಾಯಿ ಬ್ರಹ್ಮರಾಂಬಿಕೆಯ ಆಶೀರ್ವಾದದಿಂದ ಖಂಡಿತ ಶಶನವರಂಥ ದಾನಿಯವರ ಎಲ್ಲ ಒಂದು ಆಶಯದಂತೆ ಡಿಸೆಂಬರ್ 31ಕ್ಕೆ ನಮ್ಮ ಕೆಲಸ ಮುಗಿಸಲಿಕ್ಕೆ ನಾವು ಪ್ರಯತ್ನ ಪಡುತ್ತೇವೆ. ಅದರ ನಂತರ ಜನವರಿ 14ರವರೆಗೆ ದಿನ ಒಳ್ಳೆಯದಿಲ್ಲ. ಅದಕ್ಕೆ ಜನವರಿ 14ರ ನಂತರವೇ ದಿನ ನಾವು ನಿಶ್ಚಯ ಮಾಡುವುದಂತ ಮಾಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಮ್ಮ ವಿಶ್ವ ಬಂಟರ ಭವನದ ಒಂದು ಒಳ್ಳೆಯ ರೀತಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ಯಾವುದೇ ಮತಭೇದ ಇಲ್ಲದೆ, ಯಾರ್ದಲ್ಲ ಈ ಕಲಾರಿ ಶೆಟ್ಟಿಯಿಂದ ಆಸ್ತಿ ಅಲ್ಲ, ನಾನು ನಾಡು ಹೋಗುವ, ಅದು ವಿಶ್ವ ಬಂಟರ ಭವನ, ಎಲ್ಲ ಬಂಟರ ಅದು ಅದರಲ್ಲಿ ಅಧಿಕಾರ ಇದೆ. ದುಡ್ಡು ಕೊಟ್ಟವರೇ ಅಲ್ಲ, ದುಡ್ಡು ಕೊಡದೆ 20 ವರ್ಷ 25 ವರ್ಷ 30 ವರ್ಷ ಈ ಸಮಾಜ ಬಂಟರಿಗೋಸ್ಕರ ಕೆಲಸ ಮಾಡಿದವರು, ಅವರದ್ದು ಆಸ್ತಿ, ಅವರು ಶಕ್ತಿ. ಇನ್ನು ನಮ್ಮ ಮುಂಬೈ ಬಂಟ ಸಂಘದ ಅಧ್ಯಕ್ಷರು ಪ್ರವೀಣ್ ಬೋಶೆಟ್ರು, ಅವರು ಪ್ರತಿ ಮೀಟಿಂಗ್ ಬರ್ತಿದ್ರು, ಯಾವುದೇ ಮೀಟಿಂಗನ್ನು ಅವರು ಮಿಸ್ ಮಾಡುವುದೇ ಇಲ್ಲ. ಅವರೊಂದು ಅಕೌಂಟೆಂಟ್ ಆಗಿದ್ದು ನಮ್ಮ ಜಾಗತಿಕ ಬಂಟ ಸಂಘ ಒಕ್ಕೂಟಕ್ಕೆ 1 ಕೋಟಿ ಕೊಟ್ಟಿದ್ದಾರೆ, 1 ಕೋಟಿ. ಅದಲ್ಲದೆ ಊರಿನ ಪ್ರತಿ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಲಿ, ಸಾಮಾಜಿಕ ಕಾರ್ಯಕ್ರಮವಾಗಲಿ, ಇಷ್ಟು ದಾನ ಮಾಡಿ ಕೂಡ ಇಷ್ಟು ಒಳ್ಳೆಯ ವ್ಯಕ್ತಿಯವರು, ಸರಳ ಸಜ್ಜನ ವ್ಯಕ್ತಿ. ಅವರು ಇವತ್ತು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವರು ನಮ್ಮ ಈ ನಾಡ್ದು ಹಣದ ತಾಪತ್ರೆ ಆದರೆ ನಾನು ಇದ್ದೇನಂತ ಭರವಸೆ ಕೊಟ್ಟಿದ್ದಾರೆ. ದೇವರ ದಯೆಯಲ್ಲಿ ಇನ್ನು ಎಷ್ಟು ಹಣ ಬೇಕಂತ ಭಟ್ರು ಹೇಳ್ತಾರೆ, ಗೋಪಾಲ್ ಭಟ್ರು, ಅಷ್ಟು ಹಣ ನಮಗೆ ಒಟ್ಟು ಮಾಡಲಿಕ್ಕಿದೆ. ಸೆಷನ್ ಹೇಳಿದ್ದಾರೆ, ಯಾರು ಕೊಡದೇ ಇದ್ದರೂ ಅದು ಬಿಲ್ಡಿಂಗ್ ಆಗ್ತದೆ ಅಂತ. ಅದು ಹೇಗೆ ಆಗ್ತದೋ ದೇವರಿಗೆ ಗೊತ್ತು. ಸೆಷನ್ ಭರವಸೆ ಕೊಟ್ಟಿದ್ದಾರೆ. ಅವರು ಹೇಳಿದರೆ ಆಯಿತು. ಪಟ್ಲ ಫೌಂಡೇಶನಲ್ಲಿ ಕೂಡ ಅವರು ಹೇಳಿದ್ದಾರೆ, ದಶಮಾನೋತ್ಸವಕ್ಕೆ 10 ಕೋಟಿ ಕಲೆಕ್ಷನ್ ಮಾಡಲಿಕ್ಕಿದೆ ಅಂತ ಮಾಡಿದ್ದಾರೆ. 10 ಕೋಟಿಯಿಂದ 15 ಕೋಟಿ 5 ಕೋಟಿ ಹೆಚ್ಚಿಗೆ ಮಾಡಿದ್ದಾರೆ. ಹೇಳುವುದಲ್ಲ, ಕೆಲವರು ಹೇಳ್ತಾರೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ, ಏನು ಮಾಡೋದಿಲ್ಲ. ಆದರೆ ಸೆಷನ್ ಹೇಳೋದೇ ಮಾಡ್ತಾರೆ. ದೇವರು ಎಲ್ರಿಗೂ ಇವರೆಲ್ಲ ನಮ್ಮ ಸಮಾಜದ ಸಂಪತ್ತು. ನೀವೆಲ್ಲ ಹಿರಿಯರು ಕಿರಿಯರು ಎಲ್ಲ ಈ ಫೆಡರೇಷನ್ನ ಆಸ್ತಿ. ಇಷ್ಟು ಒಳ್ಳೆ ಜನ. ಆ್ಯಕ್ಚುಲಿ ಇದು ಮೀಟಿಂಗ್ ಅಂದರೆ ನಾವು ಪ್ರತಿ ಬಂಟ ಸಂಘದ ರೆಪ್ರೆಸೆಂಟೇಟಿವ್ಸ್, ಅಧ್ಯಕ್ಷರು, ಆಫೀಸ್ ಬೇರರು, GC ಮೆಂಬರ್, ಸ್ವಲ್ಪ ಕಾನೂನೆಲ್ಲ ಇತ್ತು ಮೊದಲು, ಈಗಲೂ ಇತ್ತು. ಈಗ ಕಾನೂನಿಗೆ ಸರಿಯಾಗಿ ನಮಗೆ ನಡೆಯಲಿಕ್ಕೆ ಆಗುವುದಿಲ್ಲ. ಕಾನೂನಿಂದ ಸ್ವಲ್ಪ ಹೊರಗಡೆ ಬರಬೇಕಾಗಿದೆ. ದಾನಿಗಳಿಗೆ ಗೌರವ ಕೊಡಬೇಕಾಗ್ತದೆ. ಹಾಗೆ ಬೇರೆ ಬೇರೆ ಪತ್ರಿಕಾ ಮಾಧ್ಯಮದವರು ಕೂಡ ಬಂದಿದ್ದಾರೆ. ಅಭಿಮತ TV, ನಮ್ಮ ಕುಡ್ಲ, ಮತ್ತು ಬಾಲ ಜಗನ್ನಾಥ್ ಶೆಟ್ಟರು ನಮ್ಮ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಪಬ್ಲಿಸಿಟಿಯ ಕೆಲಸವನ್ನು ಇಲ್ಲಿ ಕಾರ್ಯಕ್ರಮದ ಕೆಲಸವನ್ನು ಅವರೆಲ್ಲ ಪ್ರತಿಯೊಂದಕ್ಕೂ ಅವರು ನಮಗೆ ಸಹಕಾರ ಮಾಡ್ತಾರೆ. ಮತ್ತು ಅವರಿಗೂ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತೇನೆ. ಇವತ್ತು ಅಜಿತಣ್ಣನ ಗುಡ್ಗೆ ನಾನು ಫೋನ್ ಮಾಡಿದ್ದೆ, ನೀವು ಬರಬೇಕು ಅಂತ. ಅಜಿತಣ್ಣ ಹೇಳಿದ್ರು ನನಗೆ ಕುಂದಾಪುರದಲ್ಲಿ ಫಂಕ್ಷನ್ ಇದೆ ಅಂತೆ. ಅಜಿತಣ್ಣ ಬರೆದಿದ್ದು ಎಲ್ಲ ಮಾತೃ ಸಂಘದವರು ಬಂದಿದ್ದಾರೆ. ಕಾರ್ಯದರ್ಶಿ ಕರುಣಾಕರ್ ಶೆಟ್ಟರು ಎಲ್ಲ, ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ತುಂಬ ಜನ ಮಾತೃ ಸಂಘದವರು ಬಂದಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಾವು ಹೊಸತಾಗಿ ಈ ವರ್ಷ 26-27 ಇಸ್ವಿಯಲ್ಲಿ ಅಧ್ಯಕ್ಷರಾದ ಅವರಿಗೆ ಒಂದು ಗೌರವ ಅರ್ಪಣೆ ಅಂತ ಇಟ್ಟಿದ್ದೇವೆ. ಅದನ್ನು ಕೂಡ ಮಾಡಲಿಕ್ಕಿದೆ. ಎಲ್ಲರ ಹತ್ರ ನಾನು ಮಾತಾಡಿದಲ್ಲಿ ಏನಾದ್ರು ತಪ್ಪಿದ್ದರೆ ಕ್ಷಮಿಸಿ. ಎಲ್ಲರ ಹತ್ರ ನಿಮ್ಮ ಆಶೀರ್ವಾದವನ್ನು ಕೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ಮತ್ತೆ ಬೇನೆರನ ಬಾರಿ ಪೊರ್ಲುಡು ಏರ್ಕೊಂದು ಪ್ರಸ್ತಾವನೆದ ಮದಿಪುದಿ ನಂಚಿನ ಒಕ್ಕೂಟದ ಗುರುಕಾರರು ಶ್ರೀಯುತ ಐಕಳ ಹರೀಶ್ ಶೆಟ್ಟಿ ಮೇರೆಗೆ ಬುಡು ಉಡಲ್ದ ಸೊಳ್ಮಿನ ನಮ್ಮ ಸಂದಾಯಿತ ಮಲ್ತೊಂದುಲ ಕತ್ತಲಿನ ನಾಡೊಂದು ಪೋಯಿನ ಬೊಲ್ಪುಗು ಕಡಿಕಲ ಕತ್ತಲೆ ತಿಕ್ಕುನೆ ಈಚೆಗೆ ಇಂಚ ಕಣ್ಣು ಮುಚ್ಚಿದ ಕುಲ್ಲುನಗ ತನ್ನ ಮುಂಡದ ಬೊಟ್ಟದ ನಡುಟು ಬೊಲ್ಪು ಬೊಲ್ಕಿರಿಯಾನಗ ನಂದಲ ತೊಡರಾದು ಅರಳೊಂದತ್ತಿನಿಗೆ
ಭಗವಂತನ ಅಗ್ನಿಮುಖಿಯಾದ ಸಾಕ್ಷಾತ್ಕಾರ ಮಲ್ತೊಂದು ಈತೆ ತುಡರ್ ಅರ್ಲಾದ ಲೇಸದ ಉದಿಪನ ಮಲ್ಪನಂಚಿನ ಪುರ್ತು ಪ್ರಪಂಚದ ತಜ್ಞರ ವಿದ್ವಾಂಸರ ಪನ್ಪೆರು ಕತ್ತಲೆ ಬಂದು ಪೋಡಿಡ್ಚಿ ಒಂದು ಎಲ್ಲಿಯ ತುಡರನ ಅರಳಾಂಡ ಯಾವು ಕತ್ತಲೆ ತನ್ನಾತಿಗೆ ದೂರ ಪೋಪುಂಡುಗೆ ಕವಿವಾಣಿ ಒಂಜಿ ಪನ್ಪುಂಡು ತಿಬಲಿನ ಪುತ್ತಾವೆ ಲೋಕಗು ಬೊಲ್ಪು ಕೊರ್ಪೆ ಪನ್ಪಿನ ಅಹಂಕಾರಡು ಅತ್ತು ಕನಿಷ್ಠ ಪಕ್ಷ ಎನ್ನ ಮೋನಿನ ಈ ನಿನ್ನ ಮೋನಿನ ಯಾನ ತೋಲಿ ಪನ್ಪಿನ ವಿನೀತ ಭಾವಡ್ದು ಉಪನಿಷತ್ತು ಪನ್ಪಿನ ಪ್ರಕಾರ ಅಜ್ಞಾನ ಪನ್ಪಿನ ಕತ್ತಲೆರ್ದು ಸುಜ್ಞಾನ ಪನ್ಪಿನ ಸುದೀಪ್ತಿದಂಚಿ ಸಾಗೋಡುಗೆ ಸರ್ರ ಪನ್ಪಿನ ತುಡರ ಗುಂಟುಡು ಬುದ್ಧಿ ಪನ್ಪಿನ ಪರ್ತಿದೆನ್ನೆಡು ಗೀನಾ ಪನ್ಪಿನ ಬೊಲ್ಪುಡು ಅಡಗಿಂಚಿ ಸುತ್ತಮುತ್ತಾಲಿಕೆಡು ರಡ್ಡು ಸುತ್ತಲಿನ ಎಂಕಾಟಡು ಉದಿಪಾದ ಪುತ್ತಾಯಿ ತುಡರು ಕಣ್ಣ ಮೆಂಕೆನದ ಎದುರು ಅರಳು ಗುಂತನಗ ಆ ಉಡಲುಗಾಪಿನ ಪೊರುಳು ತಿರ್ಲು ಪೊಲಿಕಿನ ಪಟ್ಟೊನರೆ ಪುತ್ತಾಯಿ ನಂದಲಗು ಸಾಕ್ಷಿ ಆವುದಿಲ್ಲೆರು ನಮ್ಮ ಇನಿತ ಗಣ್ಯಾತಿ ಗಣ್ಯರು ಪರಮಾತ್ಮನ ಅಗ್ನಿಮುಖಿಯಾದ ಸಾಕ್ಷಾತ್ಕಾರ ಮಲ್ತೊಂದು ತುಡರ್ನ ಅರಳಾದ ಲೇಸದ ಉದಿಪನ ಆವನುಂಡು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ನಿತ್ಯೋಮ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಕಣ್ಣು ಮೆಲ್ಕಿನದ ಬುಲ್ಪುಗು ಉಸಲು ಕೊರ್ಪಿನ ಗೇನದ ತುಡರ್ನ ಅರಳಾದ ಲೇಸದ ಉದಿಪನ ಮಲ್ತಿನಂಚಿನ ಮಾತ ಬಿನ್ನೆರೆಗ್ಲ ಕುಡುರ ಬೊಕ್ಕರ ಬುಡೋಡಲ್ದ ಸೊಲ್ಮೆನ ಸಂದಾಯ್ತ ಮಲ್ತೊಂದುಲ್ಲ. Propose Mohan Shetty. Second, ಸುಮಾರು ಜನ ಇರ್ತಿರುತ್ತೆ ನಾನು ಒರಿಯಾನ್ ಬಂತು ಒರಿಯರು ಅಶೋಕ್ ಶೆಟ್ಟಿ ಮುಗಿಗೆ ಬಂದ ಸಂಘ ನಿರ್ದೇಶದ ಸದಸ್ಯರು ವಿಶೇಷ ಆಹ್ವಾನಿತರು ಮತ್ತು ಆಹ್ವಾನಿತರ ಪಟ್ಟಿಯನ್ನು ಒಂದು ಅವಧಿಯಿಂದ ಮತ್ತೊಂದು ಹೊಸದಾಗಿ ತರಾಯಿಸುವುದಕ್ಕೆ ನಿರ್ಣಯಿಸಲಾಯಿತು ಅಂತ. ಈಗ ಒಂದು ಸಲಹೆ ಏನಂತ ಹೇಳಿದ್ರೆ, ನಮ್ಮ ಈಗಿನ ಇರುವ ಪಟ್ಟಿ ತುಂಬ ದೊಡ್ಡದು, ಎಷ್ಟೋ ಜನರಿದ್ದಾರೆ, ಅರ್ಧಕ್ಕರ್ಧ ಜನರು ಒಂದೇ ಒಂದು ಮೀಟಿಂಗಿಗೆ ಬರಲೇ ಇಲ್ಲ. ಆದ ಕಾರಣ ನನ್ನ ಸಲಹೆ ಏನಂತ ಹೇಳಿದ್ರೆ, ನೀವು ಇನ್ನೊಂದು ಹೊಸ ಪಟ್ಟಿ ಮಾಡುವಾಗ ಅವರನ್ನು ಇಟ್ಕೊಳ್ಳಿ. ಬಿಕಾಸ್ ದೇರ್ ಆರ್ ಸಮ್ ಕಂಪಲ್ಷನ್ಸ್, ಅನಿವಾರ್ಯತೆ ಉಂಟು. ಪೊಲಿಟಿಕಲ್ ಕಂಪಲ್ಷನ್ ಇರ್ಬೋದು, ಆರ್ಥಿಕವಾಗಿ ಕೆಲವರನ್ನು ಇಟ್ಟುಕೊಳ್ಬೇಕಾಗ್ತದೆ, ಮತ್ತು ನಮ್ಮ ಸಂಘದ ಘನತೆಗಾಗಿ ಕೆಲವರನ್ನು ಇಟ್ಟುಕೊಳ್ಬೇಕಾಗ್ತದೆ. ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಅದಲ್ಲದೆ ಕೆಲವು ನಮ್ಮ ಸಂಘದಲ್ಲಿ ಕೆಲಸ ಮಾಡುವವರು ಮೀಟಿಂಗ್ ಅಟೆಂಡ್ ಆಗಿ ಸಲಹೆ ಕೊಡೋರು ಇದ್ದಾರೆ, ಅವರು ಅದರಲ್ಲಿ ಇಲ್ಲ. ಅಂತರನ್ನು ತಾವು ಸಿಲೆಕ್ಟ್ ಮಾಡಿ ಡಿಸ್ಕಸ್ ಮಾಡಿ ಇಟ್ಟುಕೊಳ್ತೀವಿ. ಆಯ್ತು ಸರ್, ಖಂಡಿತ ಖಂಡಿತ. ಈಗ ನಾವು ಅದನ್ನು ಮಾಡ್ತಾ ಇದ್ದೇವೆ. ಬಾರದವರನ್ನು ಸ್ವಲ್ಪ ಬಾರದಿದ್ರೆ ತೊಂದರೆ ಇಲ್ಲ ಅಂತ ಹೊಸಬ್ರನ್ನೆಲ್ಲ ಸ್ಪೆಷಲ್ ಇನ್ವೈಟ್ ಎಲ್ಲ ಮಾಡ್ತಿದ್ದೇವೆ. ಹೊಸರು ಇದ್ದಾರೆ, ತುಂಬಾ ಲೀಡರ್ಗಳು ನಮ್ಮಲ್ಲಿ. ಹೌದೌದು, ಅವರನ್ನು ಗುರುತು ಇಟ್ಟುಕೊಂಡ್ರೆ ಅವರು ಬಂದು ಸಲಹೆ ಕೊಡ್ತಾರಲ್ಲ. ಹೌದು, ಸಲಹೆ ಕೊಡ್ತಾರೆ, ಕೆಲಸ ಕೂಡ ಮಾಡ್ತಾರೆ. ಅನಿವಾರ್ಯತೆ ಇದ್ದವ್ರನ್ನ ಇಟ್ಕೊಳ್ಳಿ. ತುಂಬಾ ಸಂಘದವರು ಅದು ಮೆಂಬರ್ಶಿಪ್ ರಿನ್ಯೂವಲ್ ಕೂಡ ಮಾಡಲಿಲ್ಲ. ಮತ್ತೆ ಹೊಸತು ಪ್ರೆಸಿಡೆಂಟ್ ಆದವರು
ಇಲ್ಲಿ ಕನೆಕ್ಷನೇ ಇಲ್ಲ. ಸ್ವಲ್ಪ ಪ್ರೆಸಿಡೆಂಟ್ ಆದವರು ಕೂಡ ಆಫೀಸ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಎಲ್ಲ ಕೊಟ್ಟರೆ ನಮಗೆ ಅದು ಕೋಆರ್ಡಿನೇಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಈಗ ನಾವೇ ಹುಡುಕಿ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದೇವೆ, ಆಗ ಆಗಬಾರ್ದು. ನಮ್ಮ ಫೆಡರೇಷನ್ ಒಂದು ಎಲ್ಲ ಸಂಘದ ಒಂದು ಶಕ್ತಿ ಅದು. ಮುಂಬೈ ಆಗಲಿ ಹೊರಗಡೆ ಆಗಲಿ, ಈಗ ಉತ್ತರಿಂದ ನಮ್ಮ ಸುಧಾಕರ್ ಶೆಟ್ಟರು ಬ್ಯಾರಿನ್ನಿಂದ ರೆಪ್ರೆಸೆಂಟೇಟಿವ್, ಇವತ್ತು ದುಬೈ ಅವರಾಗಲಿ ಎಲ್ಲ ಇದ್ದರೆ ನಮ್ಮದು ಒಂದು ಅದು ನಮ್ಮ ಗ್ರೂಪ್ ಕೂಡ ಹಾಗೆ, ನಮ್ಮ ಗ್ರೂಪ್ನಲ್ಲಿ ಕೂಡ ಹೆಚ್ಚಿನವರು ಮೆಂಬರ್ಸ್ ಇಲ್ಲ. ಅವರಿಗೆ ಏನು ಇಲ್ಲಿ ಬನಸಂಘದಲ್ಲಿ ಕಾರ್ಯಕ್ರಮ ಆಗ್ತದೆ ಫೆಡರೇಷನ್ನಲ್ಲಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ಶರತ್ ಭಂಡಾರಿ ಅವರು ತುಂಬ ಹಿರಿಯರು, ಅವರ ಎಲ್ಲ ನಾವು ಮಾರ್ಗದರ್ಶನವನ್ನು ನಾವು ಸ್ವೀಕರಿಸ್ತೇವೆ. ನೆಕ್ಸ್ಟ್, ಥ್ಯಾಂಕ್ ಯು. ಮುಂದಕ್ಕೆ ದಿನಾಂಕ 1/1/2026ರಿಂದ 31/3/2026 ಹಾಗೂ ದಿನಾಂಕ 1/4/2026ರಿಂದ 30/6/2026 ಅವಧಿಯ ತ್ರೈಮಾಸಿಕ ಲೆಕ್ಕಪತ್ರಗಳ ಮಂಡನೆ ಮತ್ತು ಮಂಜೂರಾತಿ ಪಡೆಯುವ ಪ್ರಕ್ರಿಯೆ ನಡೆಯಲಿದೆ. ನಡೆಸಿಕೊಡುವವರು ಕೋಶಾಧಿಕಾರಿಯಾಗಿರುವ ಶ್ರೀ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಇವರು. ನೆರೆದಿರುವಂಥ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ದಿನಾಂಕ 1/1/26ರಿಂದ 31/3/26 ಲೆಕ್ಕಪತ್ರಗಳನ್ನು ನಮ್ಮ ಲೆಕ್ಕ ಪರಿಶೋಧಕರಾದ CA ದಯಾಶರಣ್ ಶೆಟ್ಟಿಯವರು ಪರಿಶೀಲಿಸಿ ವರದಿ ನೀಡಿರುತ್ತಾರೆ. ಅದೇ ಪ್ರಕಾರವಾಗಿ 1/4/26ರಿಂದ 30/6/2026 ಲೆಕ್ಕಪತ್ರವನ್ನು ಮಂಡನೆಯನ್ನು ಈಗಾಗಲೇ ಎಲ್ಲರಿಗೂ ಅಂಚೆ ಮುಖಾಂತರ ತಿಳಿಸಿದ್ದೇವೆ. ಯಾರಿಗಾದರೂ ಅದರ ಡಿಟೇಲ್ ಬೇಕಾದರೆ ನಾನು ಅದನ್ನು ಓದಲಿಕ್ಕೆ ಸಿದ್ಧನಾಗಿದ್ದೇನೆ. ಈಗಾಗಲೇ ಅಂಚೆ ಮೂಲಕ ರವಾನಿಸಿದ್ದೇವೆ. ಯಾರಿಗೇನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು, ಇಲ್ಲದಿದ್ದರೆ ಅದನ್ನು ಸರ್ವಾನುಮತದಿಂದ ಪ್ರಪೋಸ್ ಆ್ಯಂಡ್ ಸೆಕೆಂಡ್ ಮಾಡಬೇಕಾಗಿ ವಿನಂತಿ. ಪ್ರಪೋಸ್ ಬೈ ಸೆಕೆಂಡ್ ಒಬ್ಬರ ಹೆಸರು ಹೇಳಬೇಕು. ಥ್ಯಾಂಕ್ ಯು ವೆರಿ ಮಚ್. ದಿನಾಂಕ 1/4/2025ರಿಂದ 31/3/26 ಲೆಕ್ಕಪತ್ರಗಳನ್ನು ನಮ್ಮ ಲೆಕ್ಕ ಪರಿಶೋಧಕರಾದ CA ದಯಾಶರಣ್ ಶೆಟ್ಟಿಯವರು ಪರಿಶೋಧಿಸಿ ಈಗಾಗಲೇ ವರದಿ ಸಲ್ಲಿಸಿರುತ್ತಾರೆ. ಅಲ್ಲದೆ ವಾರ್ಷಿಕ ಪರಿಶೋಧಿತ ಲೆಕ್ಕಪತ್ರಗಳ ವರದಿಯನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ಈಗಾಗಲೇ ರವಾನಿಸಿದ್ದೇವೆ. ಯಾವುದೇ ನ್ಯೂನತೆಗಳಿಲ್ಲದೆ ಎಂಬ ವರದಿ ಮಾಡಿರುತ್ತಾರೆ. ತಮಗೆ ಬೇಕಾದಲ್ಲಿ ಅದರ ಒಂದು ಜಿಸ್ಟನ್ನು ನಾನು ಓದಿ ಹೇಳ್ತೇನೆ. ರೆವಿನ್ಯೂ ಇನ್ಕಮ್ 30/3/26 1,56,95,142. ಟೋಟಲ್ ರೆವಿನ್ಯೂ 1,56,95,142. Expenditure and charity total 68,51,820. Administration expenses 34,54,239. Total expenditure 1,03,56,059 rupees. Excess income or expenditure is 53,89,082. Proposed. Somebody should propose. Seconded by. Thank you. ದಿನಾಂಕ 1/3/2026ರಿಂದ 31/7/2026 ಫಲಾನುಭವಿಗಳವರಿಗೆ ನೀಡಲ್ಪಟ್ಟ ಆರ್ಥಿಕ ಸಹಾಯಧನ ಮೊತ್ತಕ್ಕೆ ಅಂಗೀಕಾರ ಪಡೆಯುವುದು. ಇದರ ಬಗ್ಗೆ ವಿವರ ಕೋಶಾಧಿಕಾರಿಗಳಾದ ಶ್ರೀ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಇವರಿಂದ. ಅರ್ಹ ಫಲಾನುಭವಿಗಳಿಗೆ ಆರ್ಥಿಕ ಧನ ಸಹಾಯ ಮಾಡಿದ ವಿವರಣೆ. ದಿನಾಂಕ 1/3/26ರಿಂದ 31/7/26 ಒಕ್ಕೂಟದ ವತಿಯಿಂದ ಆರ್ಥಿಕ ಸಹಾಯಧನ ನೀಡಿದ ವಿವರ. ವಸತಿ ರಿಪೇರಿ ಯೋಜನೆಯಡಿ 2 ಫಲಾನುಭವಿಗಳಿಗೆ ಪಾವತಿಸಿದ ಒಟ್ಟು ಮೊತ್ತ 1 ಲಕ್ಷ ರೂಪಾಯಿ. ವೈದ್ಯ ಚಿಕಿತ್ಸೆಗೆ 10 ಜನರಿಗೆ ಧನ ಸಹಾಯದ ವೆಚ್ಚ 2,15,000 ರೂಪಾಯಿ. ವೈದ್ಯಕೀಯ ದತ್ತು ಯೋಜನೆಯಡಿ ನೀಡಿದ ಧನ ಸಹಾಯದ ವೆಚ್ಚ 9,79,000. ಹೆಣ್ಣು ಮಕ್ಕಳ ಮದುವೆಗೆ 5 ಜನರಿಗೆ ಸಹಾಯ ಮಾಡಿದ ವೆಚ್ಚ 70,000. ವಿದ್ಯಾಭ್ಯಾಸಕ್ಕೆ 3 ಸ್ಟೂಡೆಂಟ್ನವರಿಗೆ ವೆಚ್ಚ 30,000. ದತ್ತು ಯೋಜನೆಯಡಿ 7 ವಿದ್ಯಾರ್ಥಿಗಳ ಧನ ಸಹಾಯ ವೆಚ್ಚ 1,13,800. ಸದಸ್ಯ ಸಂಘಗಳ ಮುಖಾಂತರ ವಿದ್ಯಾರ್ಥಿ ವೇತನಕ್ಕೆ ಸುಮಾರು 5 ಸಂಘಗಳಿಗೆ ನೀಡಿದ ಧನ ಸಹಾಯದ ಮೊತ್ತ 1,75,000. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ಫಲಾನುಭವಿಗೆ ಧನ ಸಹಾಯದ ವೆಚ್ಚ 50,000. ಇತರ ಯೋಜನೆಗಳಿಗೆ ನೀಡಿದ ಧನ ಸಹಾಯದ ಮೊತ್ತ 1,50,000. ಎಲ್ಲ ಒಟ್ಟು ಸೇರಿ ಸುಮಾರು 73 ಜನರಿಗೆ ನೀಡಿದ ಆರ್ಥಿಕ ಧನ ಸಹಾಯದ ಮೊತ್ತ 18,82,800 ರೂಪಾಯಿ.
ಈ ಒಂದು ಮೊತ್ತಕ್ಕೆ ತಮ್ಮ ಪ್ರಪೋಸಲ್ ಮತ್ತು ಸೆಕೆಂಡ್ ಸುರತ್ಕಲ್ ಪೂಂಜ ಬಕ ಮೇರ್ ಜಗನ್ನಾಥ್ ಶೆಟ್ಟಿ ಬಾಳ. ಧನ್ಯವಾದಗಳು ಕೋಶಾಧಿಕಾರಿಯವರಿಗೆ. ಮುಂದಕ್ಕೆ 2025-26ನೇ ಸಾಲಿನ 30ನೆಯ ವಾರ್ಷಿಕ ಮಹಾಸಭೆಯನ್ನು ನಡೆಸುವುದಕ್ಕೆ ಸೂಕ್ತವಾದ ದಿನಾಂಕ, ಸಮಯ ಮತ್ತು ಸ್ಥಳವನ್ನು ನಿಗದಿಪಡಿಸುವ ಬಗ್ಗೆ ಸಭೆಯ ಅಭಿಪ್ರಾಯವನ್ನು ಪಡೆದು ಅಂತಿಮಗೊಳಿಸುವುದಕ್ಕಾಗಿ ಅಧ್ಯಕ್ಷರಾಗಿರುವ ಶ್ರೀ ಐಕಳ ಹರೀಶ್ ಶೆಟ್ಟಿಯವರು ಎಜೆಂಡಾ ಸಂಖ್ಯೆ 7 2025-26 ಸಾಲಿನ 30ನೇ ವಾರ್ಷಿಕ ಮಹಾಸಭೆ ನಡೆಸುವರೆ ದಿನಾಂಕ, ಸಮಯ ಹಾಗೂ ಸ್ಥಳ ನಿಗದಿಪಡಿಸುವ ಬಗ್ಗೆ ನೀವು ಅದನ್ನು ನಮಗೆ ನವಂಬರ್ನ ಒಳಗೆ ಮಾಡಬೇಕಾಗ್ತದೆ. ನೀವೊಂದು ಅನುಮತಿ ಕೊಟ್ಟರೆ ನಾವು ಆಫೀಸ್ ಬೇರರ್ ಡೇಟ್ ಮತ್ತು ಜಾಗ ಡಿಸೈಡ್ ಮಾಡುತ್ತೇವೆ. ಪ್ಲೇಸ್ ಇದರ ಮೊದಲು ಸಜೆಷನ್ ಬಂದಿತ್ತು, ಇಲ್ಲಿ ಮಾತೃ ಸಂಘದಲ್ಲೇ ಮಾಡಬೇಕಂತ, ಆಫೀಸ್ ಎಲ್ಲಿದೆ ಅಲ್ಲಿ ಮಾಡಬೇಕಂತ. ನಾವು ಅದಕ್ಕೆ ಲಾಸ್ಟ್ ಇಯರ್ ಕೂಡ ಇಲ್ಲೇ ಮಾಡಿದ್ದೇವೆ. ಈ ಸಲ ಕೂಡ ಟ್ರೈ ಮಾಡ್ತೇವೆ ಇಲ್ಲಿ ಮಾಡುವ ಹಾಗೆ. ನಿಮ್ಮೆಲ್ಲರ ಅನುಮತಿ ಇದ್ದರೆ ಅದಕ್ಕೊಂದು ಪ್ರಪೋಸ್. ಒಕ್ಕೂಟಕ್ಕೆ ಹೊಸದಾಗಿ ವಿಶೇಷ ನಿರ್ದೇಶಕರು ಮತ್ತು ಪೋಷಕ ಸದಸ್ಯರುಗಳಾಗಿ ಸೇರ್ಪಡೆಗೊಂಡ ಸದಸ್ಯರ ದಾಖಲಾತಿ ಕುರಿತ ವಿವರ ಕೋಶಾಧಿಕಾರಿಗಳಾದ ಶ್ರೀ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಇವರಿಂದ. ಜಾಗತಿಕ ಬಂಟರ ಸಂಘ ಒಕ್ಕೂಟದ ಕ್ರಮ ನಿಬಂಧನೆಗಳಿಗೆ ಮಾಡಿದ ತಿದ್ದುಪಡಿ 2018ರಂತೆ ಕೆಳಗೆ ನೀಡಿದ ವಿವರದಂತೆ ಪೋಷಕರು ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇರ್ಪಡೆಗೊಂಡ ಬಗ್ಗೆ ವಿಶೇಷ ಮಹಾನಿರ್ದೇಶಕರು 1 ಕೋಟಿಗೂ ಮೀರಿ ದೇಣಿಗೆ ನೀಡಿದವರು ಮೊಯ್ಲೊಟ್ಟು ದೆಪ್ಪನಿಗುತ್ತು ಶ್ರೀ ಶಿವಚಂದ್ರ ಶೆಟ್ಟಿ, CMD, ಉಡುಪಿ ಟು ಮುಂಬೈ ಗ್ರೂಪ್ ಆಫ್ ಹೋಟೆಲ್ಸ್. ಮಹಾನಿರ್ದೇಶಕರು 50 ಲಕ್ಷಕ್ಕೂ ಮೀರಿ ದೇಣಿಗೆ ನೀಡಿದವರು ಶ್ರೀ ರವಿನಾಥ್ ವಿ ಶೆಟ್ಟಿ, ಅಂಕಲೇಶ್ವರ, ಹೈಟೆಕ್ ಎಲೆಕ್ಟ್ರಿಫಿಕೇಷನ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್, ಅಂಕಲೇಶ್ವರ, ಗುಜರಾತ್. ನಿರ್ದೇಶಕರು 25 ಲಕ್ಷಕ್ಕೂ ಮೀರಿ ದೇಣಿಗೆ ನೀಡಿದವರು ಶ್ರೀ ಪ್ರದೀಪ್ ಶೆಟ್ಟಿ, ದುಬೈ, CMD, ಕಾನ್ಸೆಪ್ಟ್ ಕ್ರಿಯೇಷನ್ಸ್ ಕಾಂಟ್ರಾಕ್ಟಿಂಗ್ ಕಂಪನಿ, ದುಬೈ. ಪೋಷಕ ಸದಸ್ಯರು 5 ಲಕ್ಷಕ್ಕೂ ಮೀರಿ ದೇಣಿಗೆ ನೀಡಿದವರು ಶ್ರೀಮತಿ ಶಶಿಕಲಾ ಎಸ್ ಶೆಟ್ಟಿ, ಇನ್ನಂಜೆ, ಡೈರೆಕ್ಟರ್, ಸೃಷ್ಟಿ ರೆಸಿಡೆನ್ಸಿ, ಕಾಪು. ರಾಜೇಶ್ ವಿ ಶೆಟ್ಟಿ, ಹೋಟೆಲ್ ರಾವುಸ್ಯ, ಕಾಂದಿವೆಲ್ಲಿ. ಸುದೇಶ್ ವಿ ಶೆಟ್ಟಿ, ತೆಳ್ಳಾರ್, ಹೋಟೆಲ್ ರಾವುಸ್ಯ, ಕಾಂದಿವೆಲ್ಲಿ. ಸುನೀಲ್ ಎಸ್ ಶೆಟ್ಟಿ, ಹೋಟೆಲ್ ಮೆಜೆಸ್ಟಿಕ್, ಮಿರಾ ರೋಡ್. ಸತೀಶ್ ವಿ ಶೆಟ್ಟಿ, ಮಾಳ, ಹೋಟೆಲ್ ಹಿಲ್ ಆ್ಯಂಡ್ ಸಿ, ಮಿರಾ ರೋಡ್. ಈ ಎಲ್ಲ ಸದಸ್ಯರಿಗೆ ಒಕ್ಕೂಟದ ಪ್ರಪೋಸಲ್ ಬಗ್ಗೆ ಸೆಕೆಂಡ್ ಮಾಡಬೇಕಾಗಿ ವಿನಂತಿ. ಪ್ರಪೋಸಲ್ ಬೈ ಒಂಜಿ ಜನ ಏರ್ನೆಲ್ಲ ಪುದರ್ಬೋಡು, ಇಲ್ಲದೇ ಇದ್ದರೆ ಅವಿರೋಧವಾಗಿ ಶಿವಾಕರ್ ಸಮಾನಿ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಕ್ಕೆ ಹೊಸದಾಗಿ ಸದಸ್ಯತನ ಅಪೇಕ್ಷಿಸಿ ಬಂಟರ ಸಂಘದಿಂದ ಬಂದ ಅರ್ಜಿಗಳ ಅನುಮೋದನೆ ಕುರಿತು ವಿವರ ಕೋಶಾಧಿಕಾರಿಗಳಾದ ಶ್ರೀ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಇವರಿಂದ. ಒಕ್ಕೂಟದ ಸದಸ್ಯತನ ಅಪೇಕ್ಷಿಸಿ ಬಂದ ಅರ್ಜಿಗಳು: ಬಂಟರ ಸಂಘ, BC ರೋಡ್ ವಲಯ. ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಉಪನಿಬಂಧನೆಯ ಅಧ್ಯಾಯ 2E ರಂತೆ ಸೂಕ್ತ ದಾಖಲೆಗಳನ್ನು ಒದಗಿಸಿದ ನಂತರವೇ ಈ ಮೇಲಿನ ಸಂಘವನ್ನು ಒಕ್ಕೂಟದ ಸದಸ್ಯರನ್ನಾಗಿ ಸೇರಿಸಿಕೊಳ್ಳುವ ತೀರ್ಮಾನ ಕೈಗೊಳ್ಳುವುದು. ಒಕ್ಕೂಟದ ಸದಸ್ಯ ಸಂಘಗಳ ಪ್ರತಿನಿಧಿಗಳ ವಾರ್ಷಿಕ ಬಾಕಿ ಶುಲ್ಕದ ಬಗ್ಗೆ ವಿವರ ಕೋಶಾಧಿಕಾರಿಗಳಾದ ಶ್ರೀ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಇವರಿಂದ. 2018, 19, 19, 20, 20, 21, 21, 22, 22, 23, 23, 24, 24, 25, 25, 26 ಒಕ್ಕೂಟದ ಅನೇಕ ಸದಸ್ಯ ಸಂಘಗಳು ವಾರ್ಷಿಕ ಶುಲ್ಕ ನೀಡದೆ ಸದಸ್ಯತೆಯನ್ನು ನವೀಕರಿಸದಿರುವುದರಿಂದ ಸಾಕಷ್ಟು ಬಾರಿ ಪದಾಧಿಕಾರಿಗಳಿಗೆ ವಾರ್ಷಿಕ ಶುಲ್ಕ ಪಾವತಿಸುವಂತೆ ತಿಳುವಳಿಕೆ ನೀಡಿರುತ್ತೇವೆ. ಇನ್ನೊಮ್ಮೆ ತಿಳುವಳಿಕೆಯನ್ನು ನೀಡುವಂತಹ ತೀರ್ಮಾನವನ್ನು ಕೈಗೊಳ್ಳುವುದು. ಮಾತ ಮೆಂಬರ್ ನಕಲಿ ರಿಮೈಂಡರ್ ಕೂಡ ಕಡಪಡ್ದಂಡು ಕೊಡುವ ನಮ್ಮ ರಿಮೈಂಡರ್ ಕಡಪಡ ಪಂದು ಡಿಸಿಷನ್ ಆತನು ನಿಖಲಿಗೆ ఆయన ಒಪ್ಪಿಗೆ ಬೋಡಾತ. ಹೋದ ಸಭೆಯಲ್ಲಿ ಪಾಯಿಂಟ್ ನಂಬರ್ 7 ಇನ್ ದಿಸ್ ಆಲ್ರೆಡಿ ನಿರ್ಣಯ ಆಗಿದೆ ಏನು ಮಾಡಬೇಕಂತ. ಅದನ್ನು ಕಾರ್ಯಗತಗೊಳಿಸೋದು ಕೆಲಸ ಅಷ್ಟೇ. ಇನ್ನು ಕೇಳುವುದು ಬೇಡ ಏನು ಮಾಡೋದು ಅಂತ. ಮುಂಚೆ ಹೇಳಿದ್ದೀರಿ, ಇದ್ರಲ್ಲಿ ಬರ್ದಿದ್ದೀರಿ. ಅಲ್ಲಿ ಏನು ಮಾಡಿ ನಾನು ಹೇಳ್ತಾ ಇಲ್ಲ ಏನಂತ, ಅದ್ರಲ್ಲಿ ಬರ್ದುಂಟು ಏನೆಲ್ಲ ಮಾಡ್ಬೇಕಂತ. ಒಂದು 2-3 ಪಾಯಿಂಟ್ ಉಂಟು. ಆದರೆ ಮೆಂಬರ್ಶಿಪ್ ಇದ್ರೆ ಒಂದು ನಮ್ದು 150 ಸಂಘ ಇದೆ. ಒಂದು ಮೆಂಬರ್ ನಾವು ದುಡ್ಡಿಗೋಸ್ಕರ ಅಲ್ಲ, ಅವರೊಂದು ಇಲ್ಲಿ ಒಂದು ಮೆಂಬರ್ ಆದ್ರೆ ಫೆಡರೇಷನ್ ಶಕ್ತಿ ಆಗ್ತದೆ. ಈಗ ಇಷ್ಟು ಜನ ಇದ್ದಾರೆ,
ಅವರೆಲ್ಲರನ್ನು ನೀವು ದುಡ್ಡು ಕಟ್ಟಲಿಲ್ಲ ಬರೋದು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರು ನಾವು ಫೆಡ್ರೇಷನ್ನ ಒಂದು ಕೆಲಸ ನೋಡಿ ಫೆಡ್ರೇಷನ್ಗೆ ಒಂದು ಸಪೋರ್ಟ್ ಆಗಿ ನಮ್ಮ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ನಿಮ್ಮ ಈ ಸಲ ಖಂಡಿತ ಬಂದವರು ಎಲ್ಲ ಸಂಘದವರು ಈ ಸಲ ಇದು ಪಾವತಿ ಮಾಡಿ ರಿಸೀಟ್ ಮಾಡಿ ಮೆಂಬರ್ಶಿಪ್ ರಿನ್ಯೂ ಮಾಡ್ತಾರೆ. ಇದರ ಮೊದಲಿದು ಬೇಡ, ಫ್ರೆಶ್ ಆಗಿ ಮಾಡಿದರೂ ತೊಂದರೆ ಇಲ್ಲ. ಪ್ರತಿ ಸಂಘದವರಲ್ಲಿ ರಿಕ್ವೆಸ್ಟ್, ಸಂಘದ ಒಂದಾದರೂ ನೀವು ಸಂಘದ ಹೆಸರಲ್ಲಿ ರಿನ್ಯೂ ಮಾಡಿ ಒಂದು ಮೆಂಬರ್ ಇದ್ದರೆ ನಮಗೆ ತುಂಬ ಒಳ್ಳೆಯದಾಗ್ತದೆ. ಇನ್ನು ನಮಗೆ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಸಭಾಭವನ ಉದ್ಘಾಟನೆ ಆಗುವಾಗ ವಿಶ್ವದ ಎಲ್ಲ ಬಂಟರು ಬರಬೇಕು. ಅದಕ್ಕೆ ಆ ರೀತಿಯಾಗಿ ಒಂದು ಉದ್ಘಾಟನೆ ಮಾಡಬೇಕಂತ ನಮ್ಮ ಸೆಷನ್ನ ನಮ್ಮ ದಾನಿಯವರ ಒಂದು ಆಲೋಚನೆ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಂತ ಒಂದು ರಿಕ್ವೆಸ್ಟ್. ಇಲ್ಲಿ ಒಂದು ಈ ಸಲ ಒಂದು ಷರತ್ತನ್ನ ಕಂಟೆಸ್ಟ್ ಅದಲ್ಲ, ಅಲ್ಲಿ 7ನೇ ಪಾಯಿಂಟ್ ಅನ್ನು ಈ ಮಹಾಸಭೆ ಅಪ್ರೂವ್ ಮಾಡಿದೆ. ಆದ ಕಾರಣ ಈಗ ಅದನ್ನು ಅಮೆಂಡ್ಮೆಂಟ್ ಮಾಡಿದಾಗ ಆಗ್ತದೆ. ಸೊ ಮಿನಿಟ್ ನಲ್ಲಿ ಬರಿಬೇಕು ಆ 7ನೇದನ್ನು ಪರಿಷ್ಕರಣೆ ಮಾಡಿ ಇನ್ನು ಹೊಸ್ತು ಇದು ಬಗ್ಗೆ. ಯಾಕಂದ್ರೆ ಈ ನಿರ್ಣಯವನ್ನು ಎಲ್ಲರೂ ಒಪ್ಪಿದ್ದಾರೆ ಈಗ. ಈಗ ಅದನ್ನು ಇವಳು ಈಗ ಚೇಂಜ್ ಮಾಡ್ತಿದ್ವಿ ಆ ನಿರ್ಣಯವನ್ನು, ಅದನ್ನು ಮಿನಿಟ್ಸ್ ನಲ್ಲಿ ಬರಿಬೇಕು. ಅಧ್ಯಕ್ಷರೇ, ಈ ಏನು ಪಾವತಿ ಮಾಡಲಿಕ್ಕೆ ಬಾಕಿ ಉಂಟು ಸಂಘದವರಿಂದ ಅಂತ ಹೇಳುವ ವಿಷಯದಲ್ಲಿ ನನ್ನದೊಂದು ಸೂಚನೆ. ಅದು ಸ್ವಾಭಾವಿಕವಾಗಿ ಏನು ಹೇಳ್ತಾರೆ, ಗ್ರೌಂಡ್ ರಿಯಾಲಿಟಿ ಅಂತ ಹೇಳ್ತೇವೆ. ಸ್ವಾಭಾವಿಕವಾಗಿ ಏನಾಗ್ತದೆ, ಕೆಲವೊಂದು ಸಂಘದಿಂದ ಈ ಅಧ್ಯಕ್ಷರು ಆಯ್ಕೆ ಆಗುವಾಗ ಅವರಿಗೆ ಅದರದ್ದು ಮಾಹಿತಿ ಇರೋದಿಲ್ಲ. ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆ ಆದಾಗ ಅವರಿಗೆ ತಿಳಿದಿರುವುದಿಲ್ಲ, ಒಂದು ರೀತಿ ಅದು ಔಟ್ ಆಫ್ ಸಬ್ಜೆಕ್ಟ್ ಆಗಿರ್ತದೆ. ಸೊ ಆದ್ದರಿಂದ ನಾನು ಹೇಳುವುದು, ಪ್ರತಿ ಸಂಘಕ್ಕೂ ಅಧ್ಯಕ್ಷರಿಗೆ ನಾವು ಅದು ರಿನ್ಯೂವಲ್ ಆಗುವ ಸಂದರ್ಭದಲ್ಲಿ ಆ ಸಂಘಗಳಿಗೆ ನಾವು ಪತ್ರ ಬರೆದರೆ ಆವಾಗ ಅವರು ರಿಯಾಕ್ಷನ್ ಅದಕ್ಕೆ ಮಾಡ್ತಾರೆ. ಸ್ವಾಭಾವಿಕವಾಗಿ ಅದು ಹಾಗೆ ನಡೀತಾ ಉಂಟು. ಅದರಿಂದಾಗಿ ಕೆಲವರು ನೋಂದಣಿ ಮಾಡಲಿಕ್ಕೆ ಮರ್ತು ಹೋಗಿರ್ಬೋದು ಅಥವಾ ಹಾಗೆ, ಅದರಿಂದ ಅವರನ್ನು ಬಿಟ್ಟು ಬಿಡುವುದು ಒಳ್ಳೆಯದಲ್ಲ. ಒಂದು ವೇಳೆ ಈ ಹಿಂದೆ ಆ ಥರ ನಿರ್ಣಯ ಆಗಿದ್ದರೆ ಆ ನಿರ್ಣಯವನ್ನು ದಯವಿಟ್ಟು ಈ ಸಭೆಯಲ್ಲಿ ನಿರ್ಣಯ ಮಾಡಿ ಅವರೆಲ್ಲರಿಗೂ ಒಂದು ಸದಸ್ಯತನ ಸಿಗುವಂತಹ ಒಂದು ಅವಕಾಶವನ್ನು ಮತ್ತೊಮ್ಮೆ ನೀಡಬೇಕು ಅಂತ ನಾನು. ಮುಂದಿನ ದಿನಗಳಲ್ಲಿ ಎಲ್ಲ ಸಂಘ ಸಂಸ್ಥೆಯ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ನಮ್ಮ ಬಂಟರ ಸಂಘದ ಫೆಡರೇಷನ್ ವತಿಯಿಂದ ಪತ್ರವನ್ನು ಬರೆಯುತ್ತೇವೆ. ಹಳೆ ಬಾಕಿ ಕೊಡದಿದ್ದ ಪಕ್ಷದಲ್ಲಿ ಇನ್ನು ಮುಂದಿನ ಒಂದು ವಾರ್ಷಿಕ ಶುಲ್ಕವನ್ನು ಕೊಡಬೇಕಾಗಿ ದಯಮಾಡಿ ವಿನಂತಿಸಿಕೊಳ್ತೇನೆ. ಮುಲ್ಕಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸಭಾಭವನದ ಕಾಮಗಾರಿಗಳ ವರದಿ ಸಲ್ಲಿಕೆ ಹಾಗೂ ಹಿಂದಿನ ಕಾರ್ಯಕಾರಿ ಸಮಿತಿ ಸಭೆಯ 1/3/2026 ನಂತರ ತಗುಲಿದ ಖರ್ಚು ವೆಚ್ಚಗಳ ಮಂಜೂರಾತಿ ಕುರಿತು ಇದೀಗ ವಿವರ ಕೋಶಾಧಿಕಾರಿಗಳಾದ ಶ್ರೀ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಇವರಿಂದ. ದಿನಾಂಕ 1/3/2020 ನಂತರ ಪಾವತಿಸಿದ ಖರ್ಚುಗಳ ವಿವರ ಈ ಕೆಳಗಿನಂತಿದೆ. ಮೂಡದ ಪರವಾನಗಿ ಹಾಗೂ ಅನುಮತಿಗಾಗಿ ಭರಿಸಿದ ಮೊತ್ತ 1,10,000. ಮಣ್ಣು ಮತ್ತು JCB ಕೆಲಸಕ್ಕೆ ಕಾಂಟ್ರಾಕ್ಟರ್ಗೆ ಪಾವತಿಸಿದ ಮೊತ್ತ 5 ಲಕ್ಷ. ರೈ ಅಸೋಸಿಯೇಟ್ ಸೆಟ್ ಕಟ್ಟಡ ನಿರ್ಮಾಣ ಶ್ರೀ ಶಿವಪ್ರಸಾದ್ ರೈ ಅವರಿಗೆ ಪಾವತಿಸಲಾದ ಮೊತ್ತ 20 ಲಕ್ಷ. AG ಅಸೋಸಿಯೇಟ್ ಸೆಟ್ ಆರ್ಕಿಟೆಕ್ಟ್ ಗೋಪಾಲ್ ಭಟ್ ಅವರಿಗೆ ಪಾವತಿಸಲಾದ ಹಣ 2,36,000. ಕೇಂದ್ರೀಯ ಹವಾ ನಿಯಂತ್ರಣ AC ವ್ಯವಸ್ಥೆಗಾಗಿ ಮಾರುತಿ ಎಂಟರ್ಪ್ರೈಸ್ ಅವರಿಗೆ ಮುಂಗಡವಾಗಿ ನೀಡಲಾದ ಮೊತ್ತ 10 ಲಕ್ಷ. ಸಭಾಭವನ ನಿರ್ಮಾಣಕ್ಕಾಗಿ ತಗಲಿದ ಖರ್ಚು ವೆಚ್ಚಗಳ ಒಟ್ಟು ಮೊತ್ತ 37,36,000. ಈ ವಿಷಯದಲ್ಲಿ ನಮ್ಮ AG ಭಟ್ರವರು ಆ ನಂತರ ಕೂಲಂಕಷವಾಗಿ ತಮ್ಮೊಡನೆ ಮಾತನಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಮುಲ್ಕಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವಿಶ್ವ ಬಂಟರ ಸಭಾಭವನದ ಬಗ್ಗೆ ಮಾಹಿತಿಯನ್ನು ನೀಡುವಂತೆ ಶ್ರೀ ಗೋಪಾಲ ಭಟ್ ಇಂಜಿನಿಯರ್ ಇವರಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿಗಣ್ಯರೇ ಹಾಗೂ ಇಲ್ಲಿರುವಂಥ ಎಲ್ಲ ಬಂಟರ ಸಂಘದ ಪದಾಧಿಕಾರಿಗಳು, ಅರೌಂಡ್ 1 year ಬ್ಯಾಕ್, ಲಾಸ್ಟ್ 25 ಮಾರ್ಚಲ್ಲಿ ಕನ್ಯಾಣ ಸತಾಶ್ ಶೇಟು ನನಗೆ ಫೋನ್ ಮಾಡಿದರು. ಭಟ್ರೆ, ಅಲ್ಲಿ ಮುಲ್ಕಿಯಲ್ಲಿ ಜಾಗತಿಕ ಬಂಟರ ಭವನ ಆಗ್ತಾ ಉಂಟು, ತಾವು ಬರಬೇಕು, ಅದೊಂದು ಪ್ಲ್ಯಾನ್ ಎಲ್ಲ ಮಾಡಬೇಕು ಅಂತ. ಒಂದು ಟೈಮ್ ಕೊಟ್ಟ ನಂತರ ನಾನು ಅಲ್ಲಿ ಸೈಟಿಗೆ ಹೋಗಿ ಅದೆಲ್ಲ ಜಾಗದ ಪರಿಶೀಲನೆ ಮಾಡಿದ್ವಿ. ಆಗ ಅಲ್ಲಿ ಒಂದು ಸ್ವಲ್ಪ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಕೆಲವು ಕಾಲಮ್ಗಳನ್ನು ಎರೆಕ್ಟ್ ಮಾಡಿದರು. ಆ ಮೊದಲಿನ ಪ್ಲ್ಯಾನ್ ಪ್ರಕಾರ ಅದು ಓಪನ್ ಹಾಲ್ ಮಾಡುವಂಥ ಒಂದು ಕಾನ್ಸೆಪ್ಟಲ್ಲಿ ಕೆಲವು ಕಾಲಮ್ಸ್ಗಳನ್ನು ಎರೆಕ್ಟ್ ಮಾಡಲಾಗಿತ್ತು. ನಂತರ
ನಾವು ತುಂಬ ಕೂಲಂಕಷ ಡಿಸ್ಕಷನ್ ಮಾಡಿ ಅದರ ಬಗ್ಗೆ ಬೇರೆ ಬೇರೆ ಪ್ಲ್ಯಾನ್ಗಳನ್ನು ಮಾಡಿದ್ವಿ. ಪ್ರಾರಂಭಿಕವಾಗಿ ನಾವು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಇರುವಂಥ ಒಂದು ದೊಡ್ಡ ಹಾಲನ್ನು ಡಿಸೈನ್ ಮಾಡಿದ್ವಿ. ಗ್ರೌಂಡ್ ಫ್ಲೋರಲ್ಲಿ ಒಂದು ಡೈನಿಂಗ್ ಹಾಲ್ ಅಥವಾ ಒಂದು ಸಣ್ಣ ಹಾಲ್ ಆಗಿ ಮಾಡುವಂಥದ್ದು, ಫಸ್ಟ್ ಫ್ಲೋರಲ್ಲಿ ದೊಡ್ಡ ಹಾಲ್ ಮಾಡುವಂಥದ್ದು ಒಂದು ನೀಲನಕಾಶೆಯನ್ನು ಮಾಡಿ ಅದು 3D ಗಿಡಿ ಎಲಿವೇಶನ್ಸ್ ಎಲ್ಲ ಮಾಡಿದ್ವಿ. ತದನಂತರ ಬಂದ ಡಿಸ್ಕಷನ್ ಮತ್ತು ಅದರ ರಿವ್ಯೂ ಪ್ರಕಾರ ಹಾಗೆ ಬೇಡ, ಒಂದೇ ಫ್ಲೋರ್ಲಿ ಮಾಡುವ, ಗ್ರೌಂಡ್ ಫ್ಲೋರಲ್ಲಿ ಒಂದು ಹಾಲು ಅದರ ಪಕ್ಕದಲ್ಲಿ ಒಂದು ಡೈನಿಂಗ್ ಹಾಲ್ ಮಾಡುವ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಅದರ ಪ್ರಕಾರ ಅಲ್ಲಿ ಇರುವ ಪಿಲ್ಲರ್ಗಳನ್ನು ಆದಷ್ಟು ಯೂಸ್ ಮಾಡಿಕೊಂಡು, ಯಾಕಂದರೆ ತುಂಬ ಅದಲ್ಲಿ ಹಣದ ವೆಚ್ಚ ಆಗಿದೆ, ಆದ್ದರಿಂದ ಅದನ್ನು ವೇಸ್ಟ್ ಮಾಡೋದು ಬೇಡ, ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡ್ಬೋದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಅದರ ಪ್ರಕಾರ ನಾವು ಡಿಸೈನ್ ಮಾಡಿದ್ವಿ. ಆ್ಯಕ್ಚುಲಿ ನನಗೆ ಅಲ್ಲಿ ಬಂದು ಹೇಳುವಾಗ ಜಾಗತಿಕ ಬಂಟರ ಭವನ ಅಂದರು. ಬಂಟರ್ ಅನ್ನುವಾಗಲೇ ಅದಕ್ಕೊಂದು ಗೌರವ ಗತ್ತುಂಟು. ಅದು ಜಾಗತಿಕ ಬಂಟರ ಭವನ ಅಂತಂದರೆ ನಾನು ಹೇಳಿದ್ದೇನೆ ಸರ್, ಆ್ಯಕ್ಚುಲಿ ದಿಸ್ ಇಸ್ ನಾಟ್ ದಿ ಸೈಟ್ ಫಾರ್ ಜಾಗತಿಕ ಬಂಟರ ಭವನ. ಒಂದು 8-10 ಎಕರೆ ಜಾಗದಲ್ಲಿ, ವಿಶಾಲವಾದ ಜಾಗದಲ್ಲಿ ದೊಡ್ಡ ಬಂಟರ ಭವನ ಇದ್ದು ಬರಲಿಕ್ಕೆ ಆವಾಗ ಮಾತ್ರ ಅದಕ್ಕೆ ಒಂದು ಗೌರವ ಬರ್ಬೋದು. ನೆವರ್ ದಿ ಲೆಸ್ ಇದ್ದ ಜಾಗದಲ್ಲಿ ಈಗ ಒಂದು ಮಾಡುವ, ಇನ್ನು ಫ್ಯೂಚರ್ಲಿ ನಾವು ಮಾಡ್ಬೋದು, ವೈ ನಾಟ್ ಅಂತ ಹೇಳ್ಕೊಂಡು ಇವರೆಲ್ಲ ಗೌರವಾನ್ವಿತರು ಡಿಸೈಡ್ ಮಾಡಿದರೆ ಅದರ ಪ್ರಕಾರ ಇದ್ದ ಜಾಗದಲ್ಲಿ ಇದ್ದ ರಿಸೋರ್ಸನ್ನು ಉಪಯೋಗಿಸ್ಕೊಂಡು ಅದನ್ನು ಚೆಂದ ಕಾಣಿಸುವ ಬಗ್ಗೆ ನಾವು ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಆ ಪ್ಲ್ಯಾನ್ ಪ್ರಕಾರ ಎಲಿವೇಶನ್ಸ್ ಎಲ್ಲ ಮಾಡಿದ್ದೇವೆ, ಎಲ್ಲರೂ ಅದನ್ನು ಒಪ್ಪಿಕೊಂಡಿದ್ದಾರೆ. ಬಿಲ್ಡಿಂಗು ಚೆಂದ ಇದೆ, ಹಾಗೆ ಆಗಬೇಕು ಅಂತ. ಆಲ್ಮೋಸ್ಟ್ ಅದು ಸಿವಿಲ್ ವರ್ಕಿಂಗ್ ಕಂಪ್ಲೀಟ್ ಆಗ್ತಾ ಉಂಟು. ಆ ಬಿಲ್ಡಿಂಗಿನ ಸ್ವಲ್ಪ ವಿವರಗಳನ್ನು ನಾನು ನಿಮಗೆ ತಿಳಿಪಡಿಸ್ತಾ ಇದ್ದೇನೆ. ಆ ಟೋಟಲ್ ಬಿಲ್ಟಪ್ ಏರಿಯಾ, ಟೋಟಲ್ ಬಿಲ್ಡಿಂಗ್ ಏರಿಯಾ 18,200 ಸ್ಕ್ವೇರ್ ಫೀಟ್ ಉಂಟು. ಅದರಲ್ಲಿ ಆಗ ಹೇಳಿದಾಗೆ ಒಂದು ಎಂಟ್ರೆನ್ಸ್ ಪೋರ್ಟಿಕ್ ಆದ ನಂತರ ಒಂದು ಚಾವಡಿ ಉಂಟು. ನಮ್ಮ ಬಂಟರುಗಳಿಗೆ ಚಾವಡಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ಚಾವಡಿ ಅನ್ನುವಂಥದ್ದು 974 ಸ್ಕ್ವೇರ್ ಫೀಟ್ ಚಾವಡಿ ಉಂಟು. ಅದಾದ ನಂತರ ಮೈನ್ ಹಾಲ್, ಆಫ್ಟರ್ ದ ಚಾವಡಿ ವಿ ಎಂಟರ್ ಎ ಮೈನ್ ಹಾಲ್. ಅದರಲ್ಲಿ 6,285 ಸ್ಕ್ವೇರ್ ಫೀಟು, ಸಾಧಾರಣ 750ರಿಂದ 800 ಸೀಟಿಂಗ್ ಆಗುವ ಹಾಗೆ. ಅಂದರೆ ಸೀಟಿಂಗ್ ವೇರಿಯೇಷನ್ ಆಗಂತಂದರೆ ನೋಡಿ, ಈ ಥರ ಸಣ್ಣ ಸಣ್ಣ ಚೇರ್ ಹಾಕಿ ತುಂಬ ಸೀಟಿಂಗ್ ಮಾಡ್ಬೋದು. ನೀವು ದೊಡ್ಡ ದೊಡ್ಡ ಚೇರ್ ಹಾಕಿದರೆ, ಆರ್ಮ್ ಇರುವ ಚೇರ್ ಹಾಕಿದರೆ ಸೀಟಿಂಗ್ ಸ್ವಲ್ಪ ಕಮ್ಮಿ ಆಗ್ತದೆ. ಹಾಗೆ ಮೈನ್ ಹಾಲ್ನ ಸ್ಟೇಜ್ ಒಂದು ದೊಡ್ಡ ಸ್ಟೇಜ್ ಮಾಡಿದ್ದೇವೆ. ಸ್ಟೇಜಿನ ಏರಿಯಾ 1,819 ಸ್ಕ್ವೇರ್ ಫೀಟ್, ಫುಲ್ ಅಗಲದಲ್ಲಿ ಅರೌಂಡ್ 60 ಫೀಟ್ ಅಗಲ ಕೂಡ ಸ್ಟೇಜ್ ಇದೆ. ಮತ್ತು ಅಲ್ಲಿ ಹಿಂದ್ಗಡೆ 2 ಗ್ರೀನ್ ರೂಮ್ ಮಾಡಿದ್ದೇವೆ ವಿತ್ ಅಟ್ಯಾಚ್ ಟಾಯ್ಲೆಟ್. ಅದರ ಏರಿಯಾ 445 ಸ್ಕ್ವೇರ್ ಫೀಟು. ಮತ್ತು ಪಕ್ಕದಲ್ಲಿ ವಿ ಕಾಲ್ ಇಟ್ ಆಸ್ ಅ ಮಿನಿ ಹಾಲ್ ಅಥವಾ ಒಂದು ಡೈನಿಂಗ್ ಏರಿಯಾ. ಅದರ ಏರಿಯಾ 3,800 ಸ್ಕ್ವೇರ್ ಫೀಟು. ಅದು ಸಣ್ಣ ಸಣ್ಣ ಪಾರ್ಟಿಗಳಿಗೆ ನಾವು ಕೊಡಬಹುದು, ಅಥವಾ ಅದು ಕೂಡ ಸ್ಟೇಜ್ ಕೂಡ ಉಂಟು. ಅಥವಾ ದೊಡ್ಡ ಫಂಕ್ಷನ್ ಆದರೆ ಮೈನ್ ಹಾಲಲ್ಲಿ ನಮ್ಮ ಫಂಕ್ಷನ್ ಆಗುವುದನ್ನು ಡೈನಿಂಗ್ ಆಗಿ ಯೂಸ್ ಮಾಡ್ಬೋದು. ಈ ಎಲ್ಲ ಹಾಲ್ಗಳಿಗೆ ನಾವು AC ಮಾಡೋ ಪ್ರೊವಿಷನ್ ಇಟ್ಟಿದ್ದೇವೆ. ಈಗ ಮೈನ್ ಹಾಲ್ ಇರ್ಬೋದು ಅಥವಾ ಡೈನಿಂಗ್ ಹಾಲ್ ಎರಡೂ ಕೂಡ AC ಮಾಡ್ತಾ ಇದ್ದೇವೆ. ಮೊನ್ನೆ ಡಿಸೈಡ್ ಮಾಡಿದ ಪ್ರಕಾರ ಮೈನ್ ಹಾಲ್ AC ಮಾತ್ರ ಕೊಡುವಂಥದ್ದು. ಆ ಮಿನಿ ಹಾಲ್ ಅಥವಾ ಸಣ್ಣ ಹಾಲ್ ಡೈನಿಂಗ್ ಏರಿಯಾವನ್ನು ಸಣ್ಣ ಫಂಕ್ಷನಿಗೆ ನಾನ್ AC ಕೂಡ ಮಾಡಿ ಕೊಡುವಂಥ ಆಪ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ಮೈನ್ ಹಾಲಲ್ಲಿ ಫ್ಯಾನ್ ಇಲ್ಲ ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ಸಣ್ಣ ಹಾಲಲ್ಲಿ ಫ್ಯಾನ್ಗಳಿಗೆ ಬೇಕಾದ ಪ್ರೊವಿಷನ್ ಅನ್ನು ಕೊಡ್ತಾ ಇದ್ದೇವೆ. ಮತ್ತು ನಮಗೆ ಬಿಲ್ಡಿಂಗಿನ ಸೌತ್ ಸೈಡಲ್ಲಿ, ಅಂದರೆ ಸೌತ್ ಆಫ್ ದಿ ಬಿಲ್ಡಿಂಗ್ ಅಲ್ಲಿ ಸಣ್ಣ ಏರಿಯಾ ಸಿಕ್ಕಿದೆ ನಮಗೆ. ಎಲಿವೇಶನ್ಗೆ ಮ್ಯಾಚ್ ಮಾಡಲಿ ಸ್ವಲ್ಪ ಏರಿಯಾ ಡೆವಲಪ್ ಮಾಡಬೇಕಾಗಿತ್ತು ನಮಗೆ. ಅದೊಂದು ಬಫೆ ಕೊಡಲಿಕ್ಕೆ ಒಂದು ಸಾಧಾರಣ 1,076 ಸ್ಕ್ವೇರ್ ಫೀಟ್ಗಳ ಒಂದು ಬಫೆ ಏರಿಯಾ ಕೂಡ ಉಂಟು. ಅದು ಬೇಕಾದ್ರೆ ಸಣ್ಣ ಪಾರ್ಟಿ ಒಂದು 20 ಜನ ಪಾರ್ಟಿ ಕೂಡ ಮಾಡ್ಬೋದು. ಅದರಲ್ಲಿ ನಿಮ್ಮ ಏನಾದರೂ ಪಾರ್ಟಿದಲ್ಲಿ ಕೂಡ ಮಾಡ್ಬೋದು. ಅದಲ್ಲದೆ ಹಿಂದ್ಗಡೆ ನಾವು ಕಿಚನ್ ಏರಿಯಾ ಕೂಡ 915 ಸ್ಕ್ವೇರ್ ಫೀಟ್ ಕಿಚನ್ ಏರಿಯಾ ಕೂಡ ಉಂಟು. ಮತ್ತು ಸೈಡಲ್ಲಿ ಹ್ಯಾಂಡ್ ವಾಶ್ 324, ಟಾಯ್ಲೆಟ್ ಹೊರಗಡೆ ಟಾಯ್ಲೆಟ್ ಕೂಡ ಕಾಮನ್ ಟಾಯ್ಲೆಟ್ ಎಲ್ಲ ಮಾಡಿದ್ದೇವೆ. ಮತ್ತು ಅದಕ್ಕೆ ಕನೆಕ್ಟೆಡ್ ಆಗಿರುವಂಥ ಒಂದು ಪ್ಯಾನಲ್ ರೂಮ್ ಇರ್ಬೋದು, ಅದಕ್ಕೆ ಬೇಕಾದ ಅದರ ವ್ಯವಸ್ಥೆಗಳೆಲ್ಲ ಮಾಡ್ತಾ ಇದ್ದೇವೆ. ಸೊ ಅದರ ಎಲಿವೇಶನ್ಸಲ್ಲಿ ನೋಡಿರಬೇಕು. ಇವತ್ತಿಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ನಾನು ಇರಲಿಲ್ಲ. ಬಾಂಬೆಯಲ್ಲಿ ನಾವು ಅದನ್ನೆಲ್ಲ 3D ಎಲ್ಲ ಪ್ರೆಸೆಂಟ್ ಮಾಡಿದ್ದೇವೆ. ಇಲ್ಲಿ ಏನು LCD ಇರಲಿಲ್ಲ. ಇಲ್ಲದ್ರೆ ನಾವು ಬಿಲ್ಡಿಂಗಿನ ಫೋಟೋಗಳನ್ನು, ಇಂಟೀರಿಯರ್ಗಳನ್ನೆಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಬಟ್ ಅದು ನೀವೆಲ್ಲ ನೋಡಿರಬೇಕು. ಇಲ್ಲಿ ಬ್ಯಾನರ್ ಕೂಡ ಹಾಕಿಲ್ಲ ಅಲ್ಲ. ಇಲ್ಲೆಲ್ಲ ನನ್ನ ಹತ್ರ ಒಂದು ಫೋಟೋ ಉಂಟು, ಇಲ್ಲಿಂದ ಕಾಣಲಿಕ್ಕಿಲ್ಲ ನಿಮಗೆ. ಈ ಥರ ಫೋಟೋ ಬರ್ತದೆ, ಈ ಥರ ಇಟ್ಸ್ ಅ ವೆರಿ ಸ್ಮಾಲ್ ಫೋಟೋ. ಅದು ಎಲ್ಲ ಕಡೆ ಬಂದಿರಬೇಕು, ನೋಡಿರಬೇಕು ನೀವು. ಅದರ ಇಂಟೀರಿಯರ್ ಕೂಡ ಮಾಡಿದ್ದೇವೆ, ಇಂಟೀರಿಯರ್ ವಾಕ್ ಥ್ರೂ ಮಾಡಿದ್ದೇವೆ. ಅದರ ಚಾವಡಿಗಳನ್ನೆಲ್ಲ ನಾವು ಡಿಸೈನ್ ಮಾಡಿದ್ದೇವೆ. ಇದು ಒಂದು ಚಾವಡಿಯ ಡಿಸೈನ್, ಅದು ಮರದ ಚಾವಣಿ ಇದ್ಕೊಂಡು ಸೈಡಿಗೆಲ್ಲ ಚಾವಡಿ ಡಿಸೈನ್ ಮಾಡಿದ್ದೇವೆ. ಇಷ್ಟು ತನಕ ಅಲ್ಲಿ ಸಿವಿಲ್ ವರ್ಕ್ ಆಲ್ಮೋಸ್ಟ್ ಮುಗಿದಿದೆ. ಇಂಟರ್ನಲ್ ಪ್ಲಾಸ್ಟರಿಂಗಲ್ಲಿ ಆಲ್ಮೋಸ್ಟ್ ಆಗಿದೆ. ಎಕ್ಸ್ಟರ್ನಲ್ ವರ್ಕ್, ಎಲಿವೇಶನ್ ವರ್ಕಲ್ಲಿ ಆಗ್ತಾ ಉಂಟು. ಅದರ ಪ್ರಕಾರ ಕೆಲಸ ಎಲ್ಲ ಆಗಿದೆ. ಅರೌಂಡ್ 3 ಲಕ್ಷ ಚಿಲ್ಲರೆ ಕೆಲಸ ಆಗಿದೆ. 3 ಕೋಟಿ ಚಿಲ್ಲರೆ ಪೇಮೆಂಟ್ ಆಗಿರಬೇಕು. ಈಗ ಇನ್ನು ಉಳಿದ ಕೆಲಸ ಏನೆಲ್ಲ ಬಾಕಿ ಉಂಟಂದರೆ ಇನ್ನೂ ಕೂಡ ತುಂಬ ಸಿವಿಲ್ ವರ್ಕ್ ಉಂಟು. ಮತ್ತು ಸ್ಟ್ರೆಸ್ ವರ್ಕ್ ಎಲ್ಲ ಆಗಿದೆ. ಈಗ ನಮ್ಮ ರೂಫ್ ವರ್ಕ್ ಎಲ್ಲ ಆಗಿದೆ ಆಗಲೇ. ಮತ್ತು ಈಗ ಇನ್ನು ಆಗಬೇಕಾದ ಕೆಲಸಗಳಲ್ಲಿ ಸೆಂಟ್ರಲೈಸ್ AC ಆಗಬೇಕು,
ಕೆಲವು ಎಲೆಕ್ಟ್ರಿಫಿಕೇಶನ್, ಇಂಟರ್ನಲ್ ಲೈಟಿಂಗ್ ಆಗಬೇಕು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಆಗಬೇಕು, ಫ್ಯಾನ್ ಫಿಟ್ಟಿಂಗ್ಸ್ ಆಗಬೇಕು, ಡೆಕೋರೇಟಿವ್ ಲೈಟ್ ಆಗಬೇಕು, ಹೊರಗಡೆ ಕನೆಕ್ಷನ್ಸ್, ಎಲೆಕ್ಟ್ರಿಕಲ್ ಕನೆಕ್ಷನ್ಸು, ಅಲ್ಲಿ TC ಆಗಬೇಕು, ಅಲ್ಲಿ ಜನರೇಟರ್ ಅಳವಡಿಸಬೇಕು, ಮತ್ತು ಸೌಂಡ್ ಸಿಸ್ಟಮ್ ಮಾಡಬೇಕು, ಎಕೋಸ್ಟಿಕ್ಸ್ ಮಾಡಬೇಕು ಸೈಡಿಗೆಲ್ಲ. ಯಾಕಂತಂದ್ರೆ ಅದರಲ್ಲಿ ನಿಮ್ಮ ಬೇರೆ ಮ್ಯಾರೇಜ್ ಹಾಲ್ ಹಾಗೆ ಆಗೋದಿಲ್ಲ, ಯಾಕಂದ್ರೆ ತುಂಬ ಸಭಾ ಕಾರ್ಯಕ್ರಮ ಆಗ್ತದೆ ಅಥವಾ ಒಂದು ಕಲ್ಚರಲ್ ಆಕ್ಟಿವಿಟಿ ಆಗ್ಬೋದು. ಹಾಗೆ ನಮಗೆ ಸ್ಟೇಜ್ನ ಶಬ್ದ ಒಂದು ಕರೆಕ್ಟ್ ಕ್ಲಿಯರ್ ಇಡಬೇಕಾಗುತ್ತೆ. ಅದಕ್ಕೆ ಸೌಂಡ್ ಪ್ರೂಫಿಂಗ್ ಅಂತೇವೆ, ಎಕೋಸ್ಟಿಕ್ಸ್ ಅನ್ನು ಕೂಡ ಅಳವಡಿಸಬೇಕು. ಅದಕ್ಕೆ ಕೂಡ ಕಾಂಟ್ರಾಕ್ಟರ್ನ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಈಗ. ಮತ್ತು ಫಾಲ್ ಸೀಲಿಂಗ್ ಎಲ್ಲ ಮಾಡಬೇಕು, ಕಿಚನ್ ಎಕ್ವಿಪ್ಮೆಂಟ್ ಎಲ್ಲ ಮಾಡಬೇಕು, ಮೈನ್ ಹಾಲ್ ಮತ್ತು ಸ್ಟೇಜ್ಗಳನ್ನು ಡೆಕೋರೇಟ್ ಮಾಡುವಂಥ ಕೆಲಸಗಳುಂಟು. ಮಿನಿ ಹಾಲ್ಗಳಿಗೆ ಮತ್ತು ಸ್ಟೇಜ್ಗಳಿಗೆ ಮಾಡುವಂಥ ಡೆಕೋರೇಷನ್ ಮಾಡುವಂಥದ್ದು, ಇಂಟೀರಿಯರ್ ಮಾಡುವಂಥದ್ದು ಕೆಲಸಗಳೆಲ್ಲ ಉಂಟು. ಮತ್ತು ಚಾವಡಿಗೆ ಬೇಕಾದ ಫಾಲ್ ಸೀಲಿಂಗ್ ಮಾಡುವಂಥದ್ದು, ಮತ್ತು ಮೈನ್ ಡೋರಿಗೆ ಟೀ ಕುಡ್ಡಿಂದ ಮಾಡುವಂಥ ಡಿಸೈನ್ಸ್ ಕೆತ್ತನೆ ಇರ್ಬೋದು, ಅಥವಾ 2 ವಿಂಡೋಗಳಿರ್ಬೋದು, ಆ ಸೈಡ್ ಡೋರ್ಗಳಿರ್ಬೋದು, ಎಲ್ಲಗಳ ಒಂದು ಕೂಡ ಈಗ ಅದರ ಎಸ್ಟಿಮೇಷನ್ಸ್ ಎಲ್ಲ ಮಾಡಿದ್ದೇವೆ. ಮತ್ತು ಬೇಕಾದ ಕಿಚನ್ ಬೇಕಾದ ಮಿನಿಮಮ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಚೇರ್ ಹಾಕುವಂಥದ್ದಕ್ಕೆ ಇದುಗಳಿಗೆ, ಮತ್ತು ಜನರೇಟ್ರು, ಚಾವಡಿ 6 ಕೋಟಿ ಎಲ್ಲ ಒಟ್ಟು ಸೇರಿ ನಾವು ಅಂದಾಜು ಮಾಡುವಾಗ ಅರೌಂಡ್ 6.5 ಕೋಟಿಯ ಇನ್ನೂ ಬಜೆಟ್ ನಮಗೆ ಬೇಕಾಗ್ತದೆ ಅನ್ನುವಂಥ ಒಂದು ಎಸ್ಟಿಮೇಷನ್ ಮಾಡಿದ್ದೇವೆ. ಇದರ ಒಟ್ಟಿಗೆ ನಮ್ಮ ಹೊರಗಡೆ ಕೆಲಸ ತುಂಬ ಉಂಟು. ಅದು ಹೊರಗಡೆ ಇಂಟರ್ಲಾಕಲ್ಲಿ ಹಾಕಬೇಕು, ಅಲ್ಲಿ ಕಂಪೌಂಡ್ ವಾಲ್ ಕೂಡ ಬಾಕಿ ಉಂಟು, STP ಕೆಲಸ ಮಾಡಬೇಕು, ನೀರಿನ ಸೋರ್ಸನ್ನು ಕೂಡ ನಾವು ಅಲ್ಲಿ ವ್ಯವಸ್ಥೆ ಮಾಡಬೇಕು, ಸಮ್ ಟ್ಯಾಂಕನ್ನು ಮಾಡಬೇಕು. ಇವತ್ತಿನ ಕಾನೂನು ಪ್ರಕಾರ STPs ಮ್ಯಾಂಡೇಟ್ರಿ, ಅದಕ್ಕೆ ಅರೌಂಡ್ 33-34 lakhs ಆಗ್ತದೆ. ಇದೆಲ್ಲ ನಾವು ಎಸ್ಟಿಮೇಷನ್ ಮಾಡಿ ಎಲ್ಲವನ್ನು ಕೊಟ್ಟಿದ್ದೇವೆ. ನಮ್ಮ ಕಡೆಯಿಂದ ವಿ ಆರ್ ದಿ ಕನ್ಸಲ್ಟೆಂಟ್ಸ್. ನಾನು ಒಂದು ವಿಷಯ ಹೇಳ್ತೇನೆ, ನನ್ನ ಬಗ್ಗೆ 1-2 ವಿಷಯ ಹೇಳ್ತೇನೆ. ನಾನು ಸಿವಿಲ್ ಇಂಜಿನಿಯರ್, ಐ ಸ್ಟಡಿಡ್ ಇನ್ ಸುರತ್ಕಲ್, BE ಮತ್ತು M.Tech ಸುರತ್ಕಲ್ ಮಾಡಿದ್ರು. ನಾನು ಅತಿ ಹಳ್ಳಿಯಿಂದ ಬಂದ, ಒಂದು ಅಮೋಸ್ಪೇಲಿಂದ ಅತಿ ಗ್ರಾಮೀಣ ಭಾಗದಿಂದ ಬಂದ ಒಬ್ಬ ಇಂಜಿನಿಯರ್. ಉಡುಪಿಯಲ್ಲಿ ನಾನು ಕನ್ಸಲ್ಟೇಷನ್ ಮಾಡ್ತಾ ಇದ್ವಿ. ನಾವು ತುಂಬ ಹಾಲ್ಗಳನ್ನೆಲ್ಲ ಮಾಡಿದ್ದೇವೆ. ಉಚ್ಚಿಲ ಹಾಲ್ ಇರ್ಬೋದು, ಶಾಮಿಲಿ ಹಾಲ್, ತುಂಬ ಅವರ ಜಿ ಶಂಕರ ಹಾಲ್ ಎಲ್ಲ ಮಾಡೋದು ನಾವೇ. ಈಗ ಪ್ರಕಾಶ್ ಶೆಟ್ಟರ್ದು ಇಲ್ಲಿ ಗೋಲ್ಡ್ ಫಿನ್ ಸಿಟಿಯಲ್ಲಿ ಕೂಡ ದೊಡ್ಡ ಹಾಲ್ ಡಿಸೈನ್ ಮಾಡಿ BOQ ಎಲ್ಲ ಮಾಡಿ ರೆಡಿ ಆಗಿದೆ. ಈ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಈ ಹಾಲ್ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಯುವರ್ ಬಂಟ್ ಫ್ಯಾಮಿಲಿ. ನಮ್ಮ ಬಂಟ್ರು ಅಂದ್ರೆ ಭಾರಿ ಗೌರವ, ಯಾಕಂದರೆ they are the leaders of their society, they are achievers, they are entrepreneurs, they are go-getters, what not. Anyway, with all these things, ಈ ಬಿಲ್ಡಿಂಗ್ ಬಗ್ಗೆ ನಾನು ಶೆಟ್ಟರ್ ಹೇಳಿದ್ರು, ಬಿಲ್ಡಿಂಗ್ ಡಿಸೆಂಬರ್ ಅವಾರ್ಡ್ ಹಾಪುಣತ್ತೆ ಅಂತ ಹೇಳಿದ್ರು. ಅಂದರೆ ಆಗ್ತದೆ, ನನ್ನ ಕೆಲಸ, ನನ್ನ ಲಿಮಿಟೇಷನ್ಸ್ ಉಂಟು. ಐ ಆಮ್ ದ ಡಿಸೈನ್, ವಿ ಆರ್ ಗಿವಿಂಗ್ ಆಲ್ ಟೆಕ್ನಿಕಲ್ ಡೀಟೇಲ್ಸ್, ವಿ ಆರ್ ನಾಟ್ ದ ಕಾಂಟ್ರಾಕ್ಟರ್ಸ್, ವಿ ಆರ್ ನಾಟ್ ದ PMC ಕನ್ಸಲ್ಟೆಂಟ್ಸ್. ಸೊ ವಿ ಆರ್ ಗಿವಿಂಗ್ ಓನ್ಲಿ ಡೀಟೇಲ್ಸ್. ಅದನ್ನು ಕಾರ್ಯ ಟೈಮಲ್ಲಿ ಮಾಡಿಸುವಂಥದ್ದು ಅವ್ರ ಟೀಮಿಗೆ ಬಿಟ್ಟಂತು. ಈಗ ಕೆಲವೆಲ್ಲ ಟೆಂಡರ್ ಎಲ್ಲ ಆಗಿದೆ. ಈಗ ಅವರು ಕೂಡಲೇ ಕೆಲಸ ಮಾಡಿಕೊಂಡು ಟೈಮ್ ಟಾರ್ಗೆಟ್ ಮಾಡಿ ಕೆಲಸ ಆದರೆ ಡೆಫಿನೆಟ್ ಆಗ್ತದೆ. ವೈ ನಾಟ್, ಇನ್ನೂ ಕೂಡ 3-4 ತಿಂಗಳುಂಟು. ಎಲ್ಲ ಆರ್ಗನೈಸ್ಡ್ ಆಗಿ ಕೆಲಸ ಮಾಡಿದರೆ ಇದು ಕೆಲಸ ಆಗ್ತದೆ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಬಿಲ್ಡಿಂಗ್ ದೊಡ್ಡದ ನನ್ನ ಆಜಾಜರ ಕೋಟಿ ಅವಡನ್ನು ಬಂದಂತೀರಿ, ಆರ್ಕಿಟೆಕ್ಟ್ಲ ಬಂದಂತೀರಿ. ಅಂಡ ಎಂಗುಲೋವೆ ಒಂಜಿ ವೇಳೆ ಸಸೆನ್ಯ ಅನ್ಪೇರು ದಾನಿನ ಅನ್ಪೇರು 35 ದುಂಬು ಬಿಲ್ಡಿಂಗ್ ಮಲ್ಪೋಡುಂದು ಎಂಕುಲು ಆಫೀಸ್ ಬೇರೆ ಡಿಸೈಡ್ ಮಲ್ತಾ ಒಂಜಿ ವೇಳೆ 35 ಮುಟ್ಟು ಮಲ್ಪರೆ ದುಡ್ಡುದ ಬಂಗಾದ ಬೊಂಡ ದಾದ ಅಲ್ಪುಂಡು. ಆ್ಯಕ್ಚುಲಿ ಪಂತಿನಗುಲು ಡೊನೇಷನ್ ಪಂತಿನಗುಲು ಉಳ್ಳೇರು 4 ಕೋಟಿ ಕೊರ್ಪೆಂದು ಇದ ಮುಟ್ಟ ಒಪ್ಪಿದ್ನಗುಲು ಉಳ್ಳೇರು. ಅವು ಬತ್ತಂಡ ಎಂಗ್ಲದಲ್ಲ ಬಂಗ ಅಂದು ಕಟ್ಟಿಲ್ದಪ್ಪನ ಒಂಜಿ ದಯವಿಟ್ಟು ಅವು ಪುರ್ಲುಡು ಆವಡು ಪಂದಿಕಲ್ಲ ಮತ್ತು ಆಶೀರ್ವಾದಕ್ಕೆ ಒಂದು ನಾನು ಆ ಒಂದು ಸಬ್ಜೆಕ್ಟನ್ನು ಇಡೆಗೆ ಮುಗಿಪ ಸಲ್ಮಲು ಅಧ್ಯಕ್ಷರಿಗೆ ಇತ್ತೆ ಗುರ್ಕಾರ್ಯರ್ನ ಅನುಮತಿದ ಮಿತ್ತಗ ದುಂಬುದ ಲೇಸದಂಚಿ ಪಜ್ಜದಿಪ್ಪಿನಂಚಿನ ಪೊರ್ತು ಸಾಧನೆ ಮಲ್ಪರೆ ಮಾರ್ಗ ನಾಡು ನಕುಲು ಗೆಂದುವೆರೆಗೆ ಕಾರಣ ನಾಡು ನಕುಲು ಪಿರವರಿವೆರೆಗೆ ಅಂಚಿತಿನಲ್ಪ ಸಾಧನೆದ ಮಾರ್ಗನು ನಾಡದು ಜೀವನಡು ಮಾಮಲ್ಲ ಸಾಧನೆ ಮಲ್ತಿನಕಲು ಇನಿ ಬೇತೆ ಬೇತೆ ಬಂಟೆರ್ನ ಸಂಘದ ಗುರ್ಕಾರಿ ರಾತಿನಕಲು ನಮ್ಮಡಪ್ಪ ಉಲ್ಲೇರು ಅಕ್ಲಿಗು ಮಾನಾದಿಗೆ ಮಲ್ಪುನಂಚಿನ ಪೊರ್ತು ಅಂಚಾದು ಅಂಚಿತ್ತಿ ಸಾಧಕರ ಪಟ್ಟಿದ ಮಾಮಲ್ಲ ಸಾಧಕರು ನಮ್ಮಡಪ್ಪ ಉಲ್ಲೇರ ಅವು ಏರಂದು ಕೇಂಡ ಅವು ನಮ್ಮ ಪಂಜುರ್ಲಿ ಹೋಟೆಲ್ ಸಮೂಹ ಸಂಸ್ಥೆದ ಶ್ರೀ ರಾಜೇಂದ್ರ ವಿ ಶೆಟ್ರ್ ದೈಮಂತ್ ಆರ್ ನಮ್ಮ ತಮ್ಮನದ ಪೀಠನು 2 ಪಡೆದು ಅರಡ ಯಾನ ಭಿನ್ನೈತಂದುಲೆ ನಮ್ಮ ಜಾಗತಿಕ ಬಂಟೆರ್ನ ಸಂಘದ ಒಕ್ಕೂಟದ ನಿರ್ದೇಶಕರಾದಿತದು ಇತ್ತೆ ಹುಬ್ಬಳ್ಳಿ ಧಾರವಾಡದ ಬಂಟೆರ್ನ ಸಂಘದ ಗುರ್ಕಾರ್ಯರಾದುಲ್ಲೆರು ನಮ್ಮ ಪಂಜುರ್ಲಿ ಹೋಟೆಲ್ ಸಮೂಹ ಸಂಸ್ಥೆದ ರಾಜೇಂದ್ರ ವಿ ಶೆಟ್ರ್ ದೈಮಂತ್ ಹೊರ ಜೋರ್ದ ತಾಟಿದ ಮಾನಾದಿಗೆ ಅರೆಗು ನಿಕಲ್ ಕೊರಡು ಅರೆಗಿತ್ತೆ ತಮ್ಮನ ವಲ್ಮನ ವಲ್ತದ ನಮ್ಮ ಮಾನಾಯರುಲ್ಲ ಐದು ದುಂಬು ಅರ್ನ ಸಾಧನದ ಪೊಲಬನು ನಮ್ಮ ಕೇನಗ
ಡಾಕ್ಟರ್ ಮಂಜುಳಾ ಶೆಟ್ಟಿ ಮೆರ್ನ ಪೊರ್ಲ ಸೊರಟು. ರಾಜೇಂದ್ರ ವಿ ಶೆಟ್ಟಿ, ಅಧ್ಯಕ್ಷರು, ಬಂಟರ ಸಂಘ, ಹುಬ್ಬಳ್ಳಿ, ಧಾರವಾಡ. ಗೌರವಾನ್ವಿತರೆ, ಹೋಟೆಲ್ ಉದ್ಯಮದಲ್ಲಿ ನಿಮ್ಮ ಸೇವೆ ಅನನ್ಯವಾದುದು. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ದಾವಣಗೆರೆ, ಪುಣೆ ಮೊದಲಾದ ಕಡೆಗಳಲ್ಲಿ 10ಕ್ಕೂ ಮಿಕ್ಕಿ ಶ್ರೀ ಪಂಜುರ್ಲಿ ಹೋಟೆಲ್ ಸಮೂಹವನ್ನು ಸ್ಥಾಪಿಸಿ 1000ಕ್ಕೂ ಮಿಕ್ಕಿ ಜನರಿಗೆ ಉದ್ಯೋಗ ನೀಡಿ ಅನ್ನದಾತ ಎನಿಸಿಕೊಂಡಿರುವವರು. ಮೂಲತಃ ಉಡುಪಿ ಜಿಲ್ಲೆಯ ಮಣಿಪುರ ಗ್ರಾಮದ ದೆಂದೂರು ಮುಡುಬೆಟ್ಟು ನಿವಾಸಿಯಾಗಿದ್ದೀರಿ. ದಿವಂಗತ ವಿಶ್ವನಾಥ ಶೆಟ್ಟಿ ಮತ್ತು ಶ್ರೀಮತಿ ಲೀಲಾವತಿ ಶೆಟ್ಟಿ ಇವರ ಸುಪುತ್ರರಾಗಿರುವ ತಾವು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಉದ್ಯೋಗವನ್ನು ಅರಸಿ ಹುಬ್ಬಳ್ಳಿ, ಧಾರವಾಡಕ್ಕೆ ತೆರಳಿ ಅಲ್ಲಿ ನಿಮ್ಮದೇ ಆದ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ದೀರಿ. ಹೋಟೆಲ್ ಉದ್ಯಮದ ಜೊತೆಗೆ ದಾವಣಗೆರೆಯಲ್ಲಿ ಕಲ್ಯಾಣ ಮಂಟಪ ಸೇರಿದಂತೆ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀರಿ. ದೈವ ಭಕ್ತರೂ ಆಗಿರುವ ತಾವು ನಡೆಸುವ ಉದ್ಯಮಕ್ಕೆ ಶ್ರೀ ಪಂಜುರ್ಲಿ ಎಂಬ ಹೆಸರನ್ನ ಇಟ್ಟಿದ್ದೀರಿ. ಪತ್ನಿ ಶ್ರೀಮತಿ ಹರಿಣಿ ಮತ್ತು ಪುತ್ರಿಯರಾದ ಕುಮಾರಿ ವೈಷ್ಣವಿ ಮತ್ತು ಕುಮಾರಿ ವೈಭವಿ ಅವರೊಂದಿಗೆ ಸುಖಿ ಸಂಸಾರದಲ್ಲಿ ಜೀವನ ಸಾಗಿಸುತ್ತಿದ್ದೀರಿ. ಹೋಟೆಲ್ ಉದ್ಯಮದಲ್ಲಿನ ತಮ್ಮ ಸಾಧನೆಗೆ ಉದ್ಯಮ ರತ್ನ, ರಾಜ್ಯೋತ್ಸವ ಪ್ರಶಸ್ತಿ, ಯುವ ಉದ್ಯಮ ಪ್ರಶಸ್ತಿ, ಅಚೀವರ್ಸ್ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಉದ್ಯೋಗ ರತ್ನ ಪ್ರಶಸ್ತಿ ಹೀಗೆ 20ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿರುವುದು ಶ್ಲಾಘನೀಯವಾಗಿದೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ನಿರ್ದೇಶಕರಾಗಿಯೂ ಕರ್ತವ್ಯ ನಿರ್ವಹಿಸುತ್ತಿರುವ ನಿಮ್ಮ ಸಾಧನೆಯನ್ನ ಒಕ್ಕೂಟವು ಹೃತ್ಪೂರ್ವಕವಾಗಿ ಉಕ್ಕೊರಲಿನಿಂದ ಶ್ಲಾಘಿಸುತ್ತದೆ. ಪ್ರಸ್ತುತ ತಾವು ಹುಬ್ಬಳ್ಳಿ, ಧಾರವಾಡ ಬಂಟರ ಸಂಘದ ನೂತನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ನಿಮ್ಮ ಸಾಮಾಜಿಕ ಸೇವೆ ಮತ್ತು ಉದ್ಯಮ ಕ್ಷೇತ್ರದಲ್ಲಿನ ಸಾಧನೆಯನ್ನ ಗುರುತಿಸಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ಬಂಟ್ಸ್ ಹಾಸ್ಟೆಲ್ನ ಅಮೃತೋತ್ಸವ ಕಟ್ಟಡದ ಸಭಾಂಗಣದಲ್ಲಿ ನಡೆಯುತ್ತಿರುವ ಈ ವಿಶೇಷ ಸಭೆಯಲ್ಲಿ ನಿಮ್ಮನ್ನು ಗುರುತಿಸಿ ಗೌರವಿಸುತ್ತಿದೆ. ನಿಮ್ಮ ಸೇವೆ ಇದೇ ರೀತಿ ಮುಂದುವರಿಯಲಿ ಎಂದು ಹಾರೈಸುತ್ತೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು, ನಿರ್ದೇಶಕರು, ಮಹಾಪೋಷಕರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ, ರಿಜಿಸ್ಟರ್ಡ್, ಮಂಗಳೂರು. ಗಣ್ಯರ್ನ ಸೇರಿಗೆಡು ಇತ್ತ ನಮ್ಮ ಪಂಜುರ್ಲಿ ಹೋಟೆಲ್ ಸಮೂಹ ಸಂಸ್ಥೆದ ರಾಜೇಂದ್ರ ವಿ ಶೆಟ್ರಿಗ ತಮ್ಮನ ಬಲ್ಮನ ಮಂತದ ಮಾನ ಒಂದುಲ್ಲೆರು ಭಗವದ್ಗೀತೆದ ಸಂದೇಶ ಬದುಕಡು ತಿಕ್ಕುನ ಅನುಭವ ಹಿಡಿದು ಬದುಕು ನಡಪಾವುಡುಗೆ ಇಂಚಿತ್ತಿ ಅನುಭವ ಹಿಡಿದು ಜೀವನಡು ಮಲ್ಲ ಸಾಧನೆ ಮಂತಿನಾರು ನಮ್ಮ ಮಹಾನ್ ದೈವ ಭಕ್ತೆ ಶ್ರೀಯುತ ರಾಜೇಂದ್ರ ವಿ ಶೆಟ್ಟಿ ಹೊರಜೋರ್ದ ತಾಟಿದ ಮಾನಾದಿಗೆ ಈ ನಮ್ಮ ಸಾಧಕಗ ಮಾತಿರ್ಲ ಕೊರಡು ಪಣದು ಭಿನ್ನೈತೊಂದಿಲ್ಲ. ದೇವರ ಮೇರೆಗೆ ಸುಖ, ಶಾಂತಿ, ನೆಮ್ಮದಿ, ಆಯುಷ, ಆರೋಗ್ಯ ಭಾಗ್ಯನ ಕೊಡದು ಉತ್ತರೋತ್ತರ ಅಭಿವೃದ್ಧಿ ಮಲ್ಪಡ ಪಡೆದು ನಮ್ಮ ದೇವರಡ ಸುಗಿಪು. ನಮ್ಮ ಸಮ್ಮಾನವನ್ನ ಬಹಳ ಪ್ರೀತಿಯಿಂದ, ಅಭಿಮಾನದಿಂದ ಸ್ವೀಕರಿಸಿದ ಶ್ರೀ ರಾಜೇಂದ್ರ ವಿ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಗಟ್ಟಿಯಾದ ಚಪ್ಪಾಳಿಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಹೊತ್ತಿನ ಅನಿಸಿಕೆಗಳನ್ನ ಸಭೆಯ ಮುಂದಿಡುವಂತೆ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಜನ್ಮ ಗುರುತಿನ ಅಪ್ಪೆಮ್ಮೆಗೆ ಶಿರನ್ನು ಬಾಗೊಂದು ತಾದಿ ತೋಜಬದಿನ ಮಾತಾ ಗುರುಗಳಿಗೆ ಅಡ್ಡಗೋರ್ದು ಈ ಓಲ್ಡ್ ಬಂಡ್ ಸಂಘ ಪಂಪಿನ ಇಂಜೆ ಒಂಜಿ ನಮ್ಮ ಒಂಜಿ ಬಂಡ ಸಮೂಹ ಒಂಜಿ ಮಲ್ಲ ಕೊಡಿಗಾದ ಯೂನಿಯನ್ ಆದುಂಡು ಐತ ಗುರುಕರ ಐನ ಐಕಲರ ಶೆಟ್ರಿಗ್ಲ ಪಾದೋಗು ಎರುಗೊಂದು ಬರೋಡದ ಸಶೀರ್ನಗ್ಲ ಪಾದೋಗು ಎರುಗೊಂದು ಉದಯಣ್ಣೆ ನಮ್ಮ ಆತ್ಮೀಯ ಹೃದಯವಂತರರು ಅನ್ನ ಪಾದೋಗು ಎರುಗೊಂದು ಸವೆಡಿತ್ತಿನ ಪೂರ ಹಿರಿಯರಿಗೆಲ್ಲ ಎನ್ನ ಹೃದಯಪೂರ್ವಕ ಆ ಶಿರನ ಭಾಗದ್ದು ಆಗಲಿ ಪೂರಗಳಿಲ್ಲ ಏನ ನಮನ ಯಾನು ಎಂಕ್ ಯಾನವ್ರಿ ಸಾಮಾನ್ಯ ಮನುಷ್ಯ 14 ವರ್ಷಡು ಮುಂಬೈಗೆ ಹೋದು ರೈಲ್ವೆ ಸ್ಟೇಷನ್ ಆ ತಿಂಗಳು ಚಾ ಮಾರ್ದು 4 ವರ್ಷ ವೇಟ್ರ್ ಬಂತದ್ದು 3 ವರ್ಷ ಕಿಚನ್ ಅಟ್ಟಿಲ್ ಬಂತದ್ದು 4 ವರ್ಷ ಲೈನ್ ಮ್ಯಾನೇಜರ್ ಆದ 2 ವರ್ಷ ಮ್ಯಾನೇಜರ್ ಆದ ದಿನ ಕೆಲಸ ಮನ್ಪನಗ ಹಿಂಗೆ ಒಂಜಿ ದಿನ ಬೋದ್ಜಿ ಯಾನೆ ಒಂದಿನ ಓಲ್ಡ್ ಬಂಡ್ಸ್ ಹಂಗೆ ಬರ್ತದ್ದು
ಐಕ್ಲ ಸಿಟ್ಟಡ ಯಾನ ಸನ್ಮಾನ ಗೆದ್ದಮೆ ಎಂದು ಎಂಕ್ ಅದಾಗ ಮನಡಿತ್ತು ಒಂಜೆ ಎಲ್ಲದ ದಿನ ಎಂಚಿಗೆ ಪುನು ಎಲ್ಲ ಎಂಚೆ ಬದುಕುನು ಎಂಕ್ ನಮ್ಮ ಎನ್ನ ಮನಡ ಧರ್ಮಡು ಬೋಡು ನ್ಯಾಯಡ ಬೋಡು ನೀತಿಡಿಪ್ಪುಡು ಇತ್ತಿನ ವಿನಿ ಕೈಟು ಕೋಡು ಆತ ನಡಿತ್ತಿನ ಎಂಚೆ ಬದುಕೋಡು ದಾದ ಬದುಕೋಡು ಒಂದು ಪುರ ಆಪಿನ ಎನ್ನ ಕನಸು ಮನಸ್ಸಲ್ಲಿ ಎಂದಿದೆ ಅನ್ನ ಏನೇ ಕೊಂಡ ವಿದ್ಯೆ ಮಸ್ತ್ ಕಮ್ಮಿ ಪೋತಿನೇ ಏಳನೇ ಸ್ಕೂಲು ಎರಡನೇ ಫೇಲ್ ಆಯ್ತು ಶಾಲೆ ಪೋತಿದ್ಯಾನ ಎರಡನೇ ಫೇಲ್ ಅಂತೀನಿ ಆ ಏಳನೇ ಸ್ಕೂಲು ಏತ್ ಕಲ್ದೆ ಅಟ್ ಇಂಗ್ಲೀಷ್ ಇಜ್ಜಿ ಕನ್ನಡ ಆದ್ದೆ ಕನ್ನಡ ಮೀಡಿಯಮ್ಮು ಗೌರ್ಮೆಂಟ್ ಸ್ಕೂಲು ಆ ಲಾಸ್ಟ್ ಬೆಂಚ್ ಒಂಜಿ ದಿನ ತುಂಬ ಕುಲ್ದು ಜಾನ ಏಳನೇ ತಪ್ಪ ಮುಟ್ಟಲ್ಲ ಸಮಯ ಸಂದರ್ಭ ಬೊಂಬೈ ಪೋನಾಗ ಅವಳು ರೈಲ್ವೆ ಸ್ಟೇಷನ್ ಕಜಾಡ ಪೋನಾಗ ಚಾಮರ್ನಾಗ ಪಂಡ ಅದಾಗುತ್ತಂಡೆ ಯಾ ಪಂಪಿನ ಉಂಡ ಯಾನ್ ಅದಾಗ ದಾದ ಏನೋ ಇತ್ತೆ ಅವು ಪೂರ ಇಂಕ್ ದೈವದ ಅನುಗ್ರಹ ನಮ್ಮ ಥಿಂಕಿಂಗ್ಗೆ ನಮ್ಮ ಜೀವನದ ಅಮೃತ ತಾದ್ಯಂದು ಎಂಗೆ ಏಪಲ ಎನ್ನೊಂದೇ ಪುಂಡವು ಯಾನದಾಗ ಇಂಕ್ ಕಜಾಡ ಪಣ್ಣಾಗ ಅಲ್ಲಿ ತಗ್ಲ ಇಂಕ್ ಪೆಟ್ಟಪಾಡ್ನಾಗ ಏನೋ ಇತ್ತೆ ಯಾನು ಏಪಲ ಒಂದು ಕಿಂಜ ಹೋಟೆಲ್ ಮಂತಂಡ ಎರೆಗ್ಲು ಪೆಟ್ಟಪಾಟ್ರ ಬಲ್ಲಿ ಜೋಕ್ಲಿ ಪೆಟ್ಟಪಾಟ್ರ ಬಲ್ಲಿ ಏನ್ ಹೆಂಗೆ ನಿರ್ಂಡ ಯಾನ್ ಏಪಲ ಹೋಟೆಲ್ ಮಂತಂಡ ಎರೆಗೆ ನಿರ್ರೆ ಬಲ್ಲಿ ಹೆಂಗೆ ಮಸ್ತ್ ಹೋಟೆಲ್ ಹೆಂಗೆ ಸಂಬಳ ಕೊಡ್ತಿದ್ಯಾರು ಸಂಬಳ ಕೊರೋನಾ ಬಂದ ಪೆಟ್ಟಪಾಡ ಗಿರ್ತೋದಿತ್ತು ಈ ಮಾನಸಿಕ ಜನಕ್ಕೂ ಕಾಸು ಮಂತ ರಭಸೋಡು ಅದಾಗ ಏನೋ ಇದ್ದಾನೆ ಯಾನ್ ಹೋಟೆಲ್ ಅಂತ ಸಂಬಳ ಹೆಂಗೆ ಒಣಸಿದ್ಯ ಮಲ್ಲ ಇದ್ದಿ ಸಂಬಳ ಸುಳ್ಳು ಕೊಡಾಗಲಿ ಅದಾಗ ಏನೋ ಇತ್ತು ಅವು ಥಿಂಕಿಂಗ್ ಅವು ಒಂಚ ಮಸ್ತ್ ಏನದು ಒಂಜಿ ದಿನ ಹಿಂಗೆ ದೇವರ ಒಂದು ಅವಕಾಶ ಕೊಡಿ ಕಿಂಜ ಹೋಟೆಲ್ ಅಂಪುನ ಏತ ಒಂಜಿ 4 ಟೇಬಲ್ 3 ಜನ ಯಾನೆ ಕಜಾಡ್ಪುನಾನೆ ಒಚ್ಚುನೇನೆ ಅಟಿಲಂಪುನೇನೆ ಒಂದು ರೊಟ್ಟಿದೆ ಒತ್ತಿ ದೆಕ್ಕುನಾಲ್ 3 ಜನ ಕಿಂಜ ಹೋಟೆಲ್ ಅವು ಐದು ಬೇರೆ ಆಯ್ತೀನಿ 100 ರೂಪಾಯಿ ಡೈಲಿ ಬೇರೆ 700 ರೂಪಾಯಿ ಬೇರೆ ಆಯ್ತು ಐಕೆನ್ನ ಐದು ಅದಕ್ಕ ಪುದರ್ದ ಜೋಡು ಪನ್ನಾಗ ಎನ್ನ ಪಪ್ಪ ದೈವ ಪಂಜುರ್ಲಿ ಮಲ್ಲ ಭಕ್ತಿರಾರು ಆರು ಪಂಜುರ್ಲಿ ಬಂಡ ಭಯಂಕರ ಸೇವೆ ಮಾಡೋದು ಪಂಜುರ್ಲಿದ ಯಾನ್ ಇದ್ದ ಮಟ್ಟ ದೈವದ ಪಂಜುರ್ಲಿ ಸೇವೆ ಮಂದಿನ ಐತಿ ಆಹಾರ ಹೆಂಗೆ ಬನ್ನಿ ಪಂಜುರ್ಲಿ ಪುದದಿಲ್ಲ ಅನ್ನು ಆಹಾರ ಬನ್ನಿಗೆ ಯಾನ್ ಪಂಜುರ್ಲಿ ಪುದದೀನಿ ಪಂಡ ಆರ್ನ ಸೇವೆ ಆರು ತ್ಯಾಗ 6 ಮಂದಿನ ಉಂದು ಐತೆ ಫಲ ಯಾನ್ ಐತಿ ಯಾನ್ ಉಣ್ಣುದಿಲ್ಲ ಯಾನ್ರ ಎಂಕ್ ಇದೇ ಮಟ್ಟ ಪಂಜುರ್ಲಿದ ಸೇವೆ ಅನ್ಕೊಡು ಚಿಕ್ಕದು ಎಂಕ್ ಸೇವದ ಪಂಜುರ್ಲಿದ ಬಗ್ಗೆ ಮಹಾತ್ಮದ ಯಾನ್ ದೇವ್ರನ್ನ ಹೃದಯ ಪೂಜೆ ಅನ್ಪ್ಯಾನ್ ಮೈತಿ ಮಿದ್ದು ಬುರ್ದು ಐತೆ ಬೆತ್ತಡೆ ಹೋದು ಅವು ಐತಿ ವಿರುದ್ಧ ಅನ್ಬರ ವ್ಯಕ್ತಿ ಪೂಜೆ ಎಂಕ್ ನಿಷೇಧ ಎಂಕದಾಯ್ತು ಅಂದ್ರೆ ಹೃದಯಡನೇ ಕೆಲಸ ಹೊಡು ಓ ಕೆಲಸ ಎಲ್ಲ ಹೃದಯಡನ ಕೆಲಸ ಏನು ತೋಜೋಡು ತೋಜಿಂಡು ಆತ ಮನ್ಪೋಡು ಅಂಚ ದೈವದ ಪೂಜೆ ದೀಯಾನು ಅವಳು ಎನ್ನ ಎಂದ ಕೆಲಸವನ್ನು ಪ್ರಾಮಾಣಿಕತೆ ಅವನವಳು ದೀಯ ದೈವ ಐಕ್ಯ ಸಹಾಯ ಕೊಂಡು ಒದಗಿ ಬರ್ತದೆ ಕೋಟಂಜಿ ಹೋಟೆಲ್ ಬಂತೇನು ಅವಳು ಒದಗಿ ಬರ್ತದೆ ಅಂಚನೆ ಓ ಹೋಟೆಲ್ ಬಂತವ 11 ಹೋಟೆಲ್ ಅಂತ 11 ಹೋಟೆಲ್ ಇಲ್ಲ ಇದೇ ಮಟ್ಟ ದೈವ ಏನೋ 1 ರೂಪಾಯಿ ಕೈ ಬಿಡ್ತಿದ್ದಿ ಅವೇನೇ ಪಂಡ ಯಾನು ಇದಾಗ ಕೆಲಸ ಮನ್ಪನ 18 ವರ್ಷ ಇಂಚಿನ ಬೊಂಬಡಿ ಕೆಲಸ ಬಂದ ಐತ ಫಲವು ಯಾದ ಏನೋ ಇತ್ತೆ ಅವನ ಆಚರಣೆ ಕಂತೇನೆ ಆ ಆಚರಣೆ ಕಂತಿನಕ್ಕೆ ಆ ಫಲದ ಲಾಭ ಇನ್ನು ನಂಗೆ ಹಿಂಗೆ ಈ ಒಳ್ಳೆ ಬಣ್ಣ ಸಂಗಡು ಸನ್ಮಾನ ಮಂಚಿದ ಯೋಗ ದಿಗದು ಯಾನ್ ಹೆಂಗೆ ಒಳ್ಳೆ ಬಣ್ಣ ಸಂಘ ತುಂಬ ಸನ್ಮಾನ ಆತಂದು ಅವು ಪಂಜೂರಿ ಲೆಕ್ಕಡು ಸನ್ಮಾನ ಆತಂದು ಏನಂದೆ ಅಂಡ ಇಂಥ ಸನ್ಮಾನ ನಮ್ಮ ಬಂಡ ಹುಬ್ಬಳ್ಳಿದ ಬಂಡ ನಮ್ಮ ಹುಬ್ಬಳ್ಳಿದ ಬಂಡ ಸಮಾಜಕ್ಕೂ ಕೊರ್ತಿನ ಸನ್ಮಾನ ಒಂದು ಏನೊಂದು ಯಾನು ಒಂದಿನ ಅದೇ ಕೃತಜ್ಞತೆ ಗೆದ್ದೊಮ್ಮೆ ಯಾನು ಆಗಲೇ ಇಂಚಿನ ಒಳ್ಳೆ ಬಣ್ಣಸಾಗ್ಲು ಆಫೀಸ್ವರ ಹಿಂಗೆ ಸನ್ಮಾನ ಮಂದಿರು ಆಗಲೇ ಪೂರಗಳ ದೇವರ ಎಡ್ಡೆ ಅನ್ಬಿಡು ಆ ಸಂಘವನ್ನು ಅದನ್ನ ಐಕಲಾರೆ ಶೆಟ್ಟರು ಏತು ಶ್ರಮ ಪಡೆದು ಈ ಸಂಘವನ್ನು ಏತು ಮಿತಿ ದೆರ್ಜರು ಅವೇನು ಒಂದು ಕಿಂಚಿತ್ತುಲ ತಿತ್ತು ಬರಂದಂಚ ಕಾಪಾಡೋ ಕೆಲಸ ನಮ್ಮ ಪೂರಗಳನ್ನ ಭಕ್ತರನ್ನ ಏನೇ ಪಂಡ ஒரு ಏರೊರಿ ನಾಯಕೆ ಜಗತ್ತರ ಪೂರಗಳ ನಾಯಕರ ಏರೊರಿ ನಾಯಕ ಬೇರು ಆ ನಾಯಕರಿಗೆ ಮತ ಭೇದ ಬಿಡುದು ಪುಗ್ಗಿಲು ಕೊರ್ನ ನಮ್ಮ ಬಂಡ ಸಮೂಹ ಬಾಸ್ತಿ ಎತ್ತರ ಹೋಗ್ಕೊಂಡು ಯಾನ ಇನಿ ಮೂಲು ಕುಲ್ದೆ ಬಂಡ ಮೂಲು ಪಾತ್ರೆ ಬಂಡ ಹಿಂಗೆ ಸಮಾನ ಏನೆಲ್ಲ ಮಸ್ತ್ ಜನ ಮಿತ್ತು ದೆರ್ದರು
ಅಗ್ಲು ಕೂಡ ಏನನ್ನು ಮಿಕ್ಸ್ ದಿನಕ್ಕೆ ಬೋದೆ ಎನ್ನ ದಾಲನಿಟ್ಟು ಎನ್ನ ಕಂಟ್ರಿಬ್ಯೂಷನ್ ಯಾನು ನಡೆದ ತಾದಿ ಧರ್ಮ ಇಡ್ಬೋದು, ನ್ಯಾಯ ಇಡ್ಬೋದು, ನೀತಿ ಇಡ್ಬೋದು, ಆಂಡ ಮೀನು ದಾನ ಅನ್ಬೋದು. ಈತಡೆ ಉಳ್ಳ್ಯಾನ ಎಂಕ ಮಸ್ತ್ ಮಲ್ಲ ಜನ ನೋಡು, ಮಲ್ಲ ಕೂಡುಗಟ್ಟು ಮಾಡ್ಬೋದು, ಶಾರ್ಟ್ ಕಟ್ ಕಾಸು ಅನ್ಬೋದು, ತಿಕ್ಕಿನ ಕೆಲಸ ಅನ್ಬೋದು, ಲಾಭ ಓಡು ಇದೇ ಮಟ್ಟ ಹೋದ ಜನ ದೈವ ಏತು ಕೊರ್ಕೊಂಡು ಆತ ಎನ್ನ ಇಲ್ಲ ಏತು ಬೋಡು ಆತ ದೇವಮನ್ಯಾನ ಬಾಕಿದ ಸಮಾಜವೇ ಕೊರ್ಪಿಯಾನ 10-16 ಹೋಟೆಲ್ ಇತ್ತನಲ್ಲ ಯಾನು ಇತ್ತಲ್ಲ ಸರಳವಾದ ಎನ್ನ ಜೀವನ ಅಂಚದಿಪ್ಪನ ಎನ್ನ ಈತ ಬಂದ ಯಾನ ಎನ್ನದ ಬಂಡ ಒಳ್ಳೆ ಬಣ್ಣಸು ಸಂಘ ಯಾನು ಅವ್ಳು ಬೊಮ್ಮಡಿ ಕೆಲಸ ಬಂದಾಗ ಅರಿಶಿನ ಪುಪ್ಪದಕ್ಕೆ ಏನೋ ಇತ್ತಾನ ಅದಾಗ ಏನೋಯ್ತು ಬರ್ ತಿಕ್ಕೊಡು ನಾನು ನಮ್ಮ ಆ ಗಳಿಗೆಡು ದೇವರು ಇತ್ತೇಂಗು ಆ ಒದಗ ಕುರಿಯರು ನಮ್ಮ ಏನು ತಂಜಿ ಹೋಟೆಲ್ ಗೋಡೆಡು ಆಗ್ಲೇ ನಾ ಗೌರವ ಕೊರ್ತೇನೆ ಅಂಚೆನೆ ಯಾನು ಮಸ್ತ್ ಏನೋದಿಪ್ಪೆ ಐಕಲ ಶೆಟ್ರು ಈತ ಪುರ ಕೆಲಸ ಅನ್ಪಿರು ಬಂಡು ಸಮೂಹವನ್ನು ಈತ ಹೆಂಗಿದೆ ಅಮೇರಿಕಡ್ದು ಇಂಗ್ಲೆಂಡ್ ಪೂರ ಫೋನ್ ಬಂದಾಗ ಅದ್ರ ಬಗ್ಗೆ ಕೇಳಿವ್ರು ಅವು ಇಂಚೆ ಬರ ಆತ್ಮಲ್ಲ ಅಂಚೆ ಮಸ್ತ್ ಕ್ವಶನ್ ಕೇಳಿವ್ರು ಐಕ್ ಪುರ ಅಂತ ಪುರ ಇಪ್ಪ್ಯಾನ ನಮ್ಮ ಒಳ್ಳೆ ಬಣ್ಣ ಸಂಘ ಒಡೆ ಪೋತ್ರ ಬಂಡ ನಂಗೆ ಹೆಮ್ಮೆ ವಿಚಾರ ಇದೆ ಬಂಟ್ರಿ ಪುರ ಅಂಜದಿಪ್ಪನಗ ಯಾನ್ಲ ಏನೋದಿಪ್ಪ ಇಂಜನ ಯಾನ್ಲ ದೇವರು ಎಂಕ್ ದೈವ ದಾದಾನಂದ ಎಂಕ್ ತುಲೆ ಯಾನ ಏಪಲ ದೈವದ ಕೇಂದ್ರ ಹೋಗ್ಪೂಜಿ ಯಾನ್ ದೈವ ಈತಕ್ಕೇನು ಈ ದಾದ ಕೊಡ್ತಾರೆ ಹೆಂಗೆ ಒರ್ಪದ ಕೊಡ್ಲ ಅದು ಹೆಂಗೆ ಕಾಸು ಬಿಡು ಹಿಂಗೆ ಗಿರಾಕಿ ಫುಲ್ ಅನ್ಬಿಡು ಬೊಕ್ಕ ಹಿಂಗೆ ಮಸ್ತ್ ಕಾಸು ಬಿಡು ಇದರಿಂದ ಕೇಂದ್ರಿಯಾನೆ ಜನಕ್ಕೆ ಸಂಬಳ ಬೋಡು ಬಾಡಿಗೆ ಕೊರಡು ಧರ್ಮ ಬೋಡು ಗ್ರಾಹಕ ಬತ್ತಿನಾಗಲಿಕ್ಕೆ ಹಸಿವಂದು ಮಂತ್ ಬೋಡು ಹಿಂಗೆ ಆತ ಏನ ಕೋರಿಕೆ ಬಿಡುದ ದಾಲ ಹಿಂಗೆ ಇಲ್ಲ ಕಾಸು ಬತ್ತೋಡು ಜೋಕುಲ ಇದ್ದ ಮಟ್ಟ ಒಂಜಿ ಸಂಬಳ ಕೊರಂದು ಏನು ಇಲ್ಲ ಕಾಸು ಪತ್ತೋಪಿನ ಇದ್ದಾನೆ ಒರಿಜಿನ ಅಡೆ ಬಿಡು ಬಿಡುಪ್ಯಾನ ಇಲ್ಲ ಇನ್ನು ಕಾಸು ಪತ್ತೋಪಿನ ಇದ್ದು ಹಿಂಗೆ ಮದ್ವೆ 20 ವರ್ಷ ಬಿಡು ಇತ್ತಿಲ್ಲ ಅನ್ಬೋದು ಇಲ್ಲ ಕಾಸು ಬಿಡು ಒಪ್ಪನು ಪಂಡದ ಮಂಡ ಯಾನ್ ದಾದ ಹಿಂಗೆ ದೇವ್ರು ಅಷ್ಟು ಮಂದಿರ ಅಯ್ಯೋನ ಚಾಚು ತಪ್ಪೆ ಪೋಯಿ ನೆಕ್ಕಿ ಹಿಂಗೆ ದೇವ್ರು ಇಡೋಣ ಕಂದಿರ ಹಿಂಗೆ ಯಾನ್ ಹಿಂಗೆ ದೇವ್ರು ಇಂಚೆ ದುಂಬು ದಾದಂಡ ಶಕ್ತಿ ಕೊರ್ನಮಿನಿ ಯಾನ್ಲ ಒಂದು ಇಂಚ ಐಕಲ ಶೆಟ್ರು ಕನ್ಯಾಣ ಸಭಾ ಶೆಟ್ರನ ಪುದೋಡ್ ಮಲ್ಲ ಒಂಜಿ ಸಭಾಭವನ ಮಂತೊಂದುಲ್ಲೇರು ಯಾನ್ಲ ಆರನ ಪುದೋಡ್ ಒಂಜಿ ಮಲ್ಲ ಸಭಾಭವನ ಮನ್ಪುಡೊಂದು ನನ್ನ ಒಂದು 2 ವರ್ಷ ಒಂಜಿ ಕೋರಿಕೆ ಐಕ್ಯಾನ ಮಂಡಗಚ್ಚಿ ಮಂದಿಲ್ಲ ದೈವ ಪೂರ ಹಿಂಗೆ ಸಾಧು ಕೊರಂಡ ಈಗಲೂ ಪೂರ ಆಶೀರ್ವಾದ ಇತ್ತುಂಡ ಯಾನ ಒಂಜಿ ದಿನ 2 ಲಕ್ಷ ಕಾಸು ಕೇನಂದಿನಿ ನಾನು ಹೊರಿಯೇ ಒಂಜಿ ಸಭಾಭವನ ಬಂದದ್ದು ಅರ್ನ ಪುದರ್ ಒರಪಿನಂಚಿದ ಕೆಲಸ ನಾ ಈಗೆಲ್ಲ ಪೂರ ಸಮಕ್ಷ ಈ ದಿನ ಹೊರಪೆ ಅನ್ಪಿನ ಅರ್ನ ಕೊಡುಗೆ ಸಮಾಜಕ್ಕೂ ದಾದ ಕೊಡುಗೆ ಉಂಡು ಆ ಕೊಡುಗೆ ಯಾನು ಶತಮಾನ ಪೌಂಡ ಜೀವನದ ದೀಪಿನ ಕೆಲಸ ಯಾನು ಈಗೆಲ್ಲ ಮುಖಾಂತರ ಯಾನು ಈಗ ಆಶ್ವಾಸನೆ ಕೊಟ್ಟು ಬಂದು ಇದು 2 ಪಾತ್ರ ಹೆಂಗೆ ಕೊರದು ಹೆಂಗೆ ಲೆತ್ತದ ಗೌರವ ಕೊರನೆಗೆ ಪೂರೈಗಿಲ್ಲ ಹೃದಯಪೂರ್ವಕ ಶಿರಭಾಗದ ನಮ್ಮನ್ನು ಅನ್ಪೆ ಜೈ ಹಿಂದ್ ಜೈ ಕರ್ನಾಟಕ. ಸಮ್ಯಕ್ ದಾರಿಯಲ್ಲಿ ಒಂದೊಂದೇ ಹೆಜ್ಜೆಯನ್ನಿಡುತ್ತಾ ಯಶಸ್ಸಿನ ಸೋಪಾನವನ್ನೇರಿ ಗೆದ್ದ ರಾಜೇಂದ್ರಣ್ಣ ನಿಮಗೆ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಆತ್ಮೀಯರು, ದೇವರಲ್ಲಿ ಕೈ ಮುಗಿದು ಕೇಳುವುದಕ್ಕೆ ಏನಿದೆ, ಜೀವನವೇ ಒಂದು ಉಡುಗೊರೆ ಅಲ್ವೇ ಅಂತ ಡಾಕ್ಟರ್ ಶಿವರಾಮ ಕಾರಂತರು ಕೇಳಿದ್ರು. ಹಾಗೆ ಉಡುಗೊರೆಯಾಗಿ ದೊರೆತ ನರ ಜನ್ಮವನ್ನ ಸಮಾಜಮುಖಿಯಾಗಿ ತೊಡಗಿಸಿಕೊಂಡು ಧನ್ಯತೆಯನ್ನು ಕಾಣುತ್ತಿರುವ ಬಂಟರ ಪ್ರಾದೇಶಿಕ ಸಂಘಗಳ ಚುಕ್ಕಾಣಿಯನ್ನು ಹಿಡಿದಿರುವ ನೂತನ ಅಧ್ಯಕ್ಷರುಗಳನ್ನು ಗೌರವಿಸುವ, ಪ್ರೋತ್ಸಾಹಿಸುವ ಒಂದು ಪ್ರಕ್ರಿಯೆ ಮುಂದಕ್ಕೆ ನಡೆಯಲಿದೆ. ಮೊದಲಿಗೆ ಶ್ರೀ ರವೀಂದ್ರನಾಥ್ ಹೆಗ್ಡೆ, ಬಂಟರ ಸಂಘ ರಿಜಿಸ್ಟರ್ಡ್ ಹಿರಿಯಡ್ಕ, ಇದರ ಅಧ್ಯಕ್ಷರಾಗಿರುವ ರವೀಂದ್ರನಾಥ ಹೆಗ್ಡೆ ಇವರನ್ನ ನಿಮ್ಮೆಲ್ಲರ ಚಪ್ಪಾಳೆಯ ಗೌರವದೊಂದಿಗೆ ಸಮ್ಮಾನದ ಮಣೆಗೆ ಆಹ್ವಾನಿಸುತ್ತೇವೆ. ತಾಯಿ ಭಾರತೀಯ ಸುಪುತ್ರರಾಗಿ ಮಾತೆಯ ರಕ್ಷಣೆಗೆ ಕಂಕಣಬದ್ಧರಾದ ಶ್ರೀ ರವೀಂದ್ರನಾಥ ಹೆಗ್ಡೆಯವರು ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಗೈದು ನಿವೃತ್ತರಾಗಿ ದೇಶದ ಮತ್ತು ಸಮಾಜದ ಸೇವೆಯಲ್ಲಿ ಬದುಕಿನ ಸಾರ್ಥಕತೆಯನ್ನ ಕಂಡವರು. ಬಾಳ್ಕಟ್ಟ ಬೀಡು ಶ್ರೀ ರಘುರಾಮ ಹೆಗ್ಡೆ ಮತ್ತು ಅಂಜಾರು ಬೀಡು ಶ್ರೀಮತಿ ಕುಶಲವತಿ ರಘುರಾಮ ಹೆಗ್ಡೆ ದಂಪತಿಯ ಸುಪುತ್ರ ಶ್ರೀಮತಿ ಜಯಶ್ರೀ ರವೀಂದ್ರನಾಥ ಇವರ ಕೈ ಹಿಡಿದು 2 ಪುತ್ರಿಯರನ್ನು ಪಡೆದು ಧನ್ಯರಾಗಿರುವವರು. ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ನ ಹಿರಿಯಡ್ಕ ವಿಭಾಗದಲ್ಲಿ 30 ವರ್ಷಗಳಿಂದ ಸೇವಾ ನಿರತರಾಗಿರುವ ರವೀಂದ್ರನಾಥ ಹೆಗ್ಗಡೆಯವರು 10 ಹಲವು ಸೇವಾ ಸಂಸ್ಥೆಗಳಲ್ಲಿ ಸದಸ್ಯರಾಗಿ, ಪದಾಧಿಕಾರಿಯಾಗಿ, ಪೋಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಹಿರಿಯಡ್ಕ ಬಂಟರ ಸಂಘ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿ ಸಂಘವನ್ನು ಮುನ್ನಡೆಸುತ್ತಿರುವ ರವೀಂದ್ರನಾಥ ಹೆಗ್ಡೆ ಅವರಿಗೆ ಅಭಿನಂದನೆಗಳು. ಮಾತೆರ್ಲವರ ಜೋರ್ದ ತಾಟಿದ ಮಾಲಾಧಿಕಾರಿಗ ಗೌರವವನ್ನು ಸಂದಾಯಿತ ಮಲ್ಪುಡ ಪಡೆದು ಬೆಂಡಾಯ್ತು ಅಂದಿಲ್ಲ. ಮುಂದಿನ
ಮುಂದಿನ ಗೌರವ ಸನ್ಮಾನಕ್ಕಾಗಿ ಡಾಕ್ಟರ್ ಚೇತನ್ ಶೆಟ್ಟಿ ಕೋವಾಡಿ, ಕುಂದಾಪುರ ತಾಲೂಕಿನ ಅಂಪಾರು ಗ್ರಾಮದ ಕೋವಾಡಿಯವರು. ಇವರು ಕ್ರೋಡಬೈಲೂರು ಕೆಳಮನೆ ಬಾಲಕೃಷ್ಣ ಶೆಟ್ಟಿ ಮತ್ತು ಕೋವಾಡಿ ಗೌರಿ ಬಿ ಶೆಟ್ಟಿ ಇವರ ಸುಪುತ್ರ. ಕನ್ನಡ ಸ್ನಾತಕೋತ್ತರ ಪದವಿಯನ್ನ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಉನ್ನತ ಶ್ರೇಣಿಯೊಂದಿಗೆ ಪಡೆದು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಕರಾವಳಿಯ ಪ್ರಾದೇಶಿಕ ಅಧ್ಯಯನದ ವಿಭಿನ್ನ ಪ್ರವೃತ್ತಿಗಳು ಎಂಬ ವಿಷಯದ ಕುರಿತು PhD ಪದವಿಯನ್ನ ಪಡೆದಿರುವವರು. ಪ್ರಸಕ್ತ ಕುಂದಾಪುರದ ಪ್ರತಿಷ್ಠಿತ ಡಾಕ್ಟರ್ BB ಹೆಗ್ಡೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪಪ್ರಾಂಶುಪಾಲರಾಗಿ, ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ NSS ಯೋಜನಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಚೇತನ್ ಶೆಟ್ಟಿ ಇವರ ಕಥೆ, ಕವನ, ಲೇಖನಗಳು ಮಂಗಳೂರು ಆಕಾಶವಾಣಿ ಮತ್ತು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಪ್ರಸಾರವಾಗಿ ಓದುಗರ ಮೆಚ್ಚುಗೆಯನ್ನ ಪಡೆದಿರುವುದನ್ನು ಈ ಹೊತ್ತಿನಲ್ಲಿ ಅಭಿಮಾನದಿಂದ ನೆನಪು ಮಾಡಿಕೊಳ್ಳುತ್ತಾ ಮುಂದಿನ ಸನ್ಮಾನಕ್ಕಾಗಿ ಶ್ರೀ ಸಂದೀಪ್ ಶೆಟ್ಟಿ, ಅಧ್ಯಕ್ಷರು ಯುವ ಬಂಟರ ಸಂಘ ಮೂಡಬಿದಿರೆ, ಇವರನ್ನ ಸನ್ಮಾನದ ಮನೆಗೆ ಆಹ್ವಾನಿಸುತ್ತಿದ್ದೇವೆ. ಮೂಲತಃ ಬೆಳುವಾಯಿಯ ಗಿರೀಶ್ ಶೆಟ್ಟಿ ಮತ್ತು ಶ್ರೀಮತಿ ಪ್ರಭಾವತಿ ಶೆಟ್ಟಿ ಇವರ ಪುತ್ರನಾಗಿ ಜನಿಸಿದ ಸಂದೀಪ್ ಶೆಟ್ಟಿ ಅವರು ಶ್ರೀ ಮಹಾವೀರ ಕಾಲೇಜಿನಿಂದ ಡಿಪ್ಲೊಮಾ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ಪಡೆದು 2013ರಿಂದ ಸಮರ್ಥ ಬಿಲ್ಡರ್ಸ್ನ ಮಾಲೀಕರಾಗಿ ಕಟ್ಟಡ ನಿರ್ಮಾಣದ ಕೆಲಸದೊಂದಿಗೆ ಸಮಾಜದ ಯುವ ಜನತೆಗೆ ಮಾರ್ಗದರ್ಶಕರಾಗಿ ತೊಡಗಿಸಿಕೊಂಡಿರುವವರು. ಸ್ಥಳೀಯ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲರೊಳಗೊಂದಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳನ್ನು ನಿರ್ವಹಿಸುತ್ತಿರುವವರು. ಶ್ರೀಮತಿ ರಮಿತಾ ಶೆಟ್ಟಿ ಇವರನ್ನ ಧರ್ಮಪತ್ನಿಯನ್ನಾಗಿ ಪಡೆದು ಸನ್ಮಿ ಶೆಟ್ಟಿ ಮತ್ತು ಸಿಯಾ ಶೆಟ್ಟಿ ಎಂಬ ಇಬ್ಬರು ಮುದ್ದಾದ ಪುತ್ರಿಯರನ್ನು ಪಡೆದಿರುವ ಸಾರ್ಥಕ ಸಂಸಾರ ಇವರದು. ಮೂಡಬಿದ್ರೆಯ ಯುವ ಬಂಟರ ಸಂಘದ ಅಧ್ಯಕ್ಷರಾಗಿ ಜವಾಬ್ದಾರಿಯುತ ಕಾರ್ಯವನ್ನ ನಿರ್ವಹಿಸುತ್ತಾ ಬೆಳುವಾಯಿ ಲಯನ್ಸ್ ಕ್ಲಬ್ ಇದರ ನೂತನ ಕೋಶಾಧಿಕಾರಿಯಾಗಿ, ಶ್ರೀ ನಾಗಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್, ಶ್ರೀ ವನದುರ್ಗಾ ಕ್ಷೇತ್ರ ಮುಡಾಯಿ ಕಾಡು ಇದರ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂದೀಪ್ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಶಿಶಿರ್ ಶೆಟ್ಟಿ ಸುರತ್ಕಲ್ ಬಂಟರ ಸಂಘದ ಯುವ ಸಮಿತಿಯ ಸಂಚಾಲಕರು. ಯುವ ಬಂಟ ನಾಯಕನಿಗೆ ನಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆ ಸಾಂಗತ್ಯವನ್ನ ನೀಡಲಿ. ಸುರತ್ಕಲ್ ಬಂಟರ ಸಂಘದ ಯುವ ಸಮಿತಿಯ ಸಂಚಾಲಕರು, OMPLನ ಉದ್ಯೋಗಿಯಾಗಿರುವ ಶಿಶಿರ್ ಶೆಟ್ಟಿ ಅವರು ಸುರತ್ಕಲ್ ಬಂಟರ ಸಂಘದ ಮಾಜಿ ಕ್ರೀಡಾ ಕಾರ್ಯದರ್ಶಿಯಾಗಿ ವಿವಿಧ ಸಂಘಟನೆಗಳಲ್ಲಿ ಕ್ರಿಯಾತ್ಮಕ ನೆಲೆಯಲ್ಲಿ ತೊಡಗಿಸಿಕೊಂಡಿರುವವರು. ಯಕ್ಷಗಾನ, ಭೂತಾರಾಧನೆ ಕ್ಷೇತ್ರಗಳಲ್ಲಿ ವಿಶೇಷವಾದ ಆಸಕ್ತಿ ಮತ್ತು ಪರಿಶ್ರಮವನ್ನು ಹೊಂದಿರುವವರು. ಶಿಶಿರ್ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಸನ್ಮಾನ ಸಲ್ಲುತ್ತಿದೆ. ದಯವಿಟ್ಟು ಪದಾಧಿಕಾರಿಗಳು, ಸಂಘದ ಪದಾಧಿಕಾರಿಗಳು ಅವರೊಂದಿಗೆ ವೇದಿಕೆಯಲ್ಲಿರುವಂತೆ ವಿನಂತಿ. ಮುಂದಿನ ಸನ್ಮಾನಕ್ಕಾಗಿ ಶ್ರೀ ಹರ್ಷ ಶೆಟ್ಟಿ, ಹೆಬ್ರಿ ಬಂಟರ ಸಂಘ, ನಿಮ್ಮೆಲ್ಲರ ಗೌರವದ ಚಪ್ಪಾಳೆಯೊಂದಿಗೆ ಹೆಬ್ರಿ ಬಂಟರ ಸಂಘದ ಅಧ್ಯಕ್ಷರಾಗಿರುವ ಹರ್ಷ ಶೆಟ್ಟಿ ಅವರನ್ನ ಸನ್ಮಾನದ ಮನೆಗೆ ಎದುರುಗೊಂಡಿದ್ದೇವೆ. ಎರಡು 2026-27 ಸಾಲಿನಲ್ಲಿ ನೂತನವಾಗಿ ಬಂಟರ ಸಂಘಗಳ ಅಧ್ಯಕ್ಷರಾದವರನ್ನ ಗೌರವಿಸಿ ಅಭಿನಂದಿಸುವ, ಪ್ರೋತ್ಸಾಹಿಸುವ ಒಂದು ಪ್ರಕ್ರಿಯೆ ನಮ್ಮ ಐಕಳ ಹರೀಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ನಡೆಯುತ್ತಿದೆ. ಇನ್ನು ಯಾರಾದರೂ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರುಗಳಿದ್ದರೆ ದಯವಿಟ್ಟು ಮಾಹಿತಿಯನ್ನ ನೀಡುವಂತೆ ನಿಮ್ಮಲ್ಲಿ ಸವಿನಯವಾಗಿ ಕೋರುತ್ತಿದ್ದೇವೆ. ಬಂಟರಾದ ಪುಟ್ಟನೇ ಒಂಜಿ ಬಾರಿ ಮಲ್ಲ ಸಾರ್ಥಕತೆ ದಾಯನ್ ಕೇಂಡ ನಮಕ್ ನಮನೇ ಉದಾಹರಣೆ, ನಮಕ್ ಬೊಕ್ಕ ಓವನ್ ಲೀಡರ್ನ ಉದಾಹರಣೆ ಜಿತ್ತೆ ರಾಜೇಂದ್ರ ಅಣ್ಣೆ ಪಂಡೆ ಆರ್ನಕ ಜೀವನ ಛಾತ್ರೆ ನಂಗೆ ಉದಾಹರಣೆ ನೆದೂರುಡು ಓವಲ್ ಒಂಜಿ ಬಂಟ ಒಂಜಿ ಕೆಲಸನು ಗೆತ್ತೊಂಡೆಂದ ಅಂಡ
ಆ ಗೆಲಸ ಸಾರ್ಥಕತೆ ಆಪನ್ ಪನ್ಪನೆಗೆ ಮುಲೊಂದು ಎದುರು ಮಲ್ಲ ವ್ಯಕ್ತಿತ್ವ ಕೆಲವೊಂದೇರು ಇಡೀ ನಮ್ಮ ಅಡ್ಡೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಡೆ ಅತಿ ಕಡಿಮೆ ಬಂಟರ ಓಲಿಪುಣ ಮಲ್ಲಿಗೆ ವಾತಾವಲಕುಡು ಬೆಳ್ತಂಗಡಿ ತಾಲೂಕು ಎನ್ನ ತಾಲೂಕು ಸುಮಾರು 15 ವರ್ಷಕ್ಕೆ ದುಂಬು ಬೆಂಗಳೂರು ಹೋದು ಅಲ್ಲಿ ಉದ್ಯಮನ ಅಂತಂದು ಆಯ್ತು ನೀವು ಬಂತ ಒಂದು ಅಂಶನು ಊರು ಕೊಡದು ಅವಳು ಸಂಘ ಸಂಸ್ಥೆಯನ್ನು ಬೆಳಪಣ್ಣಿ ನಾವು ಮಾತೆಲ್ಲ ತೂತ ನಮ್ಮ ಒಲ್ತಾ ಎಂಕ್ಲ ಊರಿಗೆ ಬರ್ತದೆ ಅವಳು ಒಂಜಿ ಬಂಟರ ಸಂಘಗೂ ಬಲವಾದ ಉಂಟುದು ಬಂಟರ ಸಂಘಗೂ 15 ವರ್ಷಕ್ಕೆ ದುಂಬು ಒಂದು AC ಹಾಲ್ ಮಂತದ ಕೊರತು ನಿತ್ಯದಂಡ ಎಂಗ್ಲ ಜಯರಾಮ್ ಶೆಟ್ಟಿ ಬಂಡ ಬಾರಿ ಕರ್ನೂರು ಬಂದ್ಪಾಯಿ ಪಂಡ ಒಂಜಿ ಛಲ ಇತ್ತು ನನ್ನ ಒಂಜಿ ಬಂಟೆ ಒಯ್ಲ್ನ ಸಾಧನೆ ಮಂತ್ಪುನಿ ಪನ್ಪನಕ್ಕೆ ಮೂಲು ಜಯರಾಮ್ ಶೆಟ್ಟಿ ಎಕ್ಸಾಂಪಲ್ ಅಲ್ಲ ಅದ್ರ ಬಗ್ಗೆ ಅನೇಕ ರೀತಿಯ ಪಾತ್ರದಲ್ಲಿ ಒಂದು ಎಲ್ಲಿಯ ಊರುಡು ಒಂದು ಬ್ಯಾಂಕ್ ಮಂತದೆ ಸುಮಾರು 22 ಬ್ರಾಂಚ್ ಸುಮಾರು 400 ಕೋಟಿ ರೂಪಾಯಿ ಮುಟ್ಟ ಟರ್ನ್ ಓವರ್ ಬ್ಯಾಂಕ್ದ ಉದಿಪನ ಜಯರಾಮ್ ಶೆಟ್ಟಿ ಹತ್ರ ಆತನ ಬಂಡ ಬಳಿ ಸಂತೋಷನ ಪಡೆದ ಮುಲಾರನ್ನು ಪುಗರ ಪನ್ಪನತ್ತೆ ಪಂಡ ಬಂಟನ ಛಲ ಇಂಚೆ ಪುನಿ ಪನ್ಪನಿಗೆ ಒಂಜಿ ಉದಾಹರಣೆ ಕೊರ್ನೆ ವೇದಿಕೆದ ಮಿತ್ತಡೆ ಐಕಲ್ ಹರಿಶೆಟ್ಟರ್ಲೇರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ 7 ವರ್ಷಕ್ಕೂ ತುಂಬು ಇಡೀ ಏರು ಮಾತಾಡಿದ್ದಾರೆ ಬಲ್ಲೆ 4-5 ಜನ ಈತ ಮೂರು ಸಾಧಾರಣ 150-200 ಜನ ನಾವು ಮೂಲಕುಲು ಅಂದ ಆತನ ಬಾಳುಂದಂಡ ಐಕಲ್ ಹರಿಶೆಟ್ಟರ್ನ ಕಾರ್ಯಸಾಧನೆ ಕಾರಣ ಅಂತ ಅನ್ಕೊಂಡ್ರೆ ಬ್ಯಾಂಕ್ ಜಾಗತಿಕ ಬಂಟ ಸಮ ಪೊಕ್ಕಡ 5 ಜನಮ್ಮ ಸುಮಾರು 7 ವರ್ಷದ ಇಂಚಿ ಈ ಜಾಗತಿಕ ಬಂಗಲ ಒಕ್ಕೂಟ ಮುಖಾಂತರವಾದ ಏತ್ ಜನ ಲಾಭ ಪಡುತ್ತಾರೆ ಕೈದೇರ್ಪಲೆ ಏತ್ ಜನ ಈ ಜಾಗತಿಕ ಬಂಟರ ಮುಖಾಂತರ ಒಂದು ಇಲ್ಲು ಕಟ್ಟರಾವಡು ಒಂದು ವಿದ್ಯಾಭ್ಯಾಸಗಾಡು ಒಂದು ಆಸ್ಪತ್ರೆಗಾಡು ನಮ್ಮ ಮುಖಾಂತರವಾದ ಬಂಟರ ಸಂಘ ಒಕ್ಕೂಟ ಅರ್ಜಿ ಮಂತನಕ್ಲು ಏತ್ ಜನ ಮಸ್ತ್ ಜನ ನೆಟ್ಟು ಲಾಭವನ್ನು ಪಡುತ್ತಾರೆ ದಾಯನ್ ಕೇಂಡ ಅವರ ಲೀಡರ್ಶಿಪ್ ಸಾಧಾರಣ 25 ಕೋಟಿ ರೂಪಾಯಿ ಮುಟ್ಟ ಕರಿನ 7 ವರ್ಷಡು ಈ ಸಂಘ ಸಂಸ್ಥೆಗಳು ಮಸ್ತ್ ದಾರಿ ಕೊರಿಯರು ಕೊಡು ಅನೇಕ ರಡ್ಡೆ ಕಾರಣ ಒಂಜಿ ನಾಯಕತ್ವ ಸರಿ ಇಪ್ಪಡು ಅಂಚಿನ ನಾಯಕತ್ವ ಇಪ್ಪನಂಚಿನ ಐಕಲ್ ಹರಿಶೆಟ್ಟಿ ಕೂಡ ಅಭಿನಂದನೆ ಪಣಂದು ನರೇಂದ್ರ ಮೋದಿ ನಟ್ಟು ಕೂಡ ಪುದರವು ಬರ್ಪಣ ಬನ್ಲೆ ಅಮಿತ್ ಶಾ ಕೋಟಿ ನಡ ಕೂಡ ಪುದರವು ಬನ್ಲೆ ಚೆನ್ನೈ ಅಂಚ ಐಕಲ್ ಹರಿಶೆಟ್ಟಿ ಕೂಡ ಪುದರವು ಬನ್ಲೆ ಕರ್ನೀರ ವಿಶ್ವನಾಥ್ ಶೆಟ್ಟಿ ಅಕ್ಲು ಒಂಜಿ ಜೋಡೆ ಎತ್ತಿತ್ತಲಾಗ ಹೊಂಪರದ ಘಟ್ಟದ ಮಿತಿ ಅವ ಅಂಚ ಏರಿ ಎಂಚಿನ ಕಣ್ಣು ಮುಟ್ಟು ಅಕ್ಲು ಗಟ್ಟಿಡಿ ಉಂಟು ಸಾಧಾರಣ ಕರ್ನಾಟಕ ವಿಶ್ವನಾಥ್ ಸಾಧಾರಣ 1 ವರ್ಷದ ನೆತ್ತಪಿರೋಡು ಸಾಧನೆ ಉಂಟು ಅಕ್ಲು ಅಕ್ಲು ಗುರ್ತಾರ ದುಂಬುಲ ಮಕ್ಳು ಪುದರಕ್ಕೆ ನಿತ್ತೇನೆ ಐಕಲ್ ಹರಿಶೆಟ್ಟಿ ಕರ್ನಾಟಕ ವಿಶ್ವನಾಥೇನೆ ಐಕಲ್ ಹರಿಶೆಟ್ಟಿ ಕರ್ನಾಟಕ ವಿಶ್ವನಾಥೇನೆ ಅಂಡ ಇದೀಕಲ ಅಕ್ಕಲು ದೇವರ ಆಶೀರ್ವಾದ ಒಟ್ಟಿಗೆ ಎತ್ತಿದ್ದು ಈ ಸಂಘವನ್ನು ಈ ಲೆವೆಲ್ ಮುಟ್ಟಕೊಂಡತ್ತೇರಿ ನನ್ನ ಎಲ್ಲ ಅಂಜಿದ ಜನವರಿ 14 ತಾರೀಕಿದ್ದು ಬೊಕ್ಕ ಏನಂಜಿ 15 ಹತ್ತಂದಾಂಡ ಮಕರ ಸಂಕ್ರಮಣ ಬೊಕ್ಕ ಡಿಸೆಂಬರ್ 31 ಬೊಕ್ಕ ನಮ್ಮ ಉತ್ತರಾಯಣ ಬರ್ಪುಂಡು ಮನ್ಪಂಚ ಉದ್ಘಾಟನೆಗೆ 15 ದಿನದ ಬೊಕ್ಕದ ಅಂಕಲ್ ತಾರೀಕು ನಿಗದಿ ಮಂತದ ಅಂಚಿನ ಕಾರ್ಯಕ್ರಮ ನಮ್ಮ ಕರ್ನಾಟಕ ವಿಶ್ವನಾಥನ ಸಾರ್ 1 ಎಕರೆ ಜಾಗನು ಕೊಡ್ತೇವೆ ಆಯ್ತಾ 5 ಲಕ್ಷ ಬೆಲೆ ಅಂದ ಗೌರ್ಮೆಂಟ್ ಕೋಪನೋಡು 1 ಕೋಟಿ ಮುಟ್ಟ ಬರಲ್ಲ ಯಾವು ಅಂಚಿನ ಒಂಜಿ ಮಲ್ಲ ದಾನಿಲ್ಲ ನಮ್ಮೊಟ್ಟಿಗೂ ಕರ್ನಾಟಕ ವಿಶ್ವನಾಥನ ವೇದಿಕೆ ಎತ್ತಿನಕ್ಕಲ್ಲಿ ಮಾತಾಡಲಿ ನಮ್ಮ ರಾಜೇಂದ್ರನೇ ಪಾತಾರೆ ಉದಾಹರಣೆ ಉಳ್ಳೆ ನಮ್ಮೊಟ್ಟು ಸುರುಕು ಎಂಕ್ಲ ಈ ಫೆಡರೇಷನ್ಗೆ ಒಂದು 25 ಲಕ್ಷ ರೂಪಾಯಿ ಅಮೌಂಟ್ ಕೊಡ್ತಾನೆ ಏರನ್ಕೇಂಡ ಉದಾಹರಣೆ ಮುನಿಯಾಲು ಅದ್ರ ಬಗ್ಗೆ ಮಸ್ತ್ ಜನ ಕೊರಿಯರು ಒಂಜಿ ಸಾಧನೆ ಎಂಚ ಅನ್ನಕೇಂಡ ಒಂಜಿ ನಮ್ಮ ಮುಲ್ಕಿದ ಜಾಗಡು ನಮ್ಮ ಮಹಾಮಲ್ಲ ದಾನಿ ಮಲ್ಲ ದಾನಿಲೇಡು ಮಲ್ಲ ದಾನಿ ಪನ್ವೆ ದಾನಿಲಿ ಅನೇಕ ಜನರು ಒಂದು ಶಾರ್ಟ್ ಪೀರಿಯಡ್ ಬರ್ತದೆ ಒಂದು ಬಂಟರ ಸಂಘವನ್ನು ಸರಿ ಕಟ್ಟಾದ ದೆರ್ತ ಪತ್ತನ ಜಾಗತಿಕ ಬಂಟರ ನೀರನ್ಕೇಂಡ ನಮ್ಮ ಕೂಡೂರು ಕನ್ಯನ ಸದಾಶಿವ ಶೆಟ್ಟಿ ಅದರ ಮುಖಾಂತರವಾದ ಈ ಹಾಲಿಗೆ ನಮ್ಮ ಜೈದ ಹಾಲ ಖಂಡಿತವಾದಲ್ಲ 14 ತಾರೀಕು ಒಳಗೆ ಅವು ಕ್ಲಿಯರ್ ಅದು ಲೋಕಾರ್ಪಣೆ ಆಯ್ರಂಡು ಅಂಚನೆ ಪ್ರಕಾಶ್ ಶೆಟ್ಟಿ ಬಂಜಾರ ಆನಂದ್ ಶೆಟ್ಟಿ ತೋನ್ಸೆ ರಾಕ್ಷಿ ಬಿಲ್ಡರ್ದಾರ್ ಎನ್ನ ಆತ್ಮೀಯರ ಏನಂಚಿತನ ಉಡುಪಿ ಹೋಟೆಲ್ದ ಶಿವಚಂದ್ರ ಶೆಟ್ಟಿ ಮಸ್ತ್ ಜನ ನೆತ್ತಪಿರೋಡು ಮಲ್ಲ ದಾನವನ್ನು ಕೊಡದು ಎಲ್ಲಂಜಿ ಲೋಕಾರ್ಪಣೆ ಆಯ್ರಂಡು ನಮಗೂ ಬಾರಿ ಪೆರ್ಮೆ ಬೋಡು ನಮಗೆ ನಮ್ಮ ಬಂಟೋಡು ಪುಟ್ಟದ ಅಂದು ಎಲ್ಲಂಜಿ 14 ತಾರೀಕು ದಾನಿ ಬಾರಿ ಮಲ್ಲ ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಈ ಲೋಕಾರ್ಪಣೆ ಆಗಿ ಕೂಡಲೇ ಒಂದು ಬಂಟೆರ ಪಂಡ ನಾವು ದುಂಬುದ ಬರ್ಪಣ ದೇಂಟು ಬಂಟರ ಎಂಚ ಇಪ್ಪಡು ಪಂಡ ಇಷ್ಟು ಒಂದು ಅರ್ಧ ಗಂಟೆದ ಒಂದು ಪ್ರವಚನ ಒಂದು ಸೆಮಿನಾರ್ ತಾಲೂಕಿನ ಇಪ್ಪಡು ಯಾಕೆ ಮಾತೆಲ್ಲ ಬರೋಡು ನಮ್ಮ ಪ್ರತಿಯೊರಿಲ್ಲ ಏನಾಡ್ದು ಆ ಪೂಜೆ ಏನಾಡ್ದು ಆವಂದು ಒಂದು ಪಂಪನಕ್ಕೆ ಜರಾಂಶ ಉದಾಹರಣೆಗೂ ಅಂಚಿತನ ಮಸ್ತ್ ಜನ ನಮ್ಮ ಹಾಲ್ದ ದೊಡ್ಡ ಕುಲೊಂದಿಲ್ಲ ಅನ್ನಮ್ಮ ಬಂಟರ್ನ ಒಂದು ಚಿತ್ರಣನೇ ಬದಲಾರ ಸಾಧ್ಯತೆ ಉಂಟು ಅವು ಹಾಲ್ ದಾನಿ ನಮ್ಮ ಮಲ್ಲ ದಾನಿಲ ಪ್ರಕಾಶ್ ಶೆಟ್ಟಿ ಬಂಜಾರ ಆದಿಪ್ಪು ಸದಾಶಿವನ್ನೇ ಆದಿಪ್ಪು ಶಶಿಕಿರಣ್ ಶೆಟ್ಟಿ ಆದಿಪ್ಪು ಆತನ ಕೂಡೂರು ಕದಾಶ
ಸದಾಶಿವನ ಮುಖಾಂತರವಾದಿ ಇಂಚಿನ ಅನೇಕ ಉದ್ಯಮಿಗಳ ಮುಖ ದನದಮ್ಮುಗು ಬಂಟನಾಗಿ ಎಂಚೆಪ್ಪೋಡು ಪಂಪನಕ್ಕೆ ಅಲ್ಲಿ ಬುನಿಯಾದಿನ ಪಾಡಲ್ಲ ನಮ್ಮ ದಾದಾ ಬುನಿಯಾದಿ ಪಾಠ ಅಂತ ಪಂಡ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲಾ ಸಾಧಾರಣ 2,000 ಕೋಟಿ ಬಿತ್ತು ದಾನ ಪುಣ್ಯದ ಕಾರ್ಯಕ್ರಮಲಾಪ ಅದು ಅನೇಕ ಕಾರ್ಯಕ್ರಮಗಳು ದೇವರನ ಕಾರ್ಯಕ್ರಮ ನಮ್ಮನೆ ದೇವರು ನಮಗೆ ಕೊಡ್ತೆ ಅದು ಒಂದು ಅಂಶ ನಮ್ಮ ದೇವರೇ ಕೊಡೋದಿಲ್ಲ ದೇವರೇ ಕೊಡ್ಪುನ ತಪ್ಪಾಗ್ತಿ ಅಂಡ್ ಅವು ಏತು ಉಪಯೋಗ ಪಂಪನೆಗೆ ನಾನು ವಿಮರ್ಶೆ ಮಲ್ಪರ ಸಾಧ್ಯತೆ ಆನಿ ಇಪ್ಪರ ಸಾಧ್ಯತೆ ಉಂಡಾನಿ 2,000 ಕೋಟಿ ಪಂಡ ಅವು ಎಲ್ಲಿ ಅಮೌಂಟ್ ಹತ್ತು 2,000 ಕೋಟಿ ಸಾಧಾರಣ 1,500 ಕೋಟಿ ರೂಪಾಯಿ ಕೊರಪು ನೀರು ಕೇಂಡ ನಮ್ಮ ಬಂಟರ್ ನಕಲು ನಮ್ಮ ಇಂಚಿನ ಮಾಮಲ್ಲ ಕಾರ್ಯಕ್ರಮ ದಾನಿಲ ಅದು ಬರ್ಪ ಅವೇ ತೊಡನಿ ಒಂದು ಒಂಟೆಗೆ ಎತ್ತದ ಒಂದು ಉಪಯೋಗ ಮಂತಂದಾಂಡ ಒಂದು ವ್ಯವಸ್ಥೆಗೆ ನಮ್ಮ ಜಪ್ಪರಲ್ಲ ಒಂಜಿ ಸುತ್ತದ ಮಾತುಕತೆ ಮಾತ್ರ ಆತನಿ ಆಯ್ತಾ ಕರೆಕ್ಟ್ ವಿಮರ್ಶೆ ಆಯ್ಕೆ ನಮ್ಮ ಅನೌನ್ಸ್ಮೆಂಟ್ ಮನ್ಪಗಂದಿಲ್ಲ ಅಂಚಿನ ಆ ಕಾರ್ಯಕ್ರಮಗಳು ಆನಿ ನಮ್ಮ ಜಾಗತಿಕ ಬಂಟರ ಸದಾಶಿವ ಶೆಟ್ಟಿ ಸಂಕೀರ್ಣಡು ಆಯ್ತಾ ಲೋಕಾರ್ಪಣೆ ಮನ್ಪುನಾನಿ ಮಹತ್ ಕಾರ್ಯಕ್ಕೆ ನಮ್ಮ ఆయన అనౌನ್ಸ್ಮೆಂಟ್ ಮನ್ಪುನ ಒಂದು ಉದ್ದೇಶ ನಮ್ಮ ಮಾತಾ ಉಲ್ಲ ಆ ಉದ್ದೇಶ ಎಲ್ಲ ದೇವರ ದಯವಿಟ್ಟು ಖಂಡಿತವಾದಲು ಅವು ನೆರವೇರಂಡು ನಮ್ಮ ಮನ್ಪನಂಚಿನ ಕೆಲಸ ಇತರ ಸಮಾಜದ ಮಾದರಿ ಆಪನಂಚಿನ ಕೆಲಸ ಅಲ್ಲ ನಮ್ಮ ಆದಿ ನೋಡು ಮನ್ಪರಲ್ಲ ನಮ್ಮ ವಿನಂತಿ ಐತೆ ಸದಾಶಿವನ ಇನ್ನೊಂದು BPL ಕಾರ್ಡ್ದಾಗ್ಲಿ ನಮ್ಮ ಸಮಾಜ ಇಪ್ಪರ್ನ ಬಲ್ಲಿಂದ ಬಾರಿ ಎಡ್ಡೆ ಅವು ಒಂದು ಆಲೋಚನೆ ಅವು BPL ಕಾರ್ಡ್ ಇಜ್ಜನ್ನೇ ಉಳ್ಳೆ ಎಂದು ಪಂಡದಂಡ ನಮ್ಮ ಬಂಟ ಸಮಾಜೋಡು ಬಡತನನೇ ನಿರ್ಮೂಲನ ಆಪುಣು ಪಂಡದು ಆಯ್ತು ಅರ್ಥ ಪ್ರತಿ ಊರಿಲ್ಲ ಬಂಟೆ ಒಂದು ನಾಲಿಲ್ಲದ ಫ್ಯಾಮಿಲಿನಿ ದೆರ್ತು ಪತ್ತೆ ಅಂದ ಖಂಡಿತವಾದ್ರೆ ನಮ್ಮ ಬಂಟ ಸಮಾಜೋಡು ಬಡವರ ಪನಪು ಇಪ್ಪರ ಸಾಧನೆ ಇಜ್ಜಿಂದ ಪನಪು ಅಂಚದಂಜಿ ವಿಚಾರಗಳು ನಮ್ಮ ಸದಾಶಿವಣ್ಣಿಲ ಉಳ್ಳೇರು ಅಂಚನೆ ಪ್ರಕಾಶ್ ಶೆಟ್ಟಿ ಬಂದರು ಆರ ಪುತ್ತಡ ಪನೋಡ ಆಪು ದಯನ್ ಪಂಡದಂಡ ನಾವು ಕಡೆ ಪಂಡೆ ನಮ್ಮ ಜೋಕ್ಲು ಏರೇರ್ನ ಕಥೆನ ಪನೋಡು ನಿಜ್ಜಿ ಆಯನ ಕಥೆ ಎಮ್ಮೆನ ಕಥೆ ಬುಡ್ಚಿ ನಂಗೆ ನಮ್ಮ ಪ್ರಕಾಶ್ ಶೆಟ್ಟಿ ಬಂಜನ ಕಥೆ ಪಂಡಲ್ಲ ಯಾವ ಉಣ್ಣಂಗೆ ಒಂದು ಎಲ್ಲೇ ಊಡು ಪುಟ್ಟದಾರು ಸಾಧಾರಣ 40,000 ಕೋಟಿ ಮಿತ್ತದ ಟರ್ನ್ ಓವರ್ ಅನ್ಪನ ಏಕೈಕ ಬಂಟೆ ಇತ್ತೆ ಅಂದ ಪ್ರಕಾಶ್ ಶೆಟ್ಟಿ ಬಂಜಾರ ಪಂಡಕ್ಕೆ ಬರೀ ಸಂತೋಷನ ಪಡೆಪಾನು ಆ ಕೊಡುಗರ ಶಶಿಕಿರಣ್ ಆ ನಮ್ಮ ಊಡೆ ಪುಟ್ಟದನಾರು ಸಾಧಾರಣ 20,000 ಕೋಟಿ ಮಿತ್ತ ಒಂದು ಆಯೋಜನೆ ಮಂತ ಒಂದು ಸಂತ ನಡಪುಣ್ಣಾರು ಕೇಂಡ ಅವು ಶಶಿಕಿರಣ್ ಶೆಟ್ರು ನಮ್ಮ ಆಲ್ಕಾರಗೋದಾರು ಸದಾಶಿವಣ್ಣೆ ಇಲ್ಲರು ನಮ್ಮ ಹೇರಂಬ ಕೆಮಿಕಲ್ದ ಬಾರಿ ಮಲ್ಲ ಒಂದು ಉದ್ಯಮ ಸಾಧಾರಣ 3,000 ಜನರನ್ನ ಕಂಪನಿ ಕೆಲಸ ಮಂತ ಒಂದಿಲ್ಲ 3,000 ಕೋಟಿ ಮಿತ್ತು ಅರ್ನ ಕಂಪನಿ ಟರ್ನ್ ಓವರ್ ಇಲ್ಲ ಆರ್ಲ ಬರ್ತದೆ ನಮ್ಮ ಸಮಾಜ ಒಟ್ಟು ಬೇರೆ ನಿತ್ಯ ನಮ್ಮ ಜೋಕ್ಲಿಗೆ ಅಂಚಿತನಗಳ ಎಕ್ಸಾಂಪಲ್ ಅಡಿಗೆ ಆನಂದನ್ನೇ ಉಳ್ಳೇರು ನಮ್ಮ ಮಿಂಚಿತನ ಅನೇಕ ಜನ ನಮ್ಮೊಟ್ಟಿಗೂ ನಮ್ಮ ಸಮಾಜದ ಬಲೆಯನ್ನಾಗಲಿ ಉಳ್ಳರು ಅವು ಜೋಕ್ಲ ಎಕ್ಸಾಂಪಲ್ ಕೇರಿಂದ ಅಕ್ಲ ನಮ್ಮ ಎಕ್ಸಾಂಪಲ್ ಅಂತ ಪನೋಡು ಎಲ್ಲಂಜಿದ ಕಾರ್ಯಕ್ರಮಕ್ಕೂ ಜೋಕ್ಲು ಎತ್ತಂದು ಬರೋಡು ಜೋಕ್ಲು ಬಂಡ ಎಲ್ಲೇ ಜೋಕ್ಲು ಪನ್ಪುಜಾನೆ ಏರು ಮಾತ ಕಾಲೇಜ್ ಓಪನ್ ಜೋಕ್ಲು ಇತ್ತ ಅಂದ ವಾರ ಬರ್ಪುಣದ ಗೊತ್ತು ಜಂಕ್ ಅಂಡ ಜೋಕ್ಲು ಎತ್ತಂದು ಬೇಡ ನಿಂಚಿತನ ಮಲಮಲ್ಲ ವ್ಯಕ್ತಿದ ನಮ್ಮ ಬಂಟ ಸಮಾಜದ ಬಂಧುಗಳು ಬತ್ತು ವೇದಿಕೆ ಪಾತ್ರನ ಕೆಬಿಆರಕ್ಕೆ ಏನು ಹೊಡೆದ ನಮ್ಮ ಜೋಕ್ಲು ಎತ್ತಂದು ಬರೋಡು ನಮ್ಮ ಅರ್ಧಾಪು ನಾವು ಮಂತ್ರಾದ ನಮ್ಮ ದುಂಬದ ಪೀಳಿಗೆ ನಾವು ಏನು ನಡಪು ಕೇಂಡ ನಮ್ಮ ದುಂಬು ವರ್ಪುನ ಜವನೇರು ನಮ್ಮ ಗಿರೀಶ್ ಶೆಟ್ಟಿ ತೆಲ್ಲರ ಬಾರಿ ಮಲ್ಲ ಯೋಜನೆ ಇಲ್ಲ ಇಂಕ್ಲು ಕೈಪಾಡಿನಟ್ಟು ಸಾಧಾರಣ ಒಂದು 10 ಕೋಟಿ ರೂಪಾಯಿ ಒಟ್ಟು ಮಂತದ್ದು ಬಂಟೇರ್ನ ಜವಾನಿಯರಿಗೆ ಶಾರ್ಪ್ ಟ್ಯಾಂಕ್ ದಲಕ ಗೊತ್ತಿತ್ತು ನಿಗ್ಲ ತೂತಿರ ಇದಾದ ವಿಷಯ ನಂಚಿತ್ರ ಒಂದು ಉದ್ಯಮ ಮಂತ್ರಿಂದ ಆ ನಿಟ್ಟದ ಒಂದು ವ್ಯವಸ್ಥೆಗಳ ಇಂಕ್ಲು ಯೋಜನೆ ಪಾಡಂದ ಅವು ಏತು ನಮ್ಮ 14 ತಾರೀಕು ಜನವರಿ ಪೊಕ್ಕ ಐನು ಕಾರ್ಯರೂಪ ಕೊನಪ್ಪು ನಂಚಿತ್ರ ಒಂದು ವ್ಯವಸ್ಥೆನೆ ಮಲ್ಪೋಡು ನಿಂಕ್ಲು ಆಲೋಚನೆ ಮಂತದ ಐಕ್ಲು ನಿಕ್ಲ ಮಾತನೆಲ್ಲ ಅನುಗ್ರಹ ಇಪ್ಪಾಡು ಎಲ್ಲ ಮನ್ಪು ನಂಚಿನ ಕೆಲಸವು ದೊಡ್ಡ ಕೊರ್ನಾಯನೇ ಪದೇ ಪನೊಂದಿಪ್ಪೇರು ದೊಡ್ಡ ಕೊರ್ನಾಯನೇ ಮಲ್ಲ ಜನ ಅಂದತ್ತು ಒರಿ ನಮ್ಮ ಬಂದು ನಮ್ಮ ಸಮಾಜದ ಬಗ್ಗೆ ಕೆಟ್ಟ ರೀತಿಯಲ್ಲಿ ಪಾತ್ರವೇ ಅಂದಾಂಡ ಒಂದು ಸಮಾಜವು ಬಂಟ ಸಂಘ ಹಿಂಗೆ ದಾಯಲ್ಲಿ ಪಂಪನ ಒಂಜಿ ಬಂಟ ಎತ್ತಿ ಅಂದಾಂಡ ಆನ ಸರಿದಾರಿ ಕೊಣತದ್ದು ಆಯನ ಒಟ್ಟು ಕೊಣತದ್ದು ನಮ್ಮೊಟ್ಟು ಗುಣಸ ಮನ್ಪನ ಜನಕ್ಕೆ ಎತ್ತಲ್ಲ ಅವಳು ನಿಕ್ಲು ಮನ್ಪನ ಹಂಚಿದ ಬಂಟ ಸಮಾಜ ಸೇವೆ ಎಂದು ಪಂಡಲೆ ನಾನು ಬಾರಿ ಸಂತೋಷನ ಪಡೆಪೇನು ದಾಯಂದು ಕೇಂಡ ಬಂಟದ ದಾಯಗ ಒಟ್ಟು ಆಪುಜಿನ ಕೇಂದ್ರ ಒಂಜಿ ಬಂಟ ಸಂಘ ಇತ್ತು ನನ್ನ ತಾಲೂಕುಡು ಆಯ್ತಾ ಬರೀತ ಇಲ್ಲದೆ ಬರ್ಪೂಜೆ ಬಂಟೆನಾದಿಪ್ಪ ಪಂಪಲ್ನೇ ಜಂಬೆ ಆ ಪಾಪದ ಇಪ್ಪರ ಸಾಧ್ಯತೆ ಉಂಡು ಆ ಬಡ್ಚಿ ಮಾರ ಅಕ್ಲು ಬರ್ಪೂಜೆರು ದಾಯನ್ ಪಂಡ ಬರ್ರ ಎಡ್ಡ ಪೂಜೆ ದಾಯನ್ ಪಂಡ ಅಲ್ಪ ಮಾತೆಲ್ಲ ಎಡ್ಡನ್ನಕ್ಲ ಇಪ್ಪು ಯಾನ್ ಪುಣ ನನಗೆ ಏನ ಇಪ್ಪುಜಿ ನಮ್ಮ ಕೆಲಸ ಹೆಂಚು ನನಗೆ ನಮ್ಮ ಬರಟ ಏರು ಬಂಟ ಇಲ್ಲೇನ ಪಾಪದ ಇಪ್ಪಡೆ ಕೂಲಿ ಬೆಲೆ ಮಂತಂದು ಇಪ್ಪಡ ಆನಲ್ಲ ಎತ್ತೊಂದು ವರ್ಷ ಗೊರ ಅಂಡಲ್ಲ ಬಂಟ ಸಂಘಗಳು ಎತ್ತೊಂದು ಬರೋರು ಅಂಚಂದ ಮಾತ್ರ ನಮ್ಮ ಬಂಟ ಸಮಾಜ ಬೆಳೆಯರೇ ಸಾಧ್ಯ ಕೆಳಮಟ್ಟದ ಒಂದು ಬಂಟ ಎತ್ತೆ ಅಂದ ಆಯನ ಒಂಜಿ ಮೇನ್ ವೇದಿಕೆ ಕೊಣಪ್ಪನಂಚಿನ ವ್ಯವಸ್ಥೆಲ ನಾವು ಬಂಟ ಸಂಘದ ಆವಡ್ದು ಐಕಲ್ ಶೆಟ್ರು ಇಂಚಿದ ನಮ್ಮಲ್ಲ ವೇದಿಕೆ ಕುಳ್ಳಂಚಿದ ಮಾತಾ ಹಿರಿಯರು ಮಲ್ಲ ದಾನಿಲ್ ನಕಲು ಇಂಚ ಸದಾಶಿವಣ್ಣನ ಅಂಚಿನ ಆಲೋಚನೆ ಮನ್ಪನಂಚಿತನ ಒಂಜಿ ಮಲ್ಲ ದಾನಿಲ್ ನಕಲು ಇತ್ತಂದ ನಮ್ಮ ಬಂಟ ಸಂಘವು ಏಪಗಳ ತೊಂದರೆ ಇಜ್ಜಿ ಬಂಟರಾದ ಪುಟ್ಟನೇ ನಮ್ಮ ಸಮಾಜದ ಮಲ್ಲ ಭಾಗ್ಯ ಐಟ್ಲ ಬಂಟ ಏನ್ ಪಂಡದಾನ ಹಾಗೆ ಸ್ವಾಭಿಮಾನ ಇತ್ತು ನಾವು ಖಂಡಿತವು ಸ್ವಾಭಿಮಾನ ಬಿಡಂದೆ ನಮ್ಮ ಬಂಟೆಯಲ್ಲಿ ವಾತಲು ಒಟ್ಟಾದ ಇಪ್ಪುಗ ಅಂತ ಪನ್ಪನಂಚಿನ ಪಾತ್ರವನ್ನು ಪಣಂದು ಇನ್ನು ವೇದಿಕೆ ಎಂಗ ಪಾತ್ರ ಅವಕಾಶ ಮಂತ್ರಿಗಳಿಗೆ ಮಾತ್ರ ಹೊಂದಿಸಿದ ಪಾತ್ರ ಉಂಟವೆ ಜೈ ಶ್ರೀರಾಮ್.
ಜಾಗತಿಕ ಬಂಟರ ಸಂಘಗಳ ಕೂಟದ ಎಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ಒತ್ತಾಸೆಯಾಗಿರುವ ಹಲವು ಬಂಟರ ಸಂಘಗಳ ಅಧ್ಯಕ್ಷರುಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ವೇದಿಕೆಗೆ ಬಂದು ಒಂದು ಪುಷ್ಪದ ಗೌರವವನ್ನು ಪಡೆಯುವಂತೆ ಅವರಲ್ಲಿ ಪ್ರೀತಿಯಿಂದ ಗೌರವದಿಂದ ವಿನಂತಿ ಮಾಡಿಕೊಳ್ತಾ, ಮುಲ್ಕಿ ಬಂಟರ ಸಂಘದಿಂದ ಶ್ರೀಮತಿ ಭಾನುಮತಿ ಶೆಟ್ಟಿ, ಸುರತ್ಕಲ್ ಬಂಟರ ಸಂಘದಿಂದ ಶ್ರೀ ಜಗನ್ನಾಥ ಶೆಟ್ಟಿ ಬಾಳ ಶಾಲು ಮತ್ತು ಪುಷ್ಪದ ಗೌರವವನ್ನು ಪಡೆದುಕೊಳ್ಳುವಂತೆ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ, ಉದಯ್ ಕುಮಾರ್ ರೈ ಸಾಲೆತ್ತೂರು ಬಂಟರ ಸಂಘ, ಶಶಿಧರ ಶೆಟ್ಟಿ ಬೈಂದೂರು ಬಂಟರ ಸಂಘ, ಶಂಕರ ಶೆಟ್ಟಿ ಬಿಸಿ ರೋಡ್ ವಲಯ ಬಂಟರ ಸಂಘ, ಜಯಂತ್ ಶೆಟ್ಟಿ ಭಂಡಾರಗುತ್ತು ಬೆಳ್ತಂಗಡಿ ಬಂಟರ ಸಂಘ, ರತ್ನಾಕರ ಶೆಟ್ಟಿ ಎಕ್ಕಾರು ಬಂಟರ ಸಂಘ, ಮಾಧವರೈ ಮಾಣಿ ವಲಯ ಬಂಟರ ಸಂಘ, ಸಂತೋಷ್ ಶೆಟ್ಟಿ ಗುರುಪುರ ಬಂಟರ ಸಂಘ, ಸುನೀತಾ ಉದಯ್ ಕುಮಾರ್ ರೈ ಸಾಲೆತ್ತೂರು ವಲಯ ಬಂಟರ ಸಂಘದ ಮಹಿಳಾ ವಿಭಾಗ, ಸರೋಜಾ ಶೆಟ್ಟಿ ಸುರತ್ಕಲ್ ಮಹಿಳಾ ವೇದಿಕೆ ಬಂಟರ ಸಂಘದ ಮಹಿಳಾ ವಿಭಾಗದ ಸಾರಥಿಯಾಗಿರುವ ಸರೋಜಾ ಶೆಟ್ಟಿ, ಹುಬ್ಳಿ ಬಂಟರ ಸಂಘದ ರವೀಂದ್ರನಾಥ ಶೆಟ್ಟಿ ಅವರು, ತೋನ್ಸೆ ಬಂಟರ ಸಂಘದಿಂದ ಶ್ರೀ ಮನೋಹರ ಶೆಟ್ಟಿ ಅವರು, ಹುಬ್ಳಿ ಬಂಟರ ಸಂಘದ ರವೀಂದ್ರನಾಥ ಶೆಟ್ಟಿ ಅವರು, ರಾಧಾಕೃಷ್ಣ ರೈ ಬೆಳ್ಳೂರು ವಲಯದ ಅಧ್ಯಕ್ಷರು ಬೆಳ್ಳೂರು ವಲಯ ಬಂಟರ ಸಂಘ, ಮೋಹನ್ ಶೆಟ್ಟಿ ಕಾವಳಕಟ್ಟೆ, ಬಂಟ್ವಾಳ ತಾಲೂಕಿನಿಂದ ಮೋಹನ ಶೆಟ್ಟಿ ಕಾವಳಕಟ್ಟೆ, ಜಗದೀಶ್ ರೈ ಬಂಟರ ಸಂಘ ಇರಾವಲಯ, ಪೂರ್ಣಿಮಾ ಹೆಗ್ಡೆ ಕಾರ್ಕಳ ಬಂಟರ ಸಂಘ, ಸಾಯಿನಾಥ್ ಶೆಟ್ಟಿ ಶಿರುವ ಬಂಟರ ಸಂಘ, ಜರ್ಮನಿ ತುಳುಕೂಟದಲ್ಲಿ ಸಾಕಷ್ಟು ತುಳುವಿನ ಕೆಲಸಗಳನ್ನು ಮಾಡಿರುವ ಭಾನುಮತಿ ಶೆಟ್ಟಿಯವರು, ಜಯಂತಿ ಶೆಟ್ಟಿ ಕುಕ್ಕುಂದೂರು ಮಹಿಳಾ ಘಟಕದ ಅಧ್ಯಕ್ಷರು, ಪ್ರಸ್ತುತ ಬಂಟರಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷರು ಆಗಿರುವ ಶ್ರೀ ಕಾವು ಹೇಮನಾಥ ಶೆಟ್ಟಿಯವರು, ಬಜ್ಪೆ ಬಂಟರ ಸಂಘದ ಶ್ರೀ ದೇವಿ ಪ್ರಸಾದ್ ಶೆಟ್ಟಿಯವರು, ಕುಂದಾಪುರ ಬಂಟರ ಸಂಘದಿಂದ ಅಂಪಾರು ನಿತ್ಯಾನಂದ ಶೆಟ್ಟಿಯವರು, ಬಂಟರಯಾನೆ ನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀ ಎಂ ಕರುಣಾಕರ ಶೆಟ್ಟಿಯವರು, ಶ್ರೀ ಜಯರಾಮ್ ಶೆಟ್ಟಿ ಬೆಳ್ತಂಗಡಿ ಬಂಟರಯಾನೆ ನಾಡವರ ಮಾತೃ ಸಂಘದ ಮಂಗಳೂರು ತಾಲೂಕು ಸಮಿತಿಯ ಸಂಚಾಲಕರಾಗಿರುವ ದಿವಾಕರ ಶೆಟ್ಟಿ ಸಾಮಾನ್ಯವರು, ಆನಂದ ಶೆಟ್ಟಿ ಅಡ್ಯಾರ್ ಕಾವೂರು ಬಂಟರ ಸಂಘ, ಶ್ರೀ ಜಯಶೀಲ ಅಡ್ಯಂತಾಯ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು, ಈ ಬಾರಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವವರು ಜಯಶೀಲ ಅಡ್ಯಂತಾಯ ಅವರು,
ದಿವಾಕರ ಶೆಟ್ಟಿ, ಶಿವಮೊಗ್ಗ ಹೊಸನಗರ. ತಾಲೂಕು ಬಂಟರ ಸಂಘದ ಸಂಚಾಲಕರಾಗಿರುವ ದಂಬೆಕಾನ ಸದಾಶಿವ ಶೆಟ್ಟಿ ಅವರು. ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ, ಗ್ರಾಮೀಣ ಸಂಘ ಉಡುಪಿ. ರಾಧಾಕೃಷ್ಣ ವಿಟ್ಲ ಬಂಟರ ಸಂಘ. ರಾಧಾಕೃಷ್ಣ ಶೆಟ್ಟಿ. ಶ್ರೀ ಜಯರಾಮ ಶೆಟ್ಟಿ, ಬೆಳ್ತಂಗಡಿ ಸಂಘದ ಮಾಜಿ ಅಧ್ಯಕ್ಷರು. ಪೋಷಕ ಸದಸ್ಯರಾಗಿರುವ ಸತೀಶ್ ಚಂದ್ರ ಶೆಟ್ಟಿ ಅಕ್ಕುಂಚಿಯವರು. ಕಂಕನಾಡಿ ಬಂಟರ ಸಂಘದ ನಾಗೇಶ್ ಶೆಟ್ಟಿಯವರು. ಸತೀಶ್ ಚಂದ್ರ ಶೆಟ್ಟಿ ಅಕ್ಕುಂಜೆ ನಮ್ಮ ಪೋಷಕ ಸದಸ್ಯರು. ಬಹಳ ಸಂತೋಷ ಈ ಜಾಗತಿಕ ಬಂಟರ ಸಂಘದ ಐಕಾಳ ಹರಿಶಣ್ಣೆ ಒಂಜಾಯ್ತ ಯಜಮಾನಿಕೆಗೆ ತುಂಬಿಬೇಕ ಶಶೆಣ್ಣೆ ಪರ್ಲಕನೆ ಸರಿಸುಮಾರು 7 ವರ್ಷ ಬೊಕ್ಕ ಬಹಳ ಕ್ರಾಂತಿಕಾರಿ ಆಯ್ನ, ಬಹಳ ಸಮಾಜಮುಖಿ ಆಯ್ನ, ಸಮಾಜಕ್ಕೆ ಇಂದಿತ್ತ ಅಗತ್ಯ ಪುನಃ ಎಡ್ಡೆ ಬೇಲಿಯನ್ನು ಮಾತೇರನ್ನು ಒಟ್ಟು ಪಾಡದ ಮಲ್ತೊಂದುಲ್ಲೇರು ಪನ್ಪಯಕ್ಕೆ ನಮ್ಮ ಮಾತಾ ಸಾಕ್ಷಿ ಆದಿಲ್ಲ ಅಂಚಿನ ಎಡ್ಡೆ ಕೆಲಸನ ಹರಿಶಣ್ಣೆ ಮಲ್ತೊಂದುಲ್ಲೇರು ಐತ ಮುಂದುವರಿದ ಭಾಗ ಅದು ಸುರುಕಾದ ಆರು ಪರ್ಲಕನೆ ಸುಮಾರು 7 ವರ್ಷ ಮಾತೇರಲ್ಲ ದುಡ್ಡು ಕೇಂದ್ರ ಪತ ಬತ್ತದ ದುಡ್ಡು ಕೇಂದ್ರ ಒಟ್ಟು ಮಲ್ಬರ ಬಂಗ ಎತ್ತುಂಡು ಈಗ ಮುಂಜೆ 5 ಲಕ್ಷ ಒಟ್ಟು ಮಲ್ಬರ ಪೊಂಡ ಎನ್ನೋಡು ಏತು ಬಂಗ ಉಂಡು ಅಂಚಿನ ದಿನಾಟ್ ಒಂದು 25 ಕೋಟಿ ಇರ್ಲ ಜಾಸ್ತಿ ದುಡ್ಡು ಗೋನತ್ತದ ಮಾತ ಸಮಾಜ ಕೊರ್ಪ ಬೇಲಿನ ಮಲ್ಲ ಬೇಲಿನ ಮಲ್ದಿರನ ಅಂಡ ನಮ್ಮ ಹರಿಶಣ್ಣನ ಆರ ಏತ ಮನಸ್ಥಿತಿ ಹೆಂಚುಂಡು ನಮ್ಮ ಎನ್ನೋಡು ಆಯ್ತಾ ಮುಂದುವರಿದ ಭಾಗ ಆಯ್ತು ನಾನು ಏಪಲ ಒಂದೊಂದು ಶಾಶ್ವತವಾದ ಒರಿಯೋಡು ಪನ್ಪನ ನೆಲೆಟ್ ಆರ್ ಅಲ್ಪ ಒಂಜಿ ಜಾಗ ಇನಿ ನಮ್ಮನ ಜಗನ ಕೂಳೂರು ಕನ್ಯಾನ ಸದಾಶಿವಣ್ಣೆ ಮಲ್ಲ ಮನಸ್ಸು ಮಾಡ್ತದೆ ನೆಕ್ಕ ಮಲ್ಲ ಒಂಜಿ ಎದುರು ದಿನಾರು ಕೂಳೂರು ಕನ್ಯಾನ ಸದಾಶಿವಣ್ಣೆ ಆರು 5 ಕೋಟಿ ರೂಪಾಯಿ ಕೊರಿ ಕೂಡ್ಲೆ 1 ಎಕರೆ ಜಾಗಗೆ ತಂದು ಅಲ್ಪ ಒಂಜಿ ಪರ್ಮನೆಂಟ್ ದಾದಂಡ ಬೋರ್ಡು ಪನ್ಪುನ ಇನ್ನು ಮಸ್ತ್ ಜನ ಬೆತೆ ಬೇತೆ ಡಿಸ್ಕಷನ್ ಮಲ್ತೇರಿ ಆಂಡಲೆ ಪನ್ಪುನು ಇನ್ನಿದಲ್ಲ ಅಲ್ದ ಜಾಗದ ಆರ್ಟಿಸಿದಲ್ಲ ನಮ್ಮನ ಹರಿಶಣ್ಣನ ಪುದಾರಡಿಜ್ಜಿ ಅವು ಬಂಟೇನ ಪುದಾರಡಿಪ್ಪು ಮುಂದಿನ ಮಾತ ನಾವು ಎನ್ನೋಡು ಆರು ಏನೇ ಮಲ್ತಾನೆ ಸಮಾಜಕ್ಕೋಸ್ಕರ ಮಲ್ತೊಂದು ನಮ್ಮ ಮಾತು ಎನ್ನೋಡು ಅವನು ಮಲ್ಪರಗೆ ಈತು ಜನ ನಟದು ಆತ್ಮಲ್ಲ ಒಂಜಿ ಎಡ್ಡೆದ ಹಾಲ್ ಮಲ್ಪರ ಪೋನಾಗ ನಮಗ್ ದಾದಾಣಲ ಐಟ್ ಸೇರ್ರ ಐಜಿಗ ಬದಿಟಿ ಉಂಟದು ಐಕೊಂಜಿ ಎಡ್ಡೆ ಪುನಾಂಡಲ ಮಲ್ಪ ಬೇಲೆ ನೀನು ಬಂಟೇರು ಮಲ್ತಿರದ ಅಂಡ ಐದು ಮಲ್ಲ ಕೊಡುಗೆ ಇಜ್ಜಿ ಇನ್ನು ನಮ್ಮನ್ನ ಪ್ರವೀಣ್ ಬೋಸ್ ಶೆಟ್ರು ಬಾಂಬೆ ಮುಂಬೈ ಬಂಟರ ಸಂಘ ಅಧ್ಯಕ್ಷರು ಆರ್ಲಾಂಚೇನೆ ಸುಮಾರು 1 ಕೋಟಿ ರೂಪಾಯಿ ಕೊರ್ದು ಅಲ್ಪ ಪರ್ಮನೆಂಟ್ ಆಫೀಸ್ ಮಲ್ಪನ ಬೇಲೆ ಮಲ್ದೇರು ಒಟ್ಟಾರೆ ಆದ ಪನ್ನೊಂದು ಅಂಡ ಇನಿ ತುಳುನಾಡು ಈ ಬಾಗಡ್ ಮುಟ್ಟುನೇ ನಮ್ಮನ್ನ ಬಾರಿ ಮಲ್ಲ ಪುಣ್ಯ ಯಾನು ಓಲ್ಲ ಪೋನದಾಗ ಬಾರಿ ಖುಷಿ ಇಟ್ಲ ಹೆಮ್ಮೆ ಇಟ್ಲ ಬಂದ್ಪುನು ಇನ್ನು ದಕ್ಷಿಣ ಕನ್ನಡ ಉಡುಪಿ ಬಂಡ ಒಂದೊಂದು ಭೂಲೋಕದ ಸ್ವರ್ಗ ಮನುಷ್ಯಗೆ ಬದುಕರ ನೆಡ್ದೆಡ ಜಾಗ ಬೋಡಿಲ್ ಬಿತ್ತು ಬೇಟ ಓಲ್ಲ ಇಜ್ಜಿ ಅಂಚಿನ ಜಾಗಡ್ ಇನ್ನೆಂಗುಲು ಶೆಟ್ರಾದು ಪುಟ್ಟದ ಅಂಡ 5 ಮಾಲ ನಂಗೆ ಬಗದ ಆದೆ ಬೋಡಿ ಜಲ್ಮಾಡು ಅಂಚಾದಿಪ್ಪನಾಗ ಅಂಚಿನ ಎಡ್ಡೆ ಜಾಗ ಡಿಪ್ಪನಾಗ ಎಡ್ಡೆತನ ತೂವೊಂದು ಬೋಡು ಇನಿ ರಾಜಕೀಯ ಡಿಪ್ಪನಾಗಲು ಹೆಚ್ಚಿನಾಗಲು ಬಂಟರ ವೇದಿಕೆ ಬರ್ತದೆ ಬಂಟರ ಸಭೆಗೆ ಬರ್ತದೆ ಪಾತ್ಯಾರ ರೆಡಿ ಇಜ್ಜೇರಿ ಬೇತೆ ವರ್ಗದಾಗಲ್ಲ ಓಟು ದಿಕ್ಕುಜ ಅಂತ ಅಂಚಿನ ಒಂಜಿ ಕೀಳು ಮಟ್ಟ ನಮ್ಮಲ್ಲ ಆಂಡ ಬಂಟೆಗೋಸ್ಕರ ಬದುಕುಜೆ ಇಡೀ ಸಮಾಜಗೋಸ್ಕರ ಬದುಕೆ ಬಂದ್ಮೇಲೆ ನಾವು ಮಾತ ಎನ್ನೋಡು
ಈ ಊರುಡು ಒಂಜಿ ಎಡ್ಡೆ ಬಂಟೆ ಉರ್ಲಿಂದ ಅಂಡ ಇಡೀ ಮಾತ ಸಮಾಜನ ಪತೋಪುನ ಶಕ್ತಿ ಆಯಗುಂಡು ಐಕೋಸ್ಕರ ಆಗ ಬಂಟೆ ಬಂಪುನು ಅಂಚಿನ ಎಡ್ಡೆ ಕೆಲಸ ಮಲ್ಪರ ಪೊಂಡ ಏಪಲ ದೇವರನ ಬೆರಿಸಾಯಲೆಪ್ಪುಂಡು ಐಕ ಮಾತೇನ ಸಾಕಾರ್ಲೆಪ್ಪುಂಡು ಅಂಚಿನ ಎಡ್ಡೆಡ್ಡೆ ಬಂಟೆನ ಸಾಧನೆ ನಮ್ಮ ತೂತ ನನಾತ್ ನಮ್ಮನ ಈ ಜಿಲ್ಲೆಡು ಎಡ್ಡೆತನ ಅವೇನು ಮುಂದುವರಿಸೋದು ಅಂಚಿನ ಬೇಲೆ ದುಮ್ಮದು ದಿನಟ ಆವಡು ಅಂಚನೆ ಶಶಾಣ್ಯ ಪಾತ್ರನ ಪಂಡೇರು ಇನ್ನು ಶಶಾಣ್ಯ ದಯಗೆ ಆತ ಗೌರವ ಬಂಡ ಇನ್ನು ಮಸ್ತ್ ದೊಡ್ಡದ ಬಂಟೇರ್ನ ಲಿಪ್ಪೇರು ಆಂಡಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ನೋಟ್ಲ ಉಂತುರ ಏರೋ ಮಲ್ಲ ಬಂಟೆ ಅಂಡ ಅವ್ ಮಲ್ಲ ಮನಸ್ಸು ಶಶಾಣ್ಯ ಬಾರಿ ಪ್ರೀತಿ ಇರ್ಲ ಗೌರವ ಪನ್ಪ ಅದ್ರ ಮಸ್ತ್ ಬಿಸ್ನೆಸ್ ಇಂಡಿಯಾದ ಥ್ರೂಔಟ್ ಇಂಡಿಯಾ ಉಂಡು ಆಂಡಲ ಒಂಜಿ ದೇವಸ್ಥಾನ ಒಂಜಿ ಎಡ್ಡೆ ಬೇಲೆ ಅಂಡ ಐಕೆ ಸಮಯ ಇಜ್ಜಿ ಇಂದು ಪನ್ಪುಜೇರು ದೇವಣ್ಣ ಸಮಯ ಮಾತೇರ್ಲ ಇಜ್ಜಿ ಸಮಯ ಮಲ್ತೋನ ಹೇಗಲ್ಲ ಕೆಲಸ ಏರ್ಲ ಪುರುಷೋತ್ತಿತ್ತು ಇದೇ ಬರ್ಪನತ್ತು ಇದೇ ಬೈದಾಗ್ಲು ಮಾತೆ ಏರ್ಲ ಬೇಲೆದ ಅಂತ ಇದ್ರೆ ಪುರುಷೋತ್ತಿತ್ತು ಬೈದಾಗ್ಲತ್ತು ಒಂದು ಹೇಗಲ್ಲ ಮಾತೇರ ಆದ್ಯ ಕರ್ತವ್ಯ ಮಾತೇರ ಒಟ್ಟಾರ ಪೊದೆಗ್ಲಿ ಇಂಚಿ ಉಲ್ಲ ಈತ ಮೂಲ ಈತ ಮಾಲ ಒಂಜಿ ಜಾಗ ಉಂಡು ಬಂಟೇರ್ಲ ಎಗುಲೇರ್ಲ ಮಲ್ದನತ್ತು ಇನ್ನೆಲ್ಲ ಕಾರ್ಕಲ್ಲಾಡ್ಲ ಒಂಜಿ ಮೂಜಾರ್ ಎಕರೆ ಜಾಗ ಉಂಟು ಬಂಟೇರ್ನ ಹೃದಯ ಭಾಗಡು ಆ ಉಲ್ಲೇರ್ದಾಂಡ ಎಗುಲು ಮಲ್ದನತ್ತು ಹಿರಿಯರು ಕೊಡ್ತುನ ಜಾಗ ಇನ್ನು ಕಾರ್ಕಲ್ಲಾಡ್ಲ ಬಾರಿ ಸಂತೋಷ ಈಗೆಲ್ಲ ಕಾರ್ಕಳ ವಿಧಾನಸಭಾ ಕ್ಷೇತ್ರ 4 ಕಡೆ ಬಂಟ ಸಂಘದ ಬಿಲ್ಡಿಂಗ್ ಆವೊಂದುಂಡು ಏನು ಶೋಧನೆ ಉಳ್ಳೇರು ಇನ್ನು ಈಗೆಲ್ಲ ಬೆಳ್ಮಾಂಡ ಒಂಜಿ ಬಂಟ ಸಂಘ ಮಲ್ತೊಂದುಲ್ಲೇರು ಈಗೆಲ್ಲ ಬಜಗೋಳಿ ಬಂಟರ ಸಂಘ ಆವೊಂದುಂಡು ಈಗೆಲ್ಲ ಕುಕ್ಕುಂತೂರ್ದಲ್ಲ ಮಾತ ಯುವ ಮಿತ್ರರು ಬೈದಾರು ಅಗುಲ್ಲ ಒಟ್ಟಾದ ಒಂಜಿ ಬಂಟರ ಸಂಘ ಮಲ್ಪಗ ಅಂತ ಬಿದ್ದಾಡಿದಾರು ಇನ್ನು ಹೆಬ್ರಿಡ್ ಈಗೆಲ್ಲ ಹರ್ಷಾಣಿ ಉಳ್ಳೇರು ಆರ್ಲ ಒಂಜಿ ಬಂಟರ ಸಂಘ ಅದೇ ಪಂಡ ಈಗೆಲ್ಲ ಆಲ್ರೆಡಿ ಹೆಬ್ರಿಡ್ ಒಂಜಿ ಉಂಡು ಅವು ನ್ಯಾಷನಲ್ ಹೈವೇ ಬರ್ನಾಗ ಅವು ಬಾರಿ ಕೈತಾಂಡು ಹೋಗ್ಬಿಡು ಐಕೋಸ್ಕರ ಬೇತೆ 1 ಎಕರೆ ಜಾಗ ಗೆತ್ತೊಂದಿರು ಆಲ್ರೆಡಿ ಐಟು ಪೊರ್ಲು ಒಂಜಿ ಬಂಟರ ಸಭಾ ಮಲ್ಪ ಅಂಚ ಒಟ್ಟಾರೆ ಅದು ಕಾರ್ಕಳ ವಿಧಾನಸಭಾ ಕ್ಷೇತ್ರ 4 ಕಡೆ ಬಂಟರ ಸಂಘದ ಬಿಲ್ಡಿಂಗ್ ಆವೊಂದುಂಡು ಈಗ ಮಸ್ತ್ ಹೆಮ್ಮೆಡ್ಲ ಖುಷಿಟ್ಲ ಪನ್ಪೆ ನನಾತು ಒಂದು ಆವಡು ದೇಪಂಡ ವೇದಿಕೆ ಡಿಪ್ಪನಗಳಿಗೆ ಮಲ್ಲಗಳಿಗೆ ಐತ ಅಗತ್ಯ ಉಂಡಜ್ಜಿ ಗೊತ್ತುಜ್ಜಿ ಅಂಡ ಸಮಾಜ ಡಿಪ್ಪನ ನಮ್ಮನ್ನು 20% ಜನಗಳಿಗೆ ಐತ ಅಗತ್ಯ ಉಂಡು ಇಲ್ಲಿ ಬಂಟರ ಸಂಘದ ಐಕೋಸ್ಕರ ಈ ಬಂಟರ ಸಂಘ ಬೋರ್ಡು ತುಂಬುದು ಇಟ್ಲ ಪನ್ಪ ಪಾತ್ರವನ್ನು ಪನೊಂದು ಇಲ್ಲಿ ನಮ್ಮನ ವಿಶ್ವ ಬಂಟರ ಸಂಘದ ಹಾಲ್ದ ಖಂಡಿತ ಐಕೆಲ ನಮ್ಮನ ಸರ್ಕಾರ ಅಡ್ದು ಗರಿಷ್ಠ ಮಟ್ಟದ ಅನುದಾನ ಗೆತ್ತುಗೊರ್ಪ ಬೇಲೆಯನ್ನು ಖಂಡಿತ ಈಗಲೂ ಮಾತ ಮಲ್ಪ ಇತ್ತ ತಾನೇ ಏಕೆಲ್ಲ ಮೊತ್ತ ಉಸ್ತುವಾರಿ ಯೂಟಿಕ್ ಆಧಾರಿ ಪರ ಮಿಥುನ್ ರೈ ಪರ ಮಾತಾಡಲು ಆಯ್ತ ಬಗ್ಗೆ ಪಾತಿರ್ದು ದುಂಬುದ ಓಪನಿಂಗ್ ಔಟ್ ದುಂಬು ಐಕೊಂಚ ಮಲ್ಲ ಮಟ್ಟದ ಮೊತ್ತ ತಿಕ್ಕುರಂಚಿನ ಬೇಲಿನ ಎಂಕುಲು ಖಂಡಿತವೇನು ಮಲ್ಪ ದುಂಬುದು ದಿನಾಟ ದೇ ಪಂಡ ಇನ್ನು ಎಂಕೆಲ್ಲ ಮುಖ್ಯಮಂತ್ರಿ ಲಂಚನೆ ಅರೇಗ್ ಲಂಚನೆ ಕರಾವಳಿದ ಬಗ್ಗೆ ಭಾರಿ ಅಭಿಮಾನ ಉಂಟು ಒಂದು 320 ಕಿಲೋಮೀಟರ್ ಎಂಕೆಲ್ಲ ಕಾರವಾರ ಪತ್ತಿನ ಕಾಸರಗೋಡು 320 ಕಿಲೋಮೀಟರ್ ಕರಾವಳಿನ ಒಂಜಿ ಪ್ರವಾಸೋದ್ಯಮ ತಾಣ ಮಲ್ಪಡುದಾರ ಮಲ್ಲ ಕನಸುಂಡು ಐಕೋಸ್ಕರ ಬರ್ಬಿದ್ದಿಂಗೋಲು ಆರ್ನ ಕ್ಯಾಬಿನೆಟ್ ಮೀಟಿಂಗ್ ಇನ್ನ ಕುಡ್ಲನೆ ದೀವೊಂದುಲ್ಲೇರು ಐಕ್ ಪೂರಕವಾದ ನಮನ ಬಂಟರ ಸಂಘ ಓಪನಿಂಗ್ ಇಲ್ಲ ಆರು ಬರಡು ಮಲ್ಲ ದೊಡ್ಡ ಕೊರಡು ಈಗೆಲ್ಲ ಬಂಟರ ಸಂಘಕ್ಕೆ ಬರಡು ಮಲ್ಪನ ಐಕಲ್ ಮಲ್ಲ ವಿನಂತಿನ ಮಲ್ದ ಖಂಡಿತ ತುಂಬ ಆಪಲಕ ಮಲ್ಪಗ ಅಂತ ಪನೊಂದು ಖಂಡಿತ ನಮ್ಮ ಮಾತ ಬಂಟೇರು ದಾದಾಂಡಲ ಹೆಚ್ಚು ಕಡಿಮೆ ಇರ್ತಾರ ಅವನು ಮಾತ ಸುಧಾರ್ತೊಂದು ಎಡ್ಡೆ ರೀತಿಯ ಪೋಪುನಚ್ಚಿನ ಮಲ್ಲಸಿದ್ದಿರ್ಬೋದು ನಮ್ಮನ್ನ ಇಗೋನು ಬುಡಿ ಅಂದಾಂಡ ನಮ್ಮಡ ಮಲ್ಲ ಜನಕ್ಕಳು ಏರ್ಲೇ ಇಜ್ಜಿ ನಮ್ಮಡ ಖಾಲಿ ಇಗೋ ಪರವಲ್ಲಿ ಎರಡೆಲ್ಲ ಸರೆಂಡರ್ ಆದ ಎಡ್ಡೆ ರೀತಿಯ ಎಡ್ಡೆಗೆ ಏಪಲ ಬೆರಿಗೊರ್ಪುನಚ್ಚೆ ಬೇಲೆ ಮಲ್ತಂದ ಅವೇ ಬಾರಿ ಮಲ್ಲ ಬೇಲೆ ಬಂದು ಇನ್ನು ರಾಜೇಂದ್ರ ಅಣ್ಣೆ ಪಾತ್ರನಾಗ ಅರ್ನ ಮನಸ್ಸದಕ್ಕೆ ಏನು ಅಂಚಿನ ವ್ಯಕ್ತಿಲು ಇನ್ನು ಸಮಾಜದ ಮಸ್ತ್ ಜನಕ್ಕೆ ಉಳ್ಳೇರು ಅಗಲೇನು ಮಾತ ಇನಿ ಒಂಜಿ ಈನಾನ್ ಪೇರು ಒಂಜಿ ಬಲ್ಲೆಡು ಮಲ್ಲಿಗೇನು ಜಾಯಿನ್ ಮಾಡ್ಪ ಬೇಲಿನ ಹರಿಶಣ್ಣೆ ಮಲ್ತಿರು ನಾನು ಪರೋಡು ಇದನ್ನ ಸದಾಶಿವ ಅಂಡೆ ಇಪ್ಪು ಇನ್ನು ಮಸ್ತ್ ಜನ ಉಳ್ಳೇರು ಏರು ನಮ್ಮನ ಸಮಾಜ ಜಾಯ್ನ ಹೊಂದಿತ್ತೇರು ಹಾಗೆ ಮಾತ ಕೊನಪುರ ಬೇಲೆ ಮಲ್ತಿರ್ದ ಹರಿಶಣ್ಣೆ ಮಲ್ತಿರ್ದ ಬಾರಿ ಹೆಮ್ಮೆಡ್ಲ ಖುಷಿ ಇಲ್ಲ ಬಂದ್ಪೆ ಅಂಚಿನ ಒಂಜಿ 100 ಬಂಟೇರು ಒಟ್ಟು ಮಲ್ಪ ಬೇಲಿನ ಮಲ್ದೇರು ದುಂಬಲ ಹರೀಶಣ್ಣ ಈರ್ನ ಪೆಜ್ಜೆ ಪಿರೇದಿ ಓಡ್ಚಿ ಇರು ಎಡ್ಡೆಡ್ ಎದುರು ಪೋಲೆ ಏಕಲಂಚಿನ ಯುವ ಸಮೂಹ ಈರ್ನೊಟ್ಟು ಏಪಲ ಉಂಡು ಎಡ್ಡೆ ಬೇಲೆ ಮಲ್ಪಾಗ ಏಪಲ ಈರ್ನೊಟ್ಟು ಈಗಲು ಕೊರ್ಪ ಅಂದು ಪನೊಂದು ದುಂಬಲ ಮಾತೇನಲ್ಲ ಆಶೀರ್ವಾದನ ಬೇಡೊಂದು ಎಲ್ಲ ಸಮಾಜಮುಖಿಯಾದ ಒಡ ಎನ್ನ ಕಾರ್ಯಕ್ರಮ ಪೋನಾಗ ಈಗೆಲ್ಲ ಮಾತ ಆಶೀರ್ವಾದ ಎನ್ನ ಪೇರೋಡು ಇಪ್ಪಡ ಬಂದು ಮಾತೇರಲ್ಲ ಒಂದಿಸನ ಪಾತ್ರ ಜೈ ಹಿಂದ್ ಜೈ ತುಳುನಾಡು ಉದಯಣ್ಣಗ ನಮ್ಮ ಬುಡುಬುಡುಲ್ದ ಸುಲ್ಮೆನ್ ನಮ್ಮ ಸಂದಾಯ್ತ ಮಲ್ತೊಂದುಲ್ಲ ಬರಶೆಟ್ಟಿ ಕುಕ್ಕುಂದೂರು ಬಂಟರಿ ಸಂಘದ ಮೇರು ದಯಮಂತ ಮಿತ್ತ ಚಾವಡಿಗೆ ಬತ್ತದು ನಮ್ಮ ಒಂಜಿ ಗೌರವವನ್ನು ಸ್ವೀಕಾರ ಮಲ್ಪಡು ಬಂದ್ಕೇನಂದುಲೆ ತತ್ವ ಅಧ್ಯಕ್ಷ ಪದವಿಯನ್ನು ಗೆತ್ತೊಂಡಾಗ ಮೂಲು ಬನಸಂಗೌಡ ದಾಳಿ ಎತ್ತಿಜಿ ಎತ್ತಿನ ಸ್ಟೇಟ್ಮೆಂಟಿನ ದಾಳಿಸಿ ಇದೇ ಮಠ ಆ ಪುರ್ತಡು ನಮ್ಮ ಒಂಜಿ ಜವಾಬ್ದಾರಿನ ಗೆತ್ತೊಂಡಿಬೋಕ ಒಂಜಿ ಸಮಾಜದ ಒಂಜಿ ನಾಯಕ ಆಗಿಬೋಕ ದಾದಾಂಡಲ ಒಂಜಿ ಸಮಾಜಗೂ ಪ್ರಯೋಜನ ಪಡ್ತೇನೆ ಅಂತಿನ ಒಂಜಿ ವಿಷಯ
ಖಂಡಿತ ಅಂಚೆತ್ತಿನ ಮಾತ್ರ ನಾಯಕ ಸಾಧ್ಯ ಉಂಟು. ಹರಿಶೆಟ್ಟಿ ಆ ಪುರ್ತೋಡು ಮಲ್ಲ ಬಿಲ್ಡಿಂಗ್ ಕಟ್ನಾಡು ಹೂವಾಡು ದಾಲತ್ತಿಜಿ ಪ್ರತಿ ಇಲ್ಲೇ ಇಲ್ಲ ಹೋಗಿ ಜನಕ್ಕೆಲ್ಲ ಏರಿ ಕಷ್ಟಡಿಲೇರಿ ಅಕಲ್ಲ ಒಂದು ಫೋನ್ ಬತ್ತಿನ ಅಡಿಗೆ ವಿಸಿಟ್ ಕೊಡೋದು ಅಕಲ ಸುಖ ಕಷ್ಟಡಿ ವಿಚಾರಿಸದೆ ಐಕ್ಯ ಪರಿಹಾರ ಮಾಡ್ತಿದ್ದೆ ಜೋಕುಲ ಎಜುಕೇಶನ್ ಸ್ಪೆಷಲಿ ಹಾಸ್ಪಿಟಲ್ ಎಮರ್ಜೆನ್ಸಿ ಮಗ್ಬೇಗೆ ಏತು ಇಲ್ಲಿ ಕೂಡ ಈಗ ಇತ್ತೆ ಜೋಗಿತ ನಂಚಿನ ಪರಿಸ್ಥಿತಿ ರಾತ್ರಿ ಬೈದಿದ್ದು అని ಹರಿಶೆಟ್ಟಿ ಮೇಲೆ ಬಾಲ ನಾನು ಕೆಲ ಪ್ರೋಡ್ ಆಗಲೇನು ಪಿಳ್ಳೆ ಮುಟ್ಟ ಉತ್ತರ ಬನ್ನಿ ಕಾಣಿಗಳು ವ್ಯವಸ್ಥೆ ಮಲ್ಪೋಗಿ ಮಾಡೋದು ಅಂಚಿನ ಏತೋ ಕೆಲಸ 10 ವರ್ಷೋಡು ಯಾನ್ ಹರಿಶೆಟ್ಲ ಪೋದಿನ ಇಲ್ಲು ಪಂದು ಅಂಚ ಏನು ಬಂಗೊಂಡಾಗಲಿ ಇಲ್ಲ ಕಾಣಲಾಗದು ಹೋದಾಡೆ ಅನ್ನ ಕೊಡಲಿ ವಿಷಯ ಏನು ಬಂದ ಐದು ಒಟ್ಟಿಗೂ ಒಂದು ಮಲ್ಲ ಸಮಾಜದ ಕುಲು ಮಗುವಿನ ಸಮಾಜ ನಮ್ಮನೆ ಕುಲು ಭಾರಿ ಆತ್ಮೀಯರು ಹಾಗೆಲ್ಲ ಒಂದು ಉಚ್ಚಿಲಾಡಿ ಭಾವಿಸುವುದು ಒಂದು ಮಗುವಿನ ಭವನ ಅಂడి ಯಾನ್ ಹರಿಶೆಟ್ಲ ಉಳ್ಪೋಣ ಇದ ಹಲವತ್ತು ಹರಿಶೆಟ್ಟಿ ವಿಶ್ವದ ನಮ್ಮ ಹಬ್ಬ ಮಾಡಬಹುದು పండుది 15 దాకా సదస్సు ಬಂಡಿ ನಿಗುಲ ಜಾಗತನ ತೂಲಿ ಬಂಡಿ ಅವೇ ಪುರ್ತಿ ಭಾವಿಸೋದು ನಿಮಗೆ ಜಾಗಲೇ ಬರ್ತದೆ ಬಡ ಪೂರ ಒಂದು ಟೈಮ್ ಬೈದು ನಿಂಗೆ ಯೋಗ ಬೈದು ಹರಿಶೆಟ್ಟಿ ಬೊಂಬಾಯಿ ಬೋರ್ಡ್ ಅಂತ ಬೇಲೆ ಮತ್ತೆ ಓಡ ಬೈದ್ನಿ ಓಡು ಬನ್ನ ಫೋನಾಗ ಕೂಡ ಐಟಿ ಬಿಸಿ ಇತ್ತೆ ಭಾವಿಸೋದು ಯಾವುದು ನನ್ನ ಯಾನಿ ಪ್ರತಿ ಒಂದು ಸರಳ ಪಂದ್ಯ ಉಂಟು ಹರಿಶೆಟ್ಟಿನ ಬಗ್ಗೆ ಏನೇನು ಬಂದಾಗ ಉದಾಹರಿಸಿ ಅವು ನಮಗೆ ಬಿಗುರ ಬಂದು ಯಾನು ಹರಿಶೆಟ್ಟಿನಪ್ಪ ಬೇರೆ ಮಲ್ಪರ ಬೈದೆ ಅಂಡ ಯಾನು ಅಧಿಕಾರ ರಾಸುವೆ ಬೈದ್ನ ತೀನಿ ಎತ್ತು 4 ವರ್ಷ ತುಂಬಲ ಯಾನ್ ಕಾಲಿ ಹರಿಶೆಟ್ಟಿನ ಎಡ್ಡ ಬೇಲೆ ಮಲ್ಪೇರಿ ಪಂಪಿನ ಉಜಲ ಒಂಜಿ ನೆತ್ತಿ ಹರಿಶೆಟ್ಟಿನ ಬೆಳೆಯಬಹುದು ಬೇಲೆ ಅನ್ನಿ ನಿನಗಿಲ್ಲ ಹತ್ತೆ ಮಲ್ಪರ ನಿಂಗೆ ಹೋಗೋ ಒಂಜಿ ಪದಾಧಿಕಾರಿ ಅವಡ ಆಯ ಬಿಡ್ಪೇನ ಇಬೆ ಬಿಡ್ಪೇನ ಅವು ಖಂಡಿತ ನಿನಗಿಲ್ಲ ಹರಿಶೆಟ್ಟಿ ಅಧ್ಯಕ್ಷ ಅಣ್ಣ ಯಾನ್ ಅಧ್ಯಕ್ಷ ಇರ್ಲಿಕ್ಕೆ ಹರಿಶೆಟ್ಟಿನ ಲೀಡರ್ ಅಣ್ಣ ಯಾನ್ ಲೀಡರ್ ಆಗಲಿಕ್ಕೆ ಇನಿ ಭಾವಿಸುವುದ ಹೊಲ ಒಂದುಂಡು ಈಗೆಲ್ಲ ಮಾತಿನಲ್ಲಿ ಒಂಜಿ ಸಾಕಾರ ಇಗ್ಬೋದು ಆನಿ ನಮ್ಮ ಆದಿ ವಿಶ್ವಬಂಟನ ಸಮ್ಮೇಳನ ಹರಿಶೆಟ್ಟ ಟೈಮುಡಾಡು ಒಂಜಿ ಉಡುಪಿನ ಟೈಮುಡು ರಡ್ಡದಿನೊಟ್ಟು ಸಾಧಾರಣ 25,000 ಜನ ಆಯ್ತು ಭಾಗವಹಿಸಿದೇರಿ ಎಲ್ಲಂಜಿ ನಮ್ಮ 1 ಲಕ್ಷ ಜನ ಒಟ್ಟಾದೆ ಆ ಹಾಲ್ನಂಜಿ ಇನಾಗ್ರೇಷನ್ ಮಲ್ಪನ ಮಲ್ಲ ಕಾರ್ಯಕ್ರಮ ನಮ್ಮ ಮಲ್ಪೋಡು ಇದು ಸೆಷನ್ನಲ್ಲಿ ಒರಿಯಾದ ಏರ್ಲ ಒಂದು ವಾಜವಾತನೇ ತೊಂದಿಲ್ಲ ಸಸಿಣ್ಣೆ ಪಾಪ ಯಾರು ಆಂಗ್ಲ ತುತ್ತು ಯಾನ ಈತ್ ಕಿಂಜಿಡಿ ತೊಂದಿಲ್ಲ ಎನ್ನ ಕಸಿ ಸಿಸ್ಟರ್ನ ಅನ್ನ ಪಲಾಗಿ ಹಾಕ್ತೀನಿ ಅದು ಕಿಂಜಿಡಿಯಾಗಲಿ ಜಾಲಿ ಹೋಗ್ತಾರೆ ಅಮ್ಮಡ ಬಾತಿರು ಅಲ್ಪ ಜಗಲಿ ಹಿಡಿದು ಇತ್ತನೆಗೆಲ್ಲ ಅಮ್ಮ ಬಂದಂತೇಳಿ ಸಸಿ ಆತ್ಮಲ್ಲಿ ಜನ ಅಂತೆ ನಾನು ಇತ್ತ 5 ವರ್ಷ ತೀರ್ಬೋಯ್ರಂಗೆಲ್ಲ ಅಮ್ಮ ಇತ್ತ ಬಂಗ ಮತ್ತು ಮಲ್ದಿನ ದೊಡ್ಡನು ಯಾನು ಏರ್ಲ ಜೇಡ ಯಾನ್ ಮಲ್ತು ಕೊರಪೆ ಪಂಪಿನ ಲೋನ್ ಮಲ್ಪರ ಬಲ್ಲಿ ಯಾನ್ ಮಲ್ತು ಕೊರಪೆ ಇನ್ನೊಂದು ಭರವಸೆ ಸೊಳ್ಳೆ ಭರವಸೆ ಆಯ್ತು ಒಟ್ಟು ಫುಲ್ ಆಕ್ಟಿವ್ ಇದಾರು ಬರೋದು ಇಲ್ಲಿ ಗುಡ್ಲ ಮೀಟಿಂಗ್ ಬರ್ಪೇರಿಂದ ಅಂಡ ಭಾರಿ ಒಳ್ಳೆ ವಿಷಯ ಏತ್ತು ಬೇಲುಂಡು ಏತ್ತು ಜನಟ ಪಾತ್ಯದಾರು ಇತ್ತು ಜೋಡೆತ್ತು ಬಂಡೇರಿ ಕುಡರಡ್ಡಿ ಜೋಡೆತ್ತುಂಡು ಸಸ್ಯಣ್ಣ ನಮ್ಮ ಶಿಬಿಲ್ಲ ರಾಜೇಶ್ ಹರಿಶೆಟ್ಟಿಗೆ ಫುಲ್ ಸಪೋರ್ಟ್ ಅದ ಕುಲ್ಪುರ ಬೇಲೆ ಮಲ್ತೊಂದುಲ್ಲೆ 3 ಜನ ಬಂಟೇರಿತ್ತು ಎಲ್ಲರೂ ಬಂತೇರಿ ಹೆಂಗುಲು 5 ಲಕ್ಷ 1 ಕೋಟಿ ಏನ್ ದೊಡ್ಡ ಕೂಡ ಹೆಂಗುಲು ಭಾರಿ ಸಣ್ಣ ಇವ್ರು ಮೂಕ್ಲವೇನು ಪಡು ಒಂಜಿ ನಾಯಕನ ನಾಯಕತ್ವವನ್ನು ಗುರುತಿಸಾವನಂಚಿನ ಒಂಜಿ ನಮ್ಮ ಒಂಜಿ ನಾಯಕತ್ವವನ್ನು ಗುರುತಿಸಾವನ ಒಂಜಿ ಪ್ರಭಾವತ್ ಇಂಚ ಎಡ್ಡ ಬೇಲೆ ಮಲ್ಪೇರಿನ ಖಂಡಿತ ಅಕಲ್ಲ ಬೆಲೆಯ ತೆಲುಗುಲ್ಪುರ ಹೋಗ್ತದೆ ಉದಾಹರಣೆ ಇನ್ನು ರಾಜಕೀಯವಾದ ಅಕುಲು ಬೆಳೆಯೊಂದಿಲ್ಲ ಅಕುಲ ಮಲ್ಲ ಜನವಾಡು ಮಿನಿಸ್ಟರ್ ಓಡುತ್ತ ನಮ್ಮ ಸಮಾಜದ ಬೇಲೆ ಮಲ್ಪಡಿತ ಪಂಡರಿ ಯಾನು ಊರಿ ಮಾತ್ರ ಶೆಟ್ಟರಾಗಲ್ಲ ಒಂಜಿ ಬಗ್ಗೆ ವೇದಿಕೆ ಉತ್ತದ ಪಾತ್ರ ಖಂಡಿತ ಎಲ್ಲ ಪಾತ್ರೆ ಧಾರಾಪೂಜೆ ಬಂಡ ಶೆಟ್ಟರನ್ನ ಓಟು ಅಲ್ಲ ಕೂಡ ಮಕ್ಕಳಿನ ಓಟು ಅಲ್ಲ ಕೂಡ ಆಯ್ಕೋಳ ಪೂಜೆ ಇಮೇಗೋಳ ಪೂಜೆ ಖಂಡಿತ ನಮ್ಮ ಸಮಾಜದ ಬೇಲೆಲ್ಲ ಮಲ್ಪೋಡು ರಾಜಕೀಯ ನಮ್ಮ ಬಿಡುವುದಂಡ ಇದು ಒಟ್ಟು ಸಮಾಜದ ಬೇಲೆಲ್ಲ ನಮ್ಮ ಮಲ್ತಂಬೋಡು ಈಗ ಒಬ್ಬಳು ರಾಜೇಂದ್ರಣ್ಣೆ ಎಂಗಳು ಹೊರನಡೆ ಹೋದ ಎತ್ತು ಶಿವದ ಓಟು ಪೂರ ಆ ಬೊಂಬಾಯಿ ಇಡ್ತಾರೆ ಅಂಡ್ ಆರೊಂಜಿ ಸ್ಟೋರಿ ಬಂಡೇರಿ ವೇಟರ್ ಆಗ್ತದೆ ಮಾತಿಲ್ಲ ಅಂಚಾದೆ ಬೊಂಬಾಯಿ ಹೋಗಿ ಬೇಲೆ ಮಲ್ದಿನಾಗುಲು ಕಸ್ಟಡಿ ಮಲ್ದಿನಾಗುಲು ಇನ್ನು ಸಸ್ಯಣ್ಣೆ ಪಾಡು ಹರಿಶೆಟ್ರು ಪಾಡು ಯಾನು ಪಾಡು ಮಾತಿಲ್ಲ ಎಂಗಳು ಭಂಗ ಮತ್ತೆ ಇತ್ತು ಪ್ರಸಕ್ತ ಲೀಡರ್ ನಮ್ಮಲ್ಲಿ ಗಿರೀಶ್ ನಗರು ಕೂಡ ಒಂದಮ್ ಡ್ಯಾಶಿಂಗ್ ಆದ ಬೇಲೆ ಅನ್ಪೇರು ನಾಲಂಜಿ ದೊಡ್ಡ ಗಿಡ್ಡು ತೂಪಿನ ಕಿಸೆಟ್ ಪೂರ ಖರ್ಚು ಮಾಡ್ಬೋದು ಅಂಚ ಇಲ್ಲಿ ನನಗೆ ಕೂಡ ಗೆತ್ತು ನನ್ನ ಖರ್ಚು ಮಾಡ್ತದೆ ಒಟ್ಟಾಸಿ ಒಂಜಿ ನಮ್ಮ ಒಂಜಿ ಬಂಟೇರ ಒಂಜಿ ಹೆಮ್ಮೆ ನಮ್ಮ ತರ್ಚೋಡು ಪಂಪಿನ ಒಂಜಿ ವಿಷಯ ಇಲ್ಲಿ ಭಾರಿ ಶೋಧ ಇಂಜಿನಿಯರ್ ಹೆಡ್ಡಲ್ಲೇರಿ ಕಾಂಟ್ರಾಕ್ಟರ್ ನಗರ ಪೂರ ಹೆಡ್ಡಲ್ಲೇರಿ ಬೇಲೆ ಮಲ್ಪನ ಪೂರ ಹೆಡ್ಡಲ್ಲೇರಿ ನಿಖುಲು
ಈತ ಜನ ಹರೀಶ್ ಶೆಟ್ಟರ್ ಡೇ ಒನ್ ಹಿಡಿದಿದ್ದ ತೂಪ ಫಸ್ಟಿಗೆ ಗೊತ್ತಿತ್ತು ಇಲ್ಲ ಜಾಗತಿಕ ಬಂಡ ಸಂಘದ ಬಗ್ಗೆ ಪಂಡ ಏತಿ ಈತ್ ಪುರ ಮಹಿಳಾ ಮಲ್ಪುಂಡು ಮನ್ಪಿನ ವಿಷಯ ಅಲ್ತು ಬೊಕ್ಕ ಪ್ರತಿ ಮೀಟಿಂಗ್ ಎಲ್ಲ 45 ಜನ ನಡೆದು ಮಿತ್ತ ಅಧ್ಯಕ್ಷರನ್ನ ಕುಲಿ ಭಾಗವಹಿಸ ಪಂಪಿನ ಅಹುಲ ಒಂಜಿ ಬಾರಿ ಮಲ ಒಂಜಿ ಸಪೋರ್ಟ್ ಆಡ ಹರೀಶ್ ಶೆಟ್ಟರ್ ಮಲಮಲ್ಲ ದಾನಿ ಪಂಡೆ ಮಾತಾಡಲ್ಲ ಪುನರ್ ಪಂಡೆ ಶುಭದ ಬೇಗ ಒಂದುಂಡು ಅವ ಆಯ್ನಾದ್ ಬೇಗ ನಮ್ಮ ನಂಬಿನ ದೇವದೇವರನಗಲು ನಮ್ಮ ಖಂಡಿತ ನಂಬುದವರು ಮಾತಾಡಲ್ಲ ದೇವದೇವನಗಲು ಒಟ್ಟು ಅವಿನೇ ಆಶೀರ್ವಾದ ಮಲ್ಪಡೈಕೆ ಆಯ್ನಾತ್ ಬೇಗ ಸೆಷನ್ ಡೇಟಿಗೆ ಅವು ಕಂಪ್ಲೀಟ್ ಫಿನಿಶ್ ಆಗಿ ಬಂದು ನಮ್ಮ ಮಾತೆಲ್ಲ ಶುಭ ಹಾರೈಕೆ ಮಲ್ತವನಿಗೆ ಧನ್ಯವಾದ. ನಿಡಂಬೂರು ಮೋಹನ್ ಶೆಟ್ರ್ ಮೇರುಲ್ಲೇರು ಮಿತ್ತ ಚಾವಡಿಗೆ ಬತ್ತದ ಗೌರವವನ್ನು ಸ್ವೀಕಾರ ಮಲ್ಪಡು ಪಂಡರಡ ಭಿನ್ನೈತೊಂದುಲ್ಲ. ಶೆಟ್ಟರ್ ಬಗ್ಗೆ ಪಾತ್ರ ಏತ್ಲ ಪಾತ್ರಲಿ ದಾಯ ಬಂದಾಗ ನಾನು ಎಲ್ಲಿ ನಿಂತಿದ್ದೀನಿ ವಿಶ್ವನಾಥ್ ಶೆಟ್ಟರ್ ಹರೀಶ್ ಶೆಟ್ಟರ್ ಮುಲ್ಕಿದ ವಿಜಯ ಕಾಲೇಜಿಗೆ ಹೋನಾಗ ಆ ವಿಜಯ ಕಾಲೇಜ್ ಇನ್ನಿಂದ ಹರೀಶ್ ಶೆಟ್ಟರ್ ಅಧ್ಯಕ್ಷರಾನಾಗ ಆ ನಾಯಕತ್ವದ ಗುಣದಾದ ಒಂದು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಇನ್ನಿಂದ ಕೌನ್ಸಿಲಿಂದ ಪ್ರೆಸಿಡೆಂಟ್ ಅನ್ನೋದು ಕಾಲೇಜಲ್ಲಿ ಹೇಳಿ ನಮ್ಮ ದಾದ ಮಲ್ಪಲ್ಲಿ ಬಂದದ್ದು ಸಾಧಾರಣ ಒಂದು 30-40 ವರ್ಷ ಪೀರಿಯಡ್ ಏನು ಮಾರುಷಣ್ಯ ಅಂತ ಪದ ಹೊಡ್ತೇವೆ ಮುಲ್ಕಿ ವಿಜಯ ಕಾಲೇಜ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆದ ಆ ದೇಹದ ಪಟು ಆದ ಅದಾಗ ವಸ್ತು ಪದರ್ ಮಾಡ್ತಾರೆ ಪ್ರತಿಯೊಂದು ವ್ಯಕ್ತಿಗೆ ಬ್ಯಾಕ್ ಗ್ರೌಂಡ್ ಬಂದು ಪುಣಿಗೆ ಕೆಲವರು ಒಂದು ಶಕ್ತಿ ಬೋರ್ಡು ಇಲ್ಲದಾಗ ಒಂದು ಉದ್ದಿಮೆ ಬೋರ್ಡು ಆ ಹರೀಶಣ್ಣಗೆ ವಿಜಯ ಕಾಲೇಜ್ ಬೋರ್ಡ್ ಶಕ್ತಿ ಇತ್ತು ಅದು ಒಂದು ಶಕ್ತಿ ಇತ್ತು ಹೆಂಗೆ ತೆಗೆದು ಸತ್ಯಣ್ಣ ಯಾರನ್ನ ಅಣ್ಣೆ ದಯಬಣ್ಣ ಯಾರು ಒಂದು ಹೆಲ್ಪ್ ಮಾಡ್ಕೊಂಡು ಎತ್ತೀನಿ ಹಿಂಗೆ ಗೊತ್ತಿತ್ತು ವಿಚಾರ ಆ ಕಾಲೇಜ್ ಜೀವನ ಯಾರು ನಾಯಕತ್ವ ಗುಣ ಏನು ಶುರುವಾಂಡ ಅವಿನ ಅಡಿಗೆಯರು ಉಂಟು ಪಂಪರದೆ ಬಾನು ಒಗರ್ಲುಂಟು ಮತ್ತೆ ಸಿಗ್ಗಿ ಮುಳುಗಿರಲ್ಲಿ ಮುಪ್ಪು ಚಿಂತನಾದಿ ಹರೈಕೆ ಬೇರೆ ಒತ್ತೇನು ಕಂತಿನ ಸೂರ್ಯ ಎಲ್ಲ ಹುಟ್ಟಿಗೆ ತಾಲಿನ ಮರತ ಇರ ವಸಂತ ಕಾಲದ ಕಿವನಿಗೆ ಅದು ಜೀವನಡು ಜವನದಿಗೆ ಬಂಪಿನ ಹೊರ ಬರ್ತನ ಅಂಡ ಅವು ಕೂಡ ಸಲ ಖಂಡಿತ ಬರ್ದಿಗೆ ಆ ಜವನದಿಗೆ ನಾವು ಏನ ಸಾಧನೆ ಅಂತ ಅವೇನ ಮಲ್ಪುವ ಅವೇಬಲ ನಿರಂತರ ತಂದರು ಅಂಚ ಹರಿಹಣ್ಣಗೆ ದಿಗಿದಿನ ಈನ ಆ ಜವನದಿಗೆ ಬರ್ತನು ಪೊರ್ಲೋಡು ಕಾಲೇಜು ಜೀವನ ಹೊಡೆದು ಈನಿ ಮುಟ್ಟಲಾರು ಸಮರ್ಪಕವಾದ ಪೊರ್ಲೋಡವಿಂದ ನಿರೂಪಣೆ ಮಲ್ದಿರು ನಿರ್ವಹಣೆ ಮಲ್ದಿರು ದಾಯ ಬಂದಾಗ ಕಾಲೇಜ್ ಬಗ್ಗೆ ಬೊಂಬೆ ಬಂದಾಗೆಲ್ಲ ಆರ್ದಲ್ಲಿ ಮಲ್ಲ ಉದ್ಯಮ ಹೋಗ್ತಾರೆ ಖಂಡಿತ ಆಗ್ತದೆ ಒಂಜಿ ಕಂಪನಿ ನಿರ್ಲಯ ಕಂಪನಿ ಸಮಸ್ಯೆ ಕೆಲಸ ಸೇರಿದು ತನ್ನೇ ಒಂದು ಚಾಪಲ್ ಎತ್ತಡು ಆರಿನ ಉದ್ಯಮ ಕ್ಷೇತ್ರ ಬರ್ತದೆ ಆತಕ್ಕೆ ವಿನ ಮಾಡ್ತದೆ ಯಾನು ಬೆಲೆಯನ್ನು ಮಲ್ಕಿಯ ಒಂದು ಎನ್ನ ಸಮಾಜ ಬಂಡ್ರ ಸಮಾಜ ಇನ್ನು ಉದ್ಧಾರ ಆಗೋಡು ಬಂಟರನ್ನ ಕಟ್ಟಗಡದ ಬಡವೆಲ್ಲ ಸಂಘ ಉದಾಹರಣೆ ಹುರಿಯರು ಏಪ ಮುಟ್ಟ ನಮ್ಮ ಕಟ್ಟಗಡದ ಪಾಪದ ಬಡವೆ ಬಂಟೆಯಲ್ಲಿ ಆ ಏಪ ಸಂಘ ಜನ ಪರಿಪೂರ್ಣವಿನ ಸಂಘ ಖಂಡಿತ ಆಪದಿಗೆ ಅಂಚ ಏಪ ಹರಿಶಣ್ಣಿ ಬೊಂಬೆ ಬಣ್ಣ ಸಂಘದ ಅಧ್ಯಕ್ಷರು ಆ ಬೊಂಬೆ ಹರಿಶಣ್ಣ ಬಿಲ್ಡಿಂಗ್ ಮಲ್ತೇರು ಅವಳು ಬೇತೆಗಳ ಊರಿಗೆ ತಂದು ಬೊಂಬೆ ಬಂಡ್ರ ಸಂಘ ದಾದ ಪಂಪನ ತೋಜನೇನು ಐಕಳ ಹರಿಶೆಟ್ಟರ್ ಖಂಡಿತ ಮನ್ಪೆ ಐತೊಟ್ಟು ಯಾರಿಗೆ ಸಾಧ್ಯ ಅದು ಕರೀ ವಿಶ್ವನಾಥ್ ಶೆಟ್ಟರ್ ಇದು ಖಂಡಿತ ಇತ್ತೇರು ನಿಮ್ಮನ್ನು ಏರ್ಲ ಮಲ್ಪಂದಿನ ಕೆಲಸ ನಮ್ಮ ಹಿರಿಯರು ಖಂಡಿತ ಜಾಗ ಮಲ್ತಪ್ಪೇರು ಕೆಲವೊಂದು ವಿದ್ಯಾ ಸಂಸ್ಥೆ ಮಲ್ತಪ್ಪೇರು ಅಂಡ್ ಸಂಘದ ಒಂಜಿ ಕೆಲವೊಂದು ವಲಯನ್ನು ಮಲ್ತದು ಒಂದು ಪತ್ರಡ ಒರಂಬ ಪತ್ರಡದ ವಲಯನ್ನು ಮಲ್ತದು ಇಡೀ ಓಲೋಲು ಕೋರ್ಬಿಟ್ಟಿನ ಬಂಟಿನ ಹೊರ ಕಂತದ ಕುಲಾಯಿನ ಬಂದು ಐಕಳ ಹರೀಶ್ ಶೆಟ್ಟರ್ ಬೊಂಬೆ ಬಂಡ್ರ ಸಂಘ ಮತ್ತಿನ ಸಾಧನೆ ಆತಕ್ಕೆ ಅಲ್ತಾರ ಕೆಲಸ ಇವಕ್ಕ ದಮ್ಮವನ್ನು ದಾದ ಮಲ್ಪನ್ನು ಬಂದಾಗ ನಮ್ಮ ಒಂದು ಡಿಗ್ಯೂಟಿ ಸಿದ್ಧಿ ಇತ್ತು ನಮ್ಮ ವರ್ಲ್ಡ್ ಬಂಡ್ರ ಸಂಘ ಐಕೊಂಡು ಯುವ ಕಲೆ ಬೋರ್ಡ್ ನಾನು ಪಂಡೀರು ಸಚಿವಣ್ಣ ಮಂಡಿರು ಉದಯಣ್ಣ ಮಂಡಿರು ಮಸ್ತನ ಪಂಡ ಖಂಡಿತ ಬಣ್ಸಂಗ ಬಂಡ ಗೊತ್ತಿತ್ತು ಯಾನ ಬೈದೆ ಅದು ದುಂಬಲ ಬೈದೆ ಯಾ ನೇಪಾಳ ಬಣ್ಸಂಗದ ಅದೆಲ್ಲ ಬೈದೆ ಅಂಡ್ ಇಡೀ ಜಗತ್ತದ ಬಂಡ್ರನಗನ್ನು ಒಟ್ಟು ಬಂತದ್ದು ಇನ್ನು 25 ಕೋಟಿ ಒಟ್ಟು ಬಂತದ್ದು ಪಾಪದಲ್ಲಿ ಕೊರ್ಬಿನ ಮಾತಾಡ್ತು ಶಾಶ್ವತವಾದ ಬಂಟರಿಗೆ ಒಂದು ದಾರೊಂಜಿ ತಾಣ ಹಾಕ್ಬೋಡು ಆ ತಾಣ ಹಾಕ್ಬೋಡು ನಾವು ಎನ್ನ ಕೈಟು ಆ ಬಂದ್ರೆ ಇಟ್ಟು ಇನ್ನು ಮುಲ್ಕಿಟ್ಟು ಬಾರಿ ಮಲ್ಲ ಪ್ರಾಜೆಕ್ಟ್ ಮತ್ತದು ಅದಕ್ಕೆ ಶಶಣ್ಣ ಪಡು ಕನ್ಯನ ಸರಳ್ ಶೆಟ್ಟರು ಪಾಡು ರಾಜೇಶ್ ಅಣ್ಣ ಪಾಡು ಶಿವಶರಣ ಶೆಟ್ಟರು ಪಾಡು ಪ್ರಕಾಶ್ ಶೆಟ್ಟರು ಪಡಗಲ್ಲ ಖಂಡಿತ ಸಹಾಯ ಉಂಡು 5-6 ಸಾಧನೆ ಬಂದರು 6ರ ಸಾಧನೆಗೆ ರಾಜೇಂದ್ರ ಬಂದರು ರಾಜೇಂದ್ರನ್ನೇ ಸತ್ಯ ವಿಚಾರ ಪೂರ ಬಂದಿರು ತನ್ನ ಜೀವನದ ನೇತು ಭಂಗವಿದೆ ಅಲ್ಲಿ
ಯಾನಿ ಮಂಗವತಿ ಮಿತ್ತು ಬರ್ತೇನೆ ಆಂಡ ಒಂಜಿ ಪಾತ್ರ ಬಂದರು ನಮ್ಮ ಸಮಾಜಗೋಸ್ಕರ ಹರಿಶಣ್ಣ ಅವರತ್ತ ನಿರಂತರವಾದ ಶ್ರಮ ವಹಿಸಿದರು ಎಲ್ಲ ಒಂಜಿ ಪೈಸೆ ಕಂಡ ಆರ್ದ ಬದಲು ಒಂಜಿ ಹಾಲು ಮಲ್ಪೆ ಬಂದದ್ದು ಒಂದು ವ್ಯಕ್ತಿ ಮಲ್ಪನ ಸಮಾಜ ಕೊರ್ಪಿನ ಕೆಲಸ ಒಂದು ಬಂಟಗ ಈನ ಸಹಾಯ ಮಲ್ಪೇನ ಐಕತಿಕ್ಕಿನ ಪ್ರತಿಫಲ ಹರಿಶಣ್ಣ ಈ ರೋಹಿಕಲ ಎದಗುಂದರೆ ಬಲ್ಲಿ ದಯವನ್ನ ಇದು ಈ ನಿಧಾನ ಕೆಲಸ ಮಲ್ದಾರ ಅವ್ರು ಸಮಾಜಗೋಸ್ಕರ ಬಂದಿನ ಕೆಲಸ ಬಂಟರಿಗೋಸ್ಕರ ಬಂದಿನ ಕೆಲಸ ಮಿತ್ತಿಗಳ ಬಂದು ಪೋಡು ಖಂಡಿತ ಇರಿಗೆ ಎಂಕಲ ಪೂರ ಖಂಡಿತ ಉದಯನೇ ಪಲ್ಯಕ್ಕೆ ನಿಂಕಲು ಬೆಂಗಾಲದ ಖಂಡಿತ ಏಪಲವಿಲ್ಲ ಅಂತ ಈನ ಶಕ್ತಿ ಅವ್ರು ನನರಾತ್ ಅಜಾರಾಮರದ ಮೂರದು ಬರಡು ಪನೊಂದು ನಾನು ಹೆಚ್ಚಿಗೆ ಪಾತ್ರ ಹೋಗುದು ಇಂಚಿನ ಒರಿ ಪಾತ್ರಿಗೆ ಸಭೆಗೆ ತಿರುಗಿ ಮಸ್ತ್ ಪಾತ್ರಿಗೆ ಎದುರು ಬಿಲ್ದನೆ ಒರಿ ಮಿತ್ತು ಬತ್ತು ಸ್ಟೇಜಿದ ಒಂದು ರಾಡಿಗೆ ಎತ್ತಿ ಗಂಜಿನ ತಿರುಗಿ ಮಲ್ಲೆಗೆ ಒಮ್ಮೆ ನಾನು ಮಸ್ತ್ ಪಾತ್ರ ನಾನು ಮುಂದಡಿಗೆ ಉಂಟಾಗೆ ಈಗ ಇದ್ದಿದ್ದೆ ಸ್ವಾಮಿ ಈರು ಪಾತ್ರಲ್ಲ ಇರೇನು ಗೆಸ್ಟ್ ಎದುರು ನೀರು ಪಾತ್ರೋಡೆ ಆ ನೀರು ಈತ ಪಾತ್ರ ಒಟ್ಟಿದ್ದಲ್ಲಿ ಈದೇತ ಆಯ್ತು ಏನು ನಾಡೋದಿಲ್ಲ ಅವಂದು ಅಂತ ಅವಂತರು ಕಾರಣ ಬರ್ತೀವನೊಂದು ಪೂರ ಎನ್ನ ಬಂಡ ಸಮಾಜ ಬಾಂಧವರಿಗೆ ತುಂಬುವುದ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಪೋಯ ಜೈ ಪಾಂಚ್ ಬಾರಿ ಪುರ್ಲದ ಪಾತ್ರನ ಪಟ್ಟದು ಬಡವದ ಮಂತಿನ ನವೀನ್ ಚಂದ್ರ ಶೆಟ್ರಿಗೋರ ಜೋರ್ದ ತಾಟಿದ ಮಾನದಿಗೆ ಮಾತೆಲ್ಲ ಕುರುಡು ಪಡೆದು ಭಿನ್ನಾಯ್ತಂದಿಲ್ಲ ಅಂಚನೆ ಗ್ರಾಮೀಣ ಬಂಟರ ಸಂಘ ಉಡುಪಿದ ವಿಜಿತ್ ಶೆಟ್ರ ದಯಮಂತ ಮಿತ್ತ ಚಾವಡಿಗೆ ಬರ್ತದೆ ನಮ್ಮ ಗೌರವವನ್ನು ಸ್ವೀಕಾರ ಮಲ್ಪಡು ಅಂಚನೆ ರವಿರಾಜ್ ಶೆಟ್ಟಿ ಕಿನ್ನಿಗೋಳಿ ಮೇರ್ಲವರ ಮಿತ್ತ ಚಾವಡಿಗೆ ಬರಡು ಪಡೆದು ಭಿನ್ನಾಯ್ತಂದಿಲ್ಲ ಮೂಡಿನ ಸೂರ್ಯ ಕಂತೊಡೆಗೆ ಅಂಚನೆ ಪ್ರಾರ್ಥನೆ ಹಿಡ್ದು ಶುರುವಾಯಿನಂಚಿನ ಲೇಸು ಸೊಲ್ಮೆ ಸಂದಾವನೆಟ್ಟು ಅಖೇರಿಯ ಅವಡಿಗೆ ಈತೆ ಸೊಲ್ಮೆ ಸಂದಾಯರೆ ನಮ್ಮ ದುಂಬುಗು ಬರ್ಪೆರು ನಮ್ಮ ನಿರ್ದೇಶಕರು ಅಂಚನೆ ಯುವ ಬಂಟರ್ನ ಸಂಘದ ಕಾರ್ಯಂತರು ಅಂಚನೆ ಎಡ್ಡೆ ವಾಗ್ಮೇಲು ಬಂದು ಪುದರ್ ಗದರ ಪಡೆತಿನ ಗಿರೀಶ್ ಶೆಟ್ಟಿ ತೆಲ್ಲಾರ್ ಜಾಗತಿಕ ಬಂಟ ಸಂಘದ ಒಕ್ಕೂಟಲ್ಲ ಇನ್ನಿತ ಆಡಳಿತ ಮಂಡಳಿದ ಮಹಾಸಭೆತ್ತು ಉಪಸ್ಥಿತರಿರುವ ಮಾತರಿಗಳ ಧನ್ಯವಾದ ಅಂಚನೆ ಇಂಥ ಕಾರ್ಯಕ್ರಮನು ಬಾರಿ ಪೊರ್ಲು ಮಲ್ತದ ಕೊರನೆಂಜಿತ ಜಾಗತಿಕ ಬಂಟ ಸಂಘದ ಒಕ್ಕೂಟಲ್ನ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟರಿಗೆ ಸುರುಕಾದ ಧನ್ಯವಾದ ಮಲ್ತೊಂದು ಇನಿ ನಮ್ಮೊಟ್ಟಿಗೂ ಜಾಗತಿಕ ಬಂಟ ಸಂಘಗೊಂಜಿ ಮಲ್ಲ ಬೆನ್ನೆಲುಬಾದ ನಮ್ಮೊಟ್ಟಿಗೂ ಇತ್ತದು ಬರಡೊಡ್ದು ಬತ್ತದು ಈ ಒಂಜಿ ಸಭೆಟ್ಟು ಉಪಸ್ಥಿತರಿದ್ದ ಆರ್ನ ಸಲಹೆ ಸಹಕಾರವನ್ನು ಮಾತ ಕೊರದು ಬರೋಡ ಶಶಿಧರ್ ಶೆಟ್ರೆ ಅರಿಗ್ಲ ಈ ಒಂಜಿ ಸಂದರ್ಭಡು ಧನ್ಯವಾದ ಮಲ್ತೊಂದು ಇನಿ ಜಾಗತಿಕ ಬಂಡ ಸಂಘಗೂ ಇತ್ತ ಮಾತಿರ್ಲ ಬಂಡಿರು ಜೋಡಿ ಎತ್ತೊಂದು ಅಂಚನೆ ಎನ್ನ ಜೀವನೋಡು ಆದರ್ಶ ಮಯವಾಯಿನಂಚಿತ್ತನ 2 ಜನ ವ್ಯಕ್ತಿಲು ಏರೆಂದ್ಕಂಡ ಐಕಳ ಹರೀಶ್ ಶೆಟ್ರಲ್ಲ ಕರ್ನೀರಿ ವಿಶ್ವನಾಥ್ ಶೆಟ್ರಲ್ಲ ದಯಪಂಡ ಅವೇನು 2 ಪಾತ್ರೋಡು ಯಾನ್ ಪನೋಡಾಪುಣ ದಯನ್ ಪಂಡ ಹಾಕಲು ಯಾನೊಂಜಿ ಬೊಂಬಾಯ್ಡು ಸಾಮಾನ್ಯವಾದ ಇತ್ತ ರಾಜೇಂದ್ರಣ್ಣೆ ಪಲ್ಲೆಕನೆ ಮಾತಿರ್ಲ ಅವೇ ಕೊಡು ಕೆಲಸ ಮಲ್ತೊಂದು ಬೋನಾಗ ಎಂಕೊಂಜಿ ಕೈದಿರ್ತದೆ ಲೆಕ್ಕದ ಸಪೋರ್ಟ್ ಮಲ್ತದ ಎಂಕೊಂಜಿ ಅದಾಗ ಸರಿಕಟ್ಟು ಮೀಸೆಲ್ಲ ಬರಂದನ ಪೊರ್ತುಡು ಎಂಕೊಂಜಿ ಮಲ್ಲ ಹೋಟೆಲ್ದ ಹಾಕಲು ಬಣಸಂಗೋಡು ಬಿಸಿ ಆದುಪ್ಪುನ ಸಮಾಜ ಬೋರ್ಡದ ಹಾಕಲು ಬಿಸಿ ಆದುಪ್ಪುನ ಪೊರ್ತುಡು ಎಂಕ್ ಲೆತ್ತದೊಂಜಿ ಹೋಟೆಲ್ ಕೊಡ್ತೀವಿ 2000 ಇಸ್ವಿಡು ಅವನು 17 ವರ್ಷ ಯಶಸ್ವಿಯಾದ ನಡಪುಡ್ದು ಅಕಲಿಗಳ ಉಂದಾದ ಅವಂತೆ ರಾಷ್ಟ್ರೀಯ ಹೆದ್ದಾರಿದ ಲಿಕ್ಕರ್ ಬಂದು ಬ್ಯಾನ್ ಆಯ್ನ ಒಂಜಿ ಸಂದರ್ಭಡು ಆ ಹೋಟೆಲ್ ಗುಡಿ ಐದು ಬೊಕ್ಕ ಎನ್ನ ಬ್ಯಾಡ್ ಲೆಕ್ಕ 5 ತಿಂಗಳು ಬೊಕ್ಕ ಕೂಡ ಚಾಲಾತ ನಾವು ಅಂಡಲ ಆ ರಿಲೇಷನ್ ಬಿಡ್ತು ಆ ಸಂಬಂಧ ಆತೆ ಗಟ್ಟಿ ಆದಿ ಒಂದು ಅಕಲಿನ ಮಾರ್ಗದರ್ಶಕರನ್ನ ಜಾಗ ಹಿಡ್ದೀತೆ ಅಂಚಿತ್ನ ಕರ್ನೀರ ವಿಶ್ವನಾಥ್ ಶೆಟ್ರಿಗಳ ಧನ್ಯವಾದ ಮಲ್ತೊಂದು ಎನ್ನ ಸಹೋದರ ಸಂಬಂಧ ನಂಜಿತ್ತ ಮುನಿಯಾಲು ಉದಯ್ ಕುಮಾರ್ ಶೆಟ್ರು ಈ ಕಾರ್ಯಕ್ರಮಕ್ಕೂ ಆತ್ಮೀಯವಾದ ಧನ್ಯವಾದ ಮಲ್ತೊಂದು ದೂರದ ಹುಬ್ಳಿ ಧಾರವಾಡದ ಬೈದಿನ ಅಂಚಿತ್ನ ಪಂಜುರ್ಲಿ ಗ್ರೂಪ್ ಹೋಟೆಲ್ ಪಂಡ ಇನಿ ಬಾರಿ ಖುಷಿ ಆಪುಣು ಮಾತಿರ್ಲ ಅಪ್ಪೆನ ಪುದರ್ ಅಮ್ಮೇರ್ನ ಪುದರ್ ಅತ್ತನಾಡ ನನೊಂಜಿ ಕುಡೊಂಜಿ ಪುದರ್ ಮಾತ ದೀಪೇರು ಜೋಕುಲ್ನ ಪುದರ್ ಅಂಡ ಆರ್ನ ಒಂಜಿ ಹೋಟೆಲ್ ಪೋಣ ಅಂಡ ತೂವಲಿ ಆರ್ನ ಗುರುಸ್ವಾಮಿ ಅಯ್ಯಪ್ಪ ಸ್ವಾಮಿನ ಮಾಲೆ ಪಾಡ್ನ ಗುರುಸ್ವಾಮಿನ ಒಂಜಿ ಮಲ್ಲ ಕಲ್ಲದ ವಿಗ್ರಹ ಅಂಚುಡ್ದು ಇಡೀ ದೇಶಕ್ಕೂ ಏರ್ ಮಾತ ಎಂಚೆಂಚಿನ ಸೇವೆ ಕೊಡ್ತೀರಿ ಬಂದ್ರೆ ಅಂತ ಇಡೀ ಆರ್ನ ಹೋಟೆಲ್ ಪೂರ ಫೋಟೋ ಆಯ್ತಾ ಪ್ರತಿಯೊಂದನ ಇತಿಹಾಸ ಹಿನ್ನೆಲೆ ಗೊತ್ತಿದ್ದದ ಫೋಟೋ ಪಾಡ್ದಿರಿ ಐಕಳ ಹರೀಶ್ ಶೆಟ್ಟರ್ನೆಲ್ಲ ಕನ್ಯಾನ ಸದಾಶಿವ ಶೆಟ್ಟರ್ನೆಲ್ಲ ಫೋಟೋ ಉಂಟು ಅವೆಲ್ಲ ತುದು ಬಾರಿ ಸಂತೋಷ ಆತಲಿ ಅಂಚಿತ್ನ ಒಂಜಿ ಸ್ವಚ್ಛ ನಿರ್ಮಲ ಮನಸ್ಸದ ರಾಜೇಂದ್ರಣ್ಣಗಳ ಕಾರ್ಯಕ್ರಮಕ್ಕೂ ಆತ್ಮೀಯವಾದ ಧನ್ಯವಾದ ಮಲ್ತೊಂದಿಲ್ಲ ಅಂಚನೆಯನ್ನ ಆತ್ಮೀಯರು ಎಂಕುಲು ಬಂಟ ಸಂಘ ಮುಂಬೈಡ್ ಒಟ್ಟೊಟ್ಟಿಗೂ ಕೆಲಸ ಮಲ್ತೊಂದಿಲ್ಲ ಕರಿನ 14-20 ವರ್ಷ ಶಶಿಧರ್ ಶೆಟ್ರಲ್ಲ ಯಾನ್ಲ ಬಂಟ ಸಂಘ ಮುಂಬೈಗೆ ಐಕಳ ಹರೀಶ್ ಶೆಟ್ರಲ್ಲ ಕರ್ನೀರು ವಿಶ್ವನಾಥ್ ಶೆಟ್ರಲ್ಲ ಲೆತ್ತೊಂದು ಬೋದು ಪುಣ್ಯದ ಬಕ್ಕ ಒಂಜಿ ದಿನಲ್ಲ ರಜೆ ಬಾಡ್ದಿನ ದಿನ ಬಂಟ ಸಂಘವು ದಯಪಂಡ ಬಂಟರ ಸಂಘ ಬಂಡವು ನಮ್ಮ ಹಕ್ಕವು ಎಂಗುಲು ಪೋನಗ ಎಂಚ ಪೋತ ಇನಿ ನೇಟ್ ಕೆಲಸ ಮಲ್ದ ಪ್ರತಿಯೊರಿಲ್ಲ ಲೆತ್ತದು ಪಂಪುನಂಚಿತ್ನ ಕೆಲಸವನ್ನು ಬಂಟ ಸಂಘ ಒಂಜಿ ಗ್ರಾಮೀಣ ಪ್ರದೇಶ ಹೊಸ ಇಡಾದಪ್ಪು ಮೀರಾಬೈಂದ್ರಡಪ್ಪು ಸರಿ ಸುಮಾರು ಒಂಜಿ
ಎನ್ನ ಚೇರ್ಮನ್ಶಿಪ್ ಯಾನೊಂಜಿ ದಶಮಾನೋತ್ಸವ ಮಲ್ಪಂಚ ಕಾರ್ಯ ಒಂಜಿ ಅವಕಾಶ ಎಂಕ ತೆಗೆದಿತ್ತು ಯಾಕೆ ಉದಯ ಶೆಟ್ಟರೆಲ್ಲ ಬತ್ತಿತ್ತೀರಿ ಮಲಮಲ್ಲ ಗಣ್ಯರು ಬತ್ತಿತ್ತೀರಿ ಸರಿ ಸುಮಾರು ಬಂಟರ ಸಂಘ ಮುಂಬೈ ಒಂಜಿ 6,000 ಬಂಟೆಯನ್ನು ಒಟ್ಟು ಮಾಡ್ತದೆ ಇಡೀ ಒಂದೇಟು ಅಕಲಿಗೆ ಒಂದೇ ಲೆಕ್ಕದ ಒಣಸ್ ಕಾಕ್ಟೇಲ್ ಡಿನ್ನರ್ ಬಂಟೇರು ಬಂಡ ಮಾತಿರಲ್ಲ ಬೆಚ್ಚ ಚಪ್ಪದ ವ್ಯವಸ್ಥೆ ಬೋಡಾಪುಂಡು ಅಂಚಿನ ಒಂಜಿ ಬೆಚ್ಚ ಚಪ್ಪದ ವ್ಯವಸ್ಥೆ ಮಾತಿರಲ್ಲ ಒಂದೇ ಬ್ರ್ಯಾಂಡ್ ಅನ್ನು ಕೊರದು ಆ ಒಂಜಿ ಮಾತಿರಲ್ಲ ಒಂದೇ ಲೆಕ್ಕ ಮಿತ್ತು ಕುಲ್ದನೆ ಬೇತತ್ತೆ ತಿರ್ತು ಕುಲ್ದನೆ ಬೇತತ್ತೆ ತಿರ್ತು ಕುಲ್ದನೆ ಎಲ್ಲ ಮಿತ್ತು ಕುಲ್ಲರ ಸಾಧ್ಯ ಉಂಡು ಮಿತ್ತದ ತಿರ್ತಲ ಪೊರಸು ದಯಬಂಡ ಕಾಲಚಕ್ರನೇ ಹಂಚೆನೆ ಅಂಚಾರ ಬೋದು ಏರ್ಲ ಮಿತ್ತು ತೀರ್ಥಂದು ಎನ್ನಂದೆ ಮಾತಿರಲ್ಲ ಒಟ್ಟು ಮಲ್ತದೆ 6,000 ಜನಕ್ಕೆ ಒಂಜಿ ವ್ಯವಸ್ಥೆ ಮಲ್ತದೆ ಆತ ಪೂರ್ವದ ಕಾರ್ಯಕ್ರಮ ಒಂಜಿ ಮಲ್ಪುನ ಅಂಚಿತ್ನ ಕಿರೀಟ ಐಕಳ ಹರಿಶೆಟ್ರಲ್ ಎತ್ತಿರಿ ಕರ್ನೀರಿ ವಿಶ್ವನಾಥ್ ಶೆಟ್ರಲ್ ಎತ್ತಿರಿ ಮೋಹನ್ದಾಸ್ ಶೆಟ್ರಲ್ ಎತ್ತಿರಿ ದಯಪಂಡ ಅವು ಕಾರ್ಯಕ್ರಮನೇ ಅಂಚಿತ್ತ ಒಂಜಿ ಅಭೂತಪೂರ್ವ ಕಾರ್ಯಕ್ರಮ ಅಂಚಿತ್ನ ಬಾಗುಡು ಇನಿ 10,000 ಬಂಟೇರು ಆ ಜಾಗೆಡು ಒಂಜಿ ಎಲ್ಲಿಯ ಜಾಗೆಡು ಮೀರಾಬೈಂದ್ರ ಉಳ್ಳೇರು ಆ 10,000 ಜನ 10,000 ಜನ ಮೆಂಬರ್ ಮಲ್ದ ಅಂಕುಲು ಆಯ್ತಾ ಇಡೀ ಮುಸ್ತುವಾರ್ಜಿ ಆನ್ಗೆ ತಂದಿನಿ ಇನಿ ಬಂಟ ಸಂಗಡ ವರ್ಮ ರೀಜನಲ್ ಉಂಡು ನವೀನಣ್ಣೆ ಬಂಡೇರು ವರ್ಮ ರೀಜನಲ್ ಉಂಡು ವರ್ಮ ರೀಜನಲ್ ಹೈಯೆಸ್ಟ್ ಮೆಂಬರ್ಶಿಪ್ ಉಂಡುಕೆಂಡು ಮೀರಾಬೈಂದ್ರ ಯಾನಿತ್ತನ ರೀಜನಲ್ ಉಂಡು ಬಂದ್ರೆ ಬಾರಿ ಹೆಮ್ಮೆ ಪಡು ಅಂಚಿತ್ನ ರೀಜನಲ್ ಗಟ್ಟಿ ಮಲ್ತೊಂದು ಬಂಡ ಸಂಗಡ ಒಟ್ಟೊಟ್ಟಿಗೂ ಕೆಲಸ ಮಲ್ತೊಂದು ಶಶಿಧರ್ ಶೆಟ್ಟಿ ಇನ್ನೊಂದು ಹೇಳಿರು ಅರೆಗ್ಲ ಧನ್ಯವಾದ ಅಂಚಿನೆ ಉಳ್ದೂರು ಮೋಹನ್ದಾಸ್ ಶೆಟ್ರು ನಮ್ಮ ಬಂಡ ಸಂಘ ಮುಂಬೈದ ಒಂಜಿ ಕರಿ 30 ವರ್ಷ ಇಂಚಿ ಪೂರ ಬೇತೆ ಬೇತೆ ಹುದ್ದೆಯನ್ನು ಮಲ್ತದ್ದು ಯಶಸ್ವಿಯಾದ ಮಲ್ತದ್ದು ಇನ್ನು ಒಂಜಿ ಬಂಡ ಸಂಘ ಮುಂಬೈದ ಮಾತೃಭೂಮಿ ಕ್ರೆಡಿಟ್ ಸೊಸೈಟಿ ಚೇರ್ಮನ್ ಆದ ಆರು ಬಂಡ ಸಂಘ ಮುಂಬೈದ ಟ್ರಸ್ಟಿ ಆದ ಇನ್ನು ನಮ್ಮ ಮುಲ್ತ ಟ್ರೆಜರರ್ ಆದ ಕೆಲಸ ಮಲ್ಪೊಂದು ಅಚ್ಚುಕಟ್ಟದ ಕೆಲಸ ಆರು ಇವುಲ ಏರ್ನ ಒತ್ತಡಗಳ ಬಗ್ಗಂದೆ ಆರ್ನೇ ಒಂಜಿ ಕಾರ್ಯವೈಖರಿ ಉಂಡು ಏರೆಲ್ಲ ಮಲ್ಲ ಸೋಷಿಯಲ್ ಇಜ್ಜಿ ಹೈಲೈಟ್ ಆಪುನ ವಿಷಯ ಇಜ್ಜಿ ಆರ್ನ ಕೆಲಸೋಡು ಬೊಂಬೈ ಬಂಡ ಸಂಘಗೂ ಚಿರಪರಿಚಿತರು ಮುಳುಂಡು ಬಂಡ ಸಂಘ ಆಡು ಪ್ರತಿ ಒಂಜಿಗೆಡ್ಲ ಅಂಚಿತ್ನ ಮೋಹನ್ದಾಸ್ ಅನ್ನಗಲ ಇಂಥ ಕಾರ್ಯಕ್ರಮ ಸೆಕ್ರೆಟರಿ ಇದ್ದಾಂಡು ಜಾಯಿಂಟ್ ಸೆಕ್ರೆಟರಿ ಇದ್ದಾಂಡು ಅಂಡಲ ಪೂರ ಕೆಲಸನು ಆರು ಬಾರಿ ಪೂರ್ವ ಅಚ್ಚುಕಟ್ಟಾದ ಮಲ್ದೇರು ಅರೆಗ್ಲ ಈ ಕಾರ್ಯಕ್ರಮಕ್ಕೂ ಧನ್ಯವಾದ ಮಲ್ಪ ಅಂಚನೆ ನಮ್ಮ ಮಾತಿರ್ನ ಆತ್ಮೀಯರು ನವೀನನ್ನೇ ಇಡೀ ಮುಂಬೈ ಆರೆಗೆ ಮಾತೆರಿಗೆ ಎಂಕುಲು ಮಾತ ಮುಂಬೈ ದಿತ್ತನ ಉದ್ಯೋಗ ನಿಮ್ಮ ದಾರ ಮುಂಬೈ ಹೋಟೆಲ್ ನಡಪಡ್ರೆ ಕೊಡದು ಊರುಡು ಗಮ್ಮತ್ತಡುಲ್ಲೇರು ಮಾತ ರಾಜಕೀಯ ಮಲ್ತೊಂದು ಊರುಡುಲ್ಲೇರು ಬೊಂಬೈ ಎಲ್ಲ ಬರೋದು ಪೇರು ಊರುಳು ಏಪ ಯಾನ್ ಏತೋ ಸರ್ತಿತ್ತು ಏರ್ಪೋರ್ಟ್ ದಿಕ್ಬೇರು ದಾರೆ ಬೊಂಬೈ ಹೋಗ್ನಂಚ ಅಂಚಿತ್ನ ನವೀನಣ್ಣೆಲ್ಲ ಒಂದು ಸಮಾಜದ ಎಡ್ಡೆ ಚಿಂತನೆ ಉಂಡಾರಿಗೆ ಆ ಅಂಚಿತ್ನ ವ್ಯಕ್ತಿ ನಮ್ಮೊಟ್ಟು ಗುಳ್ಳಿಯರು ಆ ಮಾತ ಕೆಲಸದ ಒತ್ತಡ ಇತ್ತು ಬರೀಕಿದ್ದು ನಮ್ಮೊಟ್ಟು ಪತ್ನಿ ಸೇರಿದಿರಿ ಅರೆಗ್ಲ ಈ ಕಾರ್ಯಕ್ರಮಕ್ಕೂ ಧನ್ಯವಾದ ಮಲ್ತೊಂದು ಎಂಗಲ್ನ ಕೊಲ್ಲಾಡಿ ಇಡೀ ಒಂಜಿ ನಮ್ಮ ಒಂದೇತ ಕಾರ್ಯಕ್ರಮ ಈತ ಮಾತ ಕಟ್ಟಡ ನಿರ್ಮಾಣದ ಮಲ್ಲ ಕೆಲಸ ಅವನು ಆಯ್ತು ಇಡೀ ಪಿರವಡ್ದು ಒಂಜಿ ಅವಿನ ಇಡೀ ಕಾತದ ಇನ್ನು ಕೆಲಸ ಎಂಚಿನ ಆವಡ್ ಬಂದ ಹರಿಶೆಟ್ರು ಹೂ ಕೆಲಸ ಕೊಡ್ತಾರೆ ಆ ಕೆಲಸವನ್ನು ಬಾರಿ ಅಚ್ಚುಕಟ್ಟಾದ ಮಲ್ಪನಂಚಿನ ಕೊಲ್ಲಾಡಿ ಬಾಲಕೃಷ್ಣ ರೈಕಲ್ಲ ನಮ್ಮೊಟ್ಟು ಅರೆಗ್ಲ ಈ ಕಾರ್ಯಕ್ರಮ ಆತ್ಮೀಯವಾದ ಯಾರಿಗೆ ಧನ್ಯವಾದ ಮಲ್ತೊಂದು ಇನಿ ಬಂಟ ಸಂಘ ಐಕಳ ಹರಿಶೆಟ್ರ ನಿಮಿತ್ತ ಮೋಕದಿದ್ದು ಮಸ್ತು ಜನ ಬೇತೆ ಬೇತೆ ಬಂಟ ಸಂಘವನ್ನ ಅಧ್ಯಕ್ಷರನ್ನಾಗಲು ಅದಪ್ಪು ಉಪಾಧ್ಯಕ್ಷರನ್ನಾಗಲು ಕಾರ್ಯಕಾರಿ ಸಮಿತಿಗಳು ಅದಪ್ಪು ಮಹಿಳಾ ವಿಭಾಗ ಅದಪ್ಪು ಯುವ ವಿಭಾಗ ಅದಪ್ಪು ಬೇತೆ ಬೇತೆ ವಿಭಾಗದಾಗಲು ಕಾರ್ಯಕಾರಿ ಸಮಿತಿದಾಗಲು ಮಾತ ಬತ್ತದು ಈ ಒಂದು ಫೆಡರೇಷನ್ ಮಿತ್ತು ಮೋಕೆದಿದ್ದು ಎಲ್ಲಂಜಿ ಆಪುನಂಚಿತ್ನ ಶಶಿಧರ್ ಶೆಟ್ಟಿ ಇತ್ತ ಉಲ್ಲೇಖ ಮಲ್ತೇರು ಎಲ್ಲಂಜಿ ನಮ್ಮ ಬಾರಿ ಮಲ್ಲ ಭವನ ನಿರ್ಮಾಣ ಭವನ ಮಲ್ಲ ಹತ್ತಂದ ಅಂಡಲ ಬಯಟ್ ಇತ್ತನಾಕಲ್ನ ದುಡ್ಡು ಕೊಡ್ತನಾಕಲ್ನ ಆಯ್ತು ಸೇರುನಾಕಲ್ನ ಮನಸ್ಸು ಮಲ್ಲೆ ಉಂಡು ಆ ಮಲ್ಲ ಮನಸ್ಸದ ಬಾರಿ ಮಲ್ಲ ಕಾರ್ಯಕ್ರಮನು ಆಯ್ತ ಕಾರ್ಯಕ್ರಮದ ಇಡೀ ಜವಾಬ್ದಾರಿನೇ ಶಶಿಧರ್ ಶೆಟ್ಟಿ ಕೊಡ್ತು ಆರೆ ಮಲ್ಪು ನಾವು ಆ ಜವಾಬ್ದಾರಿ ದೊಟ್ಟುಗು ನಮ್ಮ ಮಾತಿರ್ಲ ಆರೆ ದುಡ್ಡುಗೇನತ್ತಾರ ಫಸ್ಟ್ಗೆ ಅವು ಒಂಜಿ ಹಂತೋಡು ಮಿತ್ತು ತೀರ್ಥ ಆದಿತ್ತಂಡು ಹೊರ ಒಂದು ಆಟ್ ಪುರ್ತುಡು ಎದ್ದ ಕೊಡ್ದು ಯಾನುಲ್ಲೆ ಹರಿಶಣ್ಣ ಈಗ ನೋಡಿ ಯಾನುಲ್ಲೆ ಎಂಚಿನ ಎತ್ತನಲ್ಲ ಆ ಪವನ ಆ ರೋಡು ನಮ್ಮ ಬಂಟೇರ್ನ ಪುದರಾಲ ಹಾಪಡು ಆ ಬಂಟೇರ್ನ ಪುದರಾಲ ಅವರ ಬಲ್ಲಿಂದ ನಮ್ಮದಾದ ಮಲ್ಪಡು ಬಂಡ ಅವಿಗೆ ಯಾನುಲ್ಲೆ ಬಂದು ಎದುರು ಕೊಡ್ದು ಬತ್ತದು ಆ ಒಂದು ಕೆಲಸನು ಇನಿ ಈತ್ ಫಾಸ್ಟೆಡ್ ಅವರ ಪತ್ತನ ದಂಡವು ಶಶಿಧರ್ ಶೆಟ್ಟರನ ಒಂದು ಮಲ್ಲ ಕನಸುಂಡು ಆ ಕನಸದ ಒಂದೇ ಆದೈತೆ ಎಂಕುಲು ಯುವ ವಿಭಾಗದ ಮಸ್ತ್ ಕೆಲಸ ಮಲ್ ಬರೀತಂಡು ಅಂಡ ಅವು ಇತ್ತೆ ನಮ್ಮನ ಭವನ ಅವಳು ಕೆಲಸ ಆ ಒಂದು ಪರ ಹೊಡೆದ ಆ ಕೆಲಸ ಮತ್ತೆ ನಮ್ಮನ್ನು ಬರಿಕಿದ್ದು ನಮ್ಮ ಇಡೀ ಆ ಭವನ ನಿರ್ಮಾಣದ ಪಿರವಡ್ದಿಲ್ಲ ಹರಿಶೆಟ್ಟನ ಪ್ರತಿಯೊಂದು ಕೆಲಸ ಹೊಡ್ಲ ಬೊಂಬಾಯಿಡಿ ಈನ ಪಂಡಿರ ಆ ಕೆಲಸವನ್ನು ಮಲ್ತೊಂದು ಆಯ್ತಾ ಒಟ್ಟುಗು ನಮ್ಮ ಆಪನ ಸಹಕಾರ ಮಲ್ತೊಂದು ಕೆಲಸ ಮಲ್ತೊಂದುಲ್ಲ ನನ್ನ ಭವನ ನಿರ್ಮಾಣ ಇಬ್ಬಕ್ಕ ಯುವ ವಿಭಾಗದ ಮಲ್ಲ ಕೆಲಸ ಮಾತ ಮಲ್ಪಂಡು ಯುವ ಸಮ್ಮೇಳನ ಒಂದು ಮಲ್ಪರಂಡು ಒಂದು 10,000 ಬಂಟೇರ್ನ ಜವಣೇರಿಗೆ ಲೆತ್ತದು ಆ ಒಂದು ಕಾರ್ಯಕ್ರಮದ ಸದುಪಯೋಗ ಶಶಿ ಅಣ್ಣೆ ಪಂಡಿರು ಕೆಲವು ಸರ್ತಿ ಎಂಗಲ್ನ ಡಿಸ್ಕಸ್ ಆತಂದೆ ಆಲ್ರೆಡಿ ಮಲ್ಲ ಮಟ್ಟಡಿ ನೀ ಜಾವಣೀರ್ನ ನಮ್ಮ ಬಂಟೇರ್ನ ಜವಣಿ ಆರ್ಥಿಕವಾದ ಪಿರೋಪರೆ ಅಂಡ ಎಡೆಡ್ಡ ಚಿಂತನೆಲ್ಲ ಎಡೆಡ್ಡ ಆಕಳ ಬಿಸ್ನೆಸ್ ದ ಥಿಂಕಿಂಗ್ ಉಂಡು ಆ ಮಾತ ಥಿಂಕಿಂಗ್ ಬೋರ್ಡ್ ಆಪುಂಡಾದ ಅಂದ್ಕಂಡ ಸಪೋರ್ಟ್ ದುಡ್ಡುದ ಖಾಲಿ ಆನುಲ್ಯ ಪಣ್ಯಪಲ ಆಪುಜಿ ಅವು ದೈವ ಮಾತ್ರ ಪನ್ನುಲಿ ಆನುಲ್ಯ ಪಿರೋಡ್ದು ಅವು ಮಾತ್ರ ಸಪೋರ್ಟ್ ಅಂಡ ದುಡ್ಡುದ ಸಪೋರ್ಟ್ ಬೋರ್ಡ್ ಅನ್ನ ಕಾಯ್ಕೆ ಶಶಿ ಅಣ್ಣೆ ಬಂತೀರಿ ಸರಿ ಸುಮಾರು ಒಂದು 15 ಜನ ನಮ್ಮ ಜಾಗತಿಕ ಬಂಡ ಸಂಘದ ಒಂದೇಟೆ ಮಲ್ತ 15 ಜನ ಮಲ್ಲ ಡೋನರ್ ನಕ್ಲೇನು ವರಿ 5 ಕೋಟಿ ರೂಪಾಯಿ ಕೊರ್ಪು ನಂಚಿತ್ನ ದಾನಿಲ್ ನಕ್ಲೇನು ಕನ್ನತ್ತದು ನಮ್ಮ ಜೋಕುಲ್ನ ಎಂಚಿನ ಬೇತೆ ಬೇತೆ ಅಕಲ್ನ ಕಾರ್ಯನಿಮಿತ್ತದ ಅಕಲ್ ಮಲ್ತಿನ ಕೆಲಸೋಡು ಓಲಾಂಡ ಉದ್ಯೋಗ ಮಲ್ಪಂಡು ವ್ಯಾಪಾರ ಮಲ್ಪಂಡು ಅಕಲ್ ಇನ್ವೆಸ್ಟ್ಮೆಂಟ್ ಮಲ್ಪನ ಅಂಚಿತ್ನ ಮಲ್ಲ ಕೆಲಸ ನಮ್ಮ ಮಲ್ಪುಗ ಜಾಗತಿಕ ಬಂಡ ಸಂಘ ಖಾಲಿ
ಪಾಪದಾಗ ಹೆಲ್ಪ್ ಕೊರ್ಪನೆತ್ತ ಒಟ್ಟುಗು ನನ್ನವರೇನ ಬದುಕು ಕಟ್ಟು ನಂಚಿತ್ನ ಕೆಲಸ ಎಲ್ಲ ಮಲ್ಪಕಂದು ಶಶಿ ಅಣ್ಣನ ಒಂಜಿ ಮಲ್ಲ ಚಿಂತನೆ ಉಂಡು. ಆ ಚಿಂತನೆ ಎಲ್ಲ ನಮ್ಮೊಟ್ಟಿಗೆ ಶಶಿ ಅಣ್ಣ ಏಪಲ್ ಉಳ್ಳಿರು ದಯಪಂಡ ಶಶಿ ಅಣ್ಣನ ಒಂಜಿ ನೇತೃತ್ವ ನೆಂಚೇನೆ ವ್ಯಕ್ತಿತ್ವ ನೆಂಚೇನೆ ದಯಪಂಡ ನಾನು ಅರೇನು ಪುಗಾರ್ನತ್ತು ದಯಪಂಡ ಪ್ರತಿ ಒಂಜಿ ಕೂಲಿ ಕೆಲಸ ಮಲ್ಪನ ಆಡ್ದ ಬತ್ತಿನ ಒಂಜಿ ಎಕಡೆ ಕೆಲವು 1000 ಕೋಟಿ ಜನಕಲ ವಿಷಯ ಪಂಡೇರು. ಆ ವಿಷಯ ಪನ್ಯ ಬೈದಿನ ಮಾತಿರಿಗ್ಲ ಪತ್ರಕರ್ತ ಮಿತ್ರರುಳ್ಳಿರು, ಕ್ಯಾಟ್ರಿಂಗ್ ವ್ಯವಸ್ಥೆ ಮಲ್ದಿನಾಕಲು ಉಳ್ಳಿರು, ಇನ್ನು ನಮ್ಮ ಆಫೀಸ್ ಸ್ಟಾಫ್ ದಾಕಲು ಅವಳು ನಮ್ಮ ಸಾಲೆತ್ತೂರು ಬಣಸಂಗದಕಲು ಮಸ್ತಿ ಒಂಜಿ ಸನ್ಮಾನ ಕಾರ್ಯಕ್ರಮ ಮಾತಾಕಲು ನಮ್ಮೊಟ್ಟು ಪ್ರತಿ ಸರ್ತಿಲ ಇತ್ತಿದ್ದು ಆಕಲು ಸಪೋರ್ಟ್ ಮಲ್ಪಿರಕ್ಲಿ ಮಾತಿರಿಗ್ಲ ಧನ್ಯವಾದ ಮಲ್ತೊಂದೇನ ರಡ್ಡ ಪಾತ್ರಿ ವಿರಾಮ ಕೊರಪೆ. ಜೈ ಹಿಂದ್.